ಇವತ್ತಿನ ಉದ್ಘಾಟಕರಾದಂಥ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ, ಮಾನ್ಯ ಉಪಾಧ್ಯಕ್ಷರು ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು, ಶ್ರೀ ಲೋಕೇಗೌಡ ಕೆ ಅಧ್ಯಕ್ಷರು ಗೌಡ್ರಯಾನೆ ಒಕ್ಕಲಿಗರ ಸಂಘ ಜಿಲ್ಲಾ ಮಾತೃ ಸಂಘ ಮಂಗಳೂರು, ಹಾಗೆ ತಾಲೂಕು ಸಂಘದ ಎಲ್ಲ ಅಧ್ಯಕ್ಷರುಗಳನ್ನು ಕೂಡ ಪದಾಧಿಕಾರಿಗಳು ವೇದಿಕೆಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಗೌರವ ಸಲಹೆಗಾರರಂತ ಶ್ರೀ ಭರತ್ ಮುಂಡೋಡಿ, ಎನ್ ಇ ರಾಮಚಂದ್ರ ಮಾಧವ ಜಾಕೆ, ಹಾಗೆ ಗಂಗಾಧರಗೌಡ ಕೆಮ್ಮಾರ, ಲಕ್ಷ್ಮಣಗೌಡ ಕುಂಟಿಕಾಣ, ಶ್ರೀ ಭಾಸ್ಕರ ಕೊಡಿಂಬಾಳ, ಕಡಬದ ಜನಾರ್ದನ್ ಮಾಸ್ಟರ್, ಬಂಟ್ವಾಳದ ಚಂದ್ರಶೇಖರ ಗೌಡ ಗಿರಿನಿವಾಸ, ಶ್ರೀ ಕೆ ರಾಮಣ್ಣಗೌಡ ಕೋಂಗಲಾಯಿ, ಬೆಳ್ತಂಗಡಿಯ ಸೋಮೇಗೌಡ, ಮಂಗಳೂರಿನ ಶ್ರೀಮತಿ ಪೂರ್ಣಿಮಾ ಕೆ ಎಂ, ಶ್ರೀ ಬಿ ಕುಸುಮಾಧರ ಬೇರಿಯ, ತಾವು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಗಣ್ಯ ಅತಿಥಿಗಳನ್ನು ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ವೇದಿಕೆಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಸಂಘದ ಅಧ್ಯಕ್ಷರಾದಂಥ ಶ್ರೀ ಲೋಕಯ್ಯಗೌಡ ಇವರು ಎಲ್ಲ ಗಣ್ಯ ಅತಿಥಿಗಳನ್ನು ವೇದಿಕೆಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. 10 ಕುಟುಂಬ 18 ಗೋತ್ರ ನಮ್ಮ ಸಮುದಾಯದ ಏಳಿಗೆಯೊಂದಿಗೆ ಇತರ ಸಮಾಜದ ಬಾಂಧವರ ಏಳಿಗೆಗೂ ಕೂಡ ಸಹಕಾರಿಯಾಗಬೇಕೆಂಬ ಸದುದ್ದೇಶವನ್ನು ಇಟ್ಟುಕೊಂಡು ಸ್ಥಾಪನೆ ಮಾಡಿರುವಂಥ ಗೌಡ್ರಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಈ ದಿನ ಪ್ರಪ್ರಥಮ ಮಹಾ ಅಧಿವೇಶನ ಹಾಗೂ ನೂತನ ಪದಾಧಿಕಾರಿಗಳ ಅಭಿನಂದನಾ ಕಾರ್ಯಕ್ರಮ ನಡೆಯುತ್ತಾ ಇದೆ. ಪರಶುರಾಮ ಸೃಷ್ಟಿಯ ಕರಾವಳಿ ಮಲೆನಾಡುಗಳಲ್ಲಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬರುತ್ತಿದ್ದಂಥ ನಮ್ಮ ಗೌಡ ಜನಾಂಗ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ವಾಣಿಜ್ಯ ವ್ಯವಹಾರಗಳನ್ನು ಮಾಡಿಕೊಂಡು ಬರುತ್ತಿರುವಂಥ ಈ ಸಂದರ್ಭದಲ್ಲಿ ಆಧುನಿಕ ಸುಳ್ಯದ ನಿರ್ಮಾತೆ ಎನಿಸಿಕೊಂಡಿರುವಂಥ ಕುರುಂಜಿ ಭಾಗನ ಅರಳಿಸಿದ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಶಿಕ್ಷಣ ಕ್ರಾಂತಿಯಿಂದ ಹೊಸ ಶಾಖೆ ಪ್ರಾರಂಭವಾಯಿತು. ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಸಮುದಾಯ ಭವನದ ಒಗ್ಗಟ್ಟಿಗಾಗಿ ತಮ್ಮದೇ ಆದ ವಿದ್ಯಾಭ್ಯಾಸ ಸಂಸ್ಥೆ, ಸಮುದಾಯ ಕಲ್ಯಾಣ ಮಂಟಪ, ಸಹಕಾರಿ ಸಂಘಗಳನ್ನು ಕಟ್ಟಿಕೊಂಡು ಸಂಘಟಿತರಾಗಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಗೌಡ ಒಕ್ಕಲಿಗರ ಸಂಘಟನೆ ಅಗತ್ಯತೆಯ ಮನಗೊಂಡು 2018ರಿಂದ ಪ್ರಾರಂಭವಾಗಿ ಅಡೆತಡೆಗಳ ಬಂದರೂ ಅಂತಿಮವಾಗಿ 2024ರಲ್ಲಿ ಗೌಡ್ರಯಾನೆ ಒಕ್ಕಲಿಗರ ಸಂಘ ಜಿಲ್ಲಾ ಮಾತೃ ಸಂಘ ಸ್ಥಾಪನೆಯಾಗಿದೆ. ಇಂದು ಜಿಲ್ಲಾ ಮಾತೃ ಸಂಘದ ಸರ್ವ ಸದಸ್ಯರುಗಳ ಪ್ರಥಮ ಅಧಿವೇಶನ ಹಾಗೂ ನೂತನ ಪದಾಧಿಕಾರಿಗಳ ಅಭಿನಂದನಾ ಕಾರ್ಯಕ್ರಮಕ್ಕೆ ವೇದಿಕೆ ಸಂಪನ್ನಗೊಳ್ಳುತ್ತಾ ಇದೆ. ಎಲ್ಲ ಅತಿಥಿಗಳು ಗಣ್ಯರು ವೇದಿಕೆಗೆ ಬರಬೇಕು ಅಂತೇಳಿ, ಹಾಗೆ ಗೌರವ ಸಲಹೆಗಾರರಾದಂಥ ಶ್ರೀತ ಭರತ್ ಮುಂಡೋಡಿ ಸರ್, ಎನ್ ಇ ರಾಮಚಂದ್ರ ಮಾಧವ ಜಾಕೆ, ಗಂಗಾಧರ ಕೆಮ್ಮಾರ, ಲಕ್ಷ್ಮಣಗೌಡ ಕುಂಟಿಕಾಣ, ಭಾಸ್ಕರ್ ಕೊಡಿಂಬಾಳ, ಜನಾರ್ದನ್ ಮಾಸ್ಟರ್, ಚಂದ್ರಶೇಖರ ಗೌಡ ಗಿರಿನಿವಾಸ, ರಾಮಣ್ಣಗೌಡ ಕೊಡಂಗಾಯಿ, ಸೋಮೇಗೌಡ, ಪೂರ್ಣಿಮಾ ಕೆ, ಹಾಗೆ ಬಿ ಕೆ ಕುಸುಮಾಧರ ಬೇರಿಯ ದಯವಿಟ್ಟು ತಮ್ಮ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಆದ್ಮೇಲೆ ಹಿಂದೆ ಕೂತವರು ದಯವಿಟ್ಟು ಮುಂದುಗಡೆ ಬನ್ನಿ. ಹಿಂದುಗಡೆ ಕೂತವರು ಈ ಕಡೆ ಬನ್ನಿ. ಸಭಾಂಗಣದಲ್ಲಿ ಹೊರಭಾಗದಲ್ಲಿರುವಂಥ ಎಲ್ಲ ನಮ್ಮ ಸ್ವಜಾತಿ ಬಂಧುಗಳು ಸಭಾಂಗಣವನ್ನು ಪ್ರವೇಶಿಸಬೇಕು, ತಮ್ಮ ಆಸನವನ್ನು ಸ್ವೀಕರಿಸಬೇಕು, ಸಭೆಯನ್ನು ಚಂದಗಾಣಿಸಿಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅತ್ತೇಡಿ ಅವರು ಮಂಗಳೂರು ಅತ್ತೆ ನಿಮಗೆ ಕುಳಿತಲ್ಲಿಗೆ ನೀರಿನ ವ್ಯವಸ್ಥೆ ಬರ್ತದೆ ಕುಡಿಲಿಕ್ಕೆ. ಯಾರು ಆ ಕಡೆ ಈ ಕಡೆ ಇದ್ದು ಹೋಗ್ಬೇಡಿ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕವಿವಾಣಿಯಂತೆ ಎಲ್ಲ ಸಮಾಜದವರನ್ನು ಒಟ್ಟಿಗೆ ಸೇರಿಸಿಕೊಂಡು ಇಂದು ಬಹು ವಿಧತೆಯಲ್ಲಿ ಏಕತೆಯನ್ನು ಕಾಣುವ ಪ್ರಯತ್ನ ನಮ್ಮದಾಗಬೇಕು. ಸರ್ವರ ಬಾಳಿನಲ್ಲಿ ತನ್ನ ಒಳಿತು ಅಡಗಿದೆ, ಕೂಡಿ ಬಾಳುವುದು ಅನಿವಾರ್ಯವೂ ಆಗಿದೆ. ತಮ್ಮ ವರ್ಗದವರನ್ನು ಕೂಡ ಸಮಾಜದಲ್ಲಿ ತಲೆ ಎತ್ತಿ ಬಾಳುವಂತೆ ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೌಡ್ರಯಾನೆ ಒಕ್ಕಲಿಗರ ಸಂಘ ಜಿಲ್ಲಾ ಮಾತೃ ಸಂಘ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾ ಮಾತೃ ಸಂಘ ಸರ್ವ ಸದಸ್ಯರುಗಳ
ಪ್ರಥಮ ಮಹಾಧಿವೇಶನ ನೂತನ ಪದಾಧಿಕಾರಿಗಳ ಅಭಿನಂದನಾ ಕಾರ್ಯಕ್ರಮ ಇದೀಗ ಸಂಪನ್ನಗೊಳ್ತಾ ಇದೆ. ಪ್ರಪ್ರಥಮವಾಗಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಶ್ರೀಮತಿ ಸವಿತಾ ಸಂದೇಶ್, ಕಾರ್ಯದರ್ಶಿ, ಸುಳ್ಯ ತಾಲೂಕು ಮಹಿಳಾ ಘಟಕ, ಇವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕು. ವಿಘ್ನ ವಿನಾಯಕನ ನಮಸ್ಕರಿಸುತ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗುವಂತೆ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. शक्ति गणपतिं भजेऽहं सर्वसंभाग्य प्रदं शक्ति गणपतिं भजेऽहं सर्वसंभाग्य प्रदं शक्ति गणपतिं भजेऽहं सर्वसंभाग्य प्रदं शक्ति गणपतिं भजे. बाणोकोटि संकाशं पापहरं परमेशं भानुकोटि संकाशं पापहरं परमेशं दानवकुलहरणचरणं दानवकुलहरणचरणं सकलविघ्ननिवारणं दानवकुलहरणचरणं सकलविघ्ननिवारणं मानित मूषिक वाहनं वश्यमोहनकारं दीनबालहरिकेश सुगुणराकुमारं शक्ति गणपतिं भजेऽहं सर्वसंभाग्य प्रदं शक्ति गणपतिं भजे. Thank you so much. ಧನ್ಯವಾದಗಳು ಶ್ರೀಮತಿ ಸವಿತಾ ಸಂದೇಶ್, ಕಾರ್ಯದರ್ಶಿ, ಸುಳ್ಯ ತಾಲೂಕು ಮಹಿಳಾ ಘಟಕದ ಸವಿತಾ ಸಂದೇಶ್ ಅವರಿಗೆ. ನಮ್ಮ ಜಿಲ್ಲಾ ಸಂಘದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಪ್ರಾರ್ಥನೆ ಮುಂದುವರಿಯುತ್ತಾ ಇದೆ. ಈ ದಿನದ ಉದ್ಘಾಟನಾ ಕಾರ್ಯಕ್ರಮವನ್ನು ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ, ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು, ಇದರ ಮಾನ್ಯ ಉಪಾಧ್ಯಕ್ಷರು, ಹಾಗೆ ಇವತ್ತಿನ ಅಧ್ಯಕ್ಷತೆಯನ್ನು ಶ್ರೀ ಲೋಕೇಗೌಡ ಕೆ ಅಧ್ಯಕ್ಷರು, ಗೌಡರಾಯನ ಒಕ್ಕಲಿಗರ ಸಂಘ ರಿಜಿಸ್ಟರ್ಡ್ ಮಂಗಳೂರು, ಇವರ ಅಧ್ಯಕ್ಷತೆಯಲ್ಲಿ ಜರುಗಲಿಕ್ಕಿದೆ. ನಮ್ಮ ಕರೆಗೆ ಹೋಗುಟ್ಟಿ ಬಂದಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು, ಸಮಾಜ ಬಾಂಧವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಸಂಘದ ಉಪಾಧ್ಯಕ್ಷರು ಹಾಗೂ ವಿಟ್ಲ ಇದರ ಶ್ರೀ ಲಿಂಗಪ್ಪ ಗೌಡ ಕೆ ಅಳಿಕೆ, ಇವರು ಎಲ್ಲರನ್ನ ಸ್ವಾಗತಿಸಬೇಕು ಅಂತೇಳಿ ಅವರನ್ನು ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಪುತ್ತೂರಿನ ಭಗವಾನ್ ಮಹಾಲಿಂಗೇಶ್ವರನನ್ನು ಮನಸ್ಸ ಪ್ರಾರ್ಥಿಸ್ತಾ, ನಮ್ಮ ಸಮಾಜದ ಪ್ರಾತಸ್ಮರಣೀಯರಾದಂಥ ಕುರುಂಜಿ ವೆಂಕಟರಮಣಗೌಡರನ್ನು ಕೂಡ ಇಲ್ಲಿ ಸ್ಮರಿಸಿಕೊಳ್ತಾ, ವೇದಿಕೆಯಲ್ಲಿರುವಂತಹ ಸಭಾಧ್ಯಕ್ಷರೇ, ಎಲ್ಲ ಗಣ್ಯರೇ, ಎದುರುಗಡೆ ಕೂತಿರುವಂಥ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳೇ, ಸಮಾಜ ಬಾಂಧವರೇ, ಮಾಧ್ಯಮದ ಮಿತ್ರರೇ, ತೇನ ವಿನ ತೃಣಮಪಿ ನ ಚಲತಿ ಹೇಳುವಂಥ ಮಾತಿನಂತೆ ಎಲ್ಲದಕ್ಕೊಂದು ಭಗವಂತನ ಅನುಗ್ರಹ, ಭಗವಂತನ ಒಂದು ಚಿಂತನೆ ಬೇಕು. ಆ ಪ್ರಕಾರ ನಮಗೆ ಇವತ್ತೀಗ ಬಹುಕಾಲದಿಂದ ನಾವು
ಕನವರಿಸುತ್ತಿದ್ದಂತಹ ಒಂದು ಸಂಘಟನೆ ಜಿಲ್ಲಾ ಮಾತೃ ಸಂಘ. ಇದರ ಅಧಿವೇಶನ ಸರ್ವ ಸದಸ್ಯರನ್ನು ಸೇರಿಸಿ ನಾವು ಪರಸ್ಪರ ನಮ್ಮ ಪರಿಚಯವನ್ನು ವಿನಿಮಯ ಮಾಡಿಕೊಳ್ಳುವಂಥ ಒಂದು ಸುಸಂದರ್ಭ ಇವತ್ತು ಬಂದಿದೆ. ಅದಕ್ಕಾಗಿ ಭಗವಂತನಿಗೆ ಮೊದಲು ಸ್ಮರಣೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಗೌರವಾನ್ವಿತ ಲೋಕಯ್ಯಗೌಡರು ವಹಿಸಿಕೊಂಡಿದ್ದಾರೆ. ಲೋಕಯ್ಯಗೌಡರು ಅಂತ ಹೇಳಿದರೆ ನಮ್ಮ ಗೌಡ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಚಿರಪರಿಚಿತರಾದರು. ಉದ್ಯೋಗ ನಿಮಿತ್ತ ಮಂಗಳೂರಿಗೆ ಹೋದಂತಹ ಲೋಕಯ್ಯಗೌಡರು ಸಹ ಮನಸ್ಸಿನ ಅನೇಕರನ್ನು ಒಟ್ಟುಗೂಡಿಸಿ ಮಂಗಳೂರಿನಲ್ಲಿ ಗೌಡ ಸಮಾಜವನ್ನು ಹುಟ್ಟುಹಾಕುವಲ್ಲಿ ಯಶಸ್ವಿಯಾದರು. ಹಳಸೆ ಬೈರೇಗೌಡ, ಕುರುಂಜಿ ವೆಂಕಟರಮಣಗೌಡ, ಹಾಗೆ ಕೈಕೂರು ರಾಮಣ್ಣಗೌಡ ಇವರೇ ಮೊದಲಾದವರ ಒಂದು ಸಹಕಾರದೊಂದಿಗೆ ಮಾರ್ಗದರ್ಶನದೊಂದಿಗೆ ಗೌಡ ಸಂಘವನ್ನು ಹುಟ್ಟು ಹಾಕಿದ್ದನ್ನು ನಾವೆಲ್ಲ ಕಂಡುಕೊಂಡಿದ್ದೇವೆ, ಸ್ಮರಿಸಿಕೊಳ್ತಾ ಇದ್ದೇವೆ. ಇವತ್ತು ಮಂಗಳೂರಿನ ಹೃದಯ ಭಾಗ ಚಿಲಿಂಬಿಯಲ್ಲಿ ಇರುವಂತಹ ಬೃಹತ್ ಕಟ್ಟಡ ಆ ಸಮಾಜದ ಒಂದು ಸ್ವತ್ತು ಅಂತ ಹೇಳಲಿಕ್ಕೆ ತುಂಬ ಅಭಿಮಾನ ಪಡ್ತೇನೆ. ಇಂತಹ ಲೋಕಯ್ಯಗೌಡರು ಸದಾ ಸಮಾಜದ ಬಗ್ಗೆ ಚಿಂತನೆ ಮಾಡುವಂಥ ಒಬ್ಬ ಮಹನೀಯರು. ಅವರ ನೇತೃತ್ವದಲ್ಲಿ ನಾವು ಮಾತೃ ಸಂಘವನ್ನು ಇವತ್ತೀಗ ಹುಟ್ಟು ಹಾಕಿದ್ದೇವೆ. ಹಲವು ಕಾರಣಗಳಿರಬಹುದು ಅದಕ್ಕೆ. ಅದನ್ನು ಮುಂದೆ ನಮ್ಮ ಪ್ರಾಸ್ತಾವಿಕೆಯಲ್ಲಿ ತಿಳಿಸಲಿಕ್ಕಿದ್ದೇವೆ. ಶ್ರೀಯುತ ಲೋಕಯ್ಯಗೌಡರು ಈ ಒಂದು ಕಾರ್ಯಕ್ಕಾಗಿ ಅನವರತ ದುಡಿದವರು. ಈ ಕಾರ್ಯ ಯಶಸ್ವಿ ಆದರೆ ಅವರಿಗೆ ಬಹಳಷ್ಟು ಮನಸ್ಸಿಗೆ ಸಂತೋಷ ಆಗ್ತದೆ, ನಮಗೂ ಎಲ್ಲರಿಗೂ ಸಂತೋಷ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಹಮ್ಮಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಒಂದು ಸಂಸ್ಥೆಗೆ ಬಹಳಷ್ಟು ಪೂರಕವಾಗಿ ಸಹಕರಿಸಿದವರು ಗೌರವಾನ್ವಿತ ಡಾಕ್ಟರ್ ರೇಣುಕಾ ಪ್ರಸಾದರವರು. ಇವರು ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರು, ಹಾಗೆ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಇದರ ಇನ್ನೊಂದು ವಿಭಾಗದ ಅಧ್ಯಕ್ಷರು ಆಗಿರ್ತಾರೆ. ಆರಂಭದಲ್ಲಿ ನಮ್ಮ ಪದಾಧಿಕಾರಿಗಳೆಲ್ಲ ಅವರಲ್ಲಿ ಈ ಕಾರ್ಯಕ್ರಮದ ಬಗ್ಗೆ, ಈ ಒಂದು ಸಮಾಜದ ಹುಟ್ಟುಹಾಕುವಿಕೆ ಬಗ್ಗೆ ನಾವು ವಿಚಾರ ತಿಳಿಸಿದಾಗ ಕೂಡಲೇ ಅವರು 4 ಸದಸ್ಯತ್ವವನ್ನು 25,000 ಮಹಾಪೋಷಕರನ್ನು ಕೊಟ್ಟು, ಅವರ ಮನೆಯವರನ್ನೇ ಕೊಟ್ಟು ನಮಗೆ ಭಾಳಷ್ಟು ದೊಡ್ಡದಾದಂಥ ಪ್ರಾರಂಭಿಕವಾದಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಟಂಥ ಮಹನೀಯರು. ಸಮಾಜದ ಬಗ್ಗೆ ಬಹಳಷ್ಟು ಕಳಕಳಿ ಇರುವವರು. ಶ್ರೀಯುತ RP ಯವರು ನಮ್ಮೊಂದಿಗೆ ಇರುವಂಥದ್ದು ನಮಗೆ ತುಂಬ ಸಂತೋಷ. ಇವತ್ತಿನ ದೀಪ ಪ್ರಜ್ವಲನೆ ಕಾರ್ಯಕ್ರಮವನ್ನು ಅವರು ಮಾಡಲಿಕ್ಕಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಈ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂಥವರು ನಮ್ಮ 6 ತಾಲೂಕುಗಳ ಅಧ್ಯಕ್ಷರುಗಳು. ಬಹಳಷ್ಟು ಇದೊಂದು ಬೇಕು, ನಮ್ಮ ಸಂಘಟನೆ ಬಲವಾಗಬೇಕು, ಜಿಲ್ಲಾ ಮಟ್ಟದಲ್ಲಿ ನಾವು ಕಾಣಿಸಿಕೊಳ್ಬೇಕು, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ದುಡಿಬೇಕು ಹೇಳುವಂಥ ದೃಷ್ಟಿಯಿಂದ ಬೇರೆ ಬೇರೆ ನಮ್ಮ ತಾಲೂಕಿನ ಅಧ್ಯಕ್ಷರುಗಳು ಕೆಲಸ ಮಾಡಿದ್ದೇವೆ ನಾವು. ಅದೇ ರೀತಿಯಲ್ಲಿ ಇವತ್ತೀಗ ಬೆಳ್ತಂಗಡಿ ತಾಲೂಕಿನಿಂದ ಪೂವಾಜಿ ಕುಶಲಪ್ಪ ಗೌಡರು ಗೌರವ ಉಪಸ್ಥಿತರಿದ್ದಾರೆ. ಅವರನ್ನೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ವಿಟ್ಲ ಬಂಟ್ವಾಳದ ಅಧ್ಯಕ್ಷರಾದಂಥ ಶ್ರೀಯುತ ಕುಶಲಪ್ಪ ಗೌಡರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸುಳ್ಯದ PS ಗಂಗಾಧರ್ರವರು ಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಂಗಳೂರಿನ ಶ್ರೀಮತಿ ಸೌಮ್ಯ ಸುಕುಮಾರ್ರವರು ಅಧ್ಯಕ್ಷರಾಗಿ ನಮ್ಮೊಂದಿಗೆ ಈ ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪುತ್ತೂರಿನ ರವಿ ಮುಂಗ್ಲಿ ಮನೆಯವರು, ಹಾಗೆ ಕಡಬದ ಸುರೇಶ್ ಬೈಲು ಇಬ್ಬರು ಕೂಡ ಬರ್ತೇವೆ ಅಂತ ಹೇಳಿದ್ದಾರೆ. ಅವರು ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸದೊಂದಿಗೆ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಮುಂಚಿತವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಂತಾದರೆ, ಒಂದು ಸಂಘಟನೆ ಮುಂದುವರಿಬೇಕು ಅಂತಾದರೆ ಅದಕ್ಕೆ ಬಲವಾದಂತಹ ಶಕ್ತಿ ತುಂಬುವಂತಹ ವ್ಯಕ್ತಿಗಳು ಬೇಕು. ಅಂಥವರಲ್ಲಿ ಕೋಶಾಧಿಕಾರಿಗಳಾಗಿ ಶ್ರೀಯುತ ಪದ್ಮಗೌಡ ಬೆಳಾಲ್ ಇವರಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಬಹಳಷ್ಟು ಚಾಕಚಕ್ಯತೆಯಿಂದ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವಂಥ ಒಬ್ಬ ಪಾರದರ್ಶಕವಾದಂಥ ವ್ಯಕ್ತಿ ಬೇಕು.
ಅಂತಹ ಒಂದು ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ. ಶ್ರೀಯುತ ದಿನೇಶ್ ಮಣಪಾಡಿಯವರು, ವಕೀಲರು. ಅವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಅವರ ಜೊತೆಗೆ ಮಂಗಳೂರಿನಲ್ಲಿ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಬಹುಮುಖ್ಯವಾಗಿ ಕೆಲಸ ಮಾಡಲಿಕ್ಕೆ ಇರುವಂತಹ ಆದ್ಯತೆಯ ವ್ಯಕ್ತಿ ಶ್ರೀಯುತ ರಾಮಣ್ಣಗೌಡ ಕೊಂಡೇಬಾಯಿ. ಇವರು ಕಾರ್ಯದರ್ಶಿಯಾಗಿ ಮಂಗಳೂರಿನ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪುತ್ತೂರಿನ ಈ ಪ್ರದೇಶದಲ್ಲಿ ಒಬ್ಬ ಪಾರದರ್ಶಕತೆ ಉಳ್ಳಂತಹ ಒಬ್ಬ ಪಾದರಸದಂತಹ ವ್ಯಕ್ತಿತ್ವ ನಮಗೆ ಬೇಕು. ಅಂತಹ ಒಬ್ಬ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ. ಅವರಿಗೆ ಕಾರ್ಯದರ್ಶಿಯಾಗಿ ಕಿಶೋರ್ ನೆಲ್ಲಿಕಟ್ಟೆ ಇವರು. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಪ್ರತಿ ತಾಲೂಕಿನ ಬೇರೆ ಬೇರೆ ವ್ಯಕ್ತಿಗಳು ಉಪಾಧ್ಯಕ್ಷರಾಗಿದ್ದಾರೆ ನಮ್ಮೊಟ್ಟಿಗೆ. ಸುಳ್ಯದ ನಮ್ಮ ದೊಡ್ಡಮ್ಮ ಅಂತ ಹೇಳಿದರೆ ತಪ್ಪಾಗಲಾರದು. ಸುಳ್ಯ ಬಹಳಷ್ಟು ಮುತ್ಸದ್ದಿಗಳು, ರಾಜಕಾರಣಿಗಳು, ಸಮಾಜದ ಗಣ್ಯರು ಇರುವಂಥ ಒಂದು ಪ್ರದೇಶ. ಅಂತಹ ಪ್ರದೇಶದಿಂದ ಶ್ರೀಯುತ ನಿತ್ಯಾನಂದ ಮುಂಡೋಡಿಯವರು ಅಲ್ಲಿನ ಉಪಾಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಪುತ್ತೂರಿನಿಂದ ಉಪಾಧ್ಯಕ್ಷರಾಗಿ ಶ್ರೀಯುತ ರಾಮದಾಸರವರು ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದು ಕೆಲಸ ಮಾಡಿದಂಥ ಒಬ್ಬ ಮಹನೀಯರು. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಬಹಳಷ್ಟು ಜನ ಗಣ್ಯರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಭರತ್ ಮುಂಡೋಡಿಯವರು ಇದ್ದಾರೆ, ಹಾಗೆ ಜಾಕೆಯವರಿದ್ದಾರೆ, ಹಾಗೆ ಶ್ರೀಯುತ ಕುಂಟಿಕಾನ ಲಕ್ಷ್ಮಣಗೌಡರಿದ್ದಾರೆ, ಹಾಗೆ ಎನ್ ಎ ರಾಮಚಂದ್ರರವರಿದ್ದಾರೆ, ಹಾಗೆ ಶ್ರೀಮತಿ ಪೂರ್ಣಿಮಾರವರು ಮಂಗಳೂರಿನ ಪೂರ್ಣಿಮಾರವರಿದ್ದಾರೆ, ವಕೀಲರು. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇಲ್ಲಿನ ಪೂರ್ವಾಧ್ಯಕ್ಷರಾಗಿದ್ದು ಈ ಪುತ್ತೂರಿನ ಈ ಕಟ್ಟಡ ನಿರ್ಮಾಣದ ಸಮಯದಲ್ಲಿ ಬಹಳಷ್ಟು ಶ್ರಮಿಸಿದ್ದ ಶ್ರೀಯುತ ಗಂಗಾಧರ ಗೌಡರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಕೆಲಸ ಮಾಡಿದ ಸುಕುಮಾರರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಸುಳ್ಯದ ಎನ್ ಎ ರಾಮಚಂದ್ರರವರು ನಮ್ಮೊಂದಿಗಿದ್ದಾರೆ. ನಮಗೆ ಭಾಳಷ್ಟು ದೊಡ್ಡ ಪಿಲ್ಲರ್ ಅವರು. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಶ್ರೀಯುತ ರಾಮಣ್ಣಗೌಡ ಕೊಂಗಲಾಯಿ ಇವರು ನಿವೃತ್ತ ಅಧ್ಯಾಪಕರು, ನಮ್ಮ ಬಂಟ್ವಾಳದವರು. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಶ್ರೀಯುತ ಸೋಮೇಗೌಡರು ಬೆಳ್ತಂಗಡಿಯ ಮಾಜಿ ಅಧ್ಯಕ್ಷರು, ಅಲ್ಲಿನ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೆಯೇ ಶ್ರೀಯುತ ಚಂದ್ರಶೇಖರ್ ಗಿರಿನಿವಾಸ್ ಅವರು ಕೂಡ ನಮ್ಮ ವಿಟ್ಲದವರು. ಅವರನ್ನು ಕೂಡ ಚಂದ್ರಶೇಖರ್ ಅವರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೆ ಭಾಸ್ಕರ್ ಗೌಡ ಕೋಡಿಂಬಾಳ ಇವರು ಕೂಡ ಒಂದು ನಮ್ಮ ಪುತ್ತೂರು ತಾಲೂಕಿಗೆ ಒಂದು ದೊಡ್ಡ ಶಕ್ತಿ, ನಮ್ಮೊಂದಿಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಮುಂಭಾಗದಲ್ಲಿ ಸಮಾಜದ ಗಣ್ಯರು ಇದ್ದಾರೆ. ಪ್ರತ್ಯೇಕವಾಗಿ ದಯವಿಟ್ಟು ಹೇಳೋದಿಲ್ಲ ಸರ್, ಬೇಸರಿಸಬೇಡಿ. ಎಲ್ಲರೂ ಗಣನೆಗೆ ತಗೊಳ್ಬೇಕಾದವರೇ, ಎಲ್ಲರೂ ಹೆಸರಿಸಬೇಕಾದವರೇ. ಆದರೆ ಕಾರ್ಯಕ್ರಮ ಸ್ವಲ್ಪ ಬೇಗ ಮುಗಿಬೇಕು. ಅದಕ್ಕೆ ಬೇಕಾಗಿ ಪ್ರತ್ಯೇಕವಾಗಿ ಯಾರನ್ನು ಹೆಸರಿಸದೆ ಎಲ್ಲರನ್ನ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಕಡಬ, ವಿಟ್ಲ, ಬಂಟ್ವಾಳ ಹಾಗೆ ಸುಳ್ಯ ಇತ್ಯಾದಿ ಕಡೆಗಳಿಂದ ನಮ್ಮದೇ ಕಾರ್ಯಕ್ರಮ. ಇಲ್ಲಿ ನಾವು ನಮ್ಮನ್ನು ಸ್ವಾಗತಿಸಲಿಕ್ಕೆ ಅಗತ್ಯ ಇಲ್ಲ, ಯಾಕೆಂದರೆ ನಮ್ಮ ಬೆನ್ನನ್ನೇ ನಾವು ತಟ್ಟಿಕೊಳ್ಳೋದು. ನಾವೆಲ್ಲರೂ ಸಹ ಮನಸ್ಕರು, ಒಂದೇ ಮನಸ್ಸಿಂದ ನಾವೆಲ್ಲ ಸೇರಿರುವವರು. ಆದರೂ ಕೂಡ ಉಪಚಾರಕ್ಕಾಗಿ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಾಧ್ಯಮದ ಮಿತ್ರರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಛಾಯಾಚಿತ್ರಗಾರರು ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ತಮಗೆಲ್ಲ ಮಗದೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತಿನ ಈ ಒಂದು ಸುಂದರ ಸಮಾರಂಭದ ಅತಿಥಿಗಳನ್ನು ವೀಳ್ಯದೆಲೆ ಹಾಗೂ ಶಾಲು ಹೊದಿಸಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸುವುದರೊಂದಿಗೆ ಈ ದಿನದ ಉದ್ಘಾಟಕರಾಗಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು ಇದರ ಉಪಾಧ್ಯಕ್ಷರು, ನಿಮ್ಮೆಲ್ಲರ ಪ್ರೀತಿಯ ಮಾರ್ಗದರ್ಶಕರು KV ರೇಣುಕಾ ಪ್ರಸಾದ್ ಇವರನ್ನು ನಮ್ಮ ಮಾತೃ ಸಂಘದ ಅಧ್ಯಕ್ಷರಾದ ಶ್ರೀಯುತ ಲೋಕಯ್ಯಗೌಡ ಇವರು ಫಲತಾಂಬೂಲ ನೀಡಿ ಶಾಲು ಹೊದಿಸಿ ಅವರನ್ನು ಈ ಒಂದು ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. KE 51 50 75
ಮಾರುತಿ 800 ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸಿದಿರಿ, ಸಹಕರಿಸಬೇಕು. ಈ ದಿನದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರುವಂಥ ಶ್ರೀ ಲೋಕಯ್ಯಗೌಡ ಗೌಡ್ರೆಯನೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಲೋಕಯ್ಯಗೌಡರನ್ನ ಶ್ರೀಯುತ ಚಂದ್ರ ಕೋಲ್ಚಾರ್ ಸರ್, ನಿರ್ದೇಶಕರಲ್ಲಿ ಸುಳ್ಯದ ಶ್ರೀಯುತ ಚಂದ್ರ ಕೋಲ್ಚಾರ್ ಅವರು ಲೋಕಯ್ಯಗೌಡ ಇವರನ್ನ ಫಲತಾಂಬೂಲ ನೀಡಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಆಡಳಿತ ಮಂಡಳಿ ನಿರ್ದೇಶಕರಾದ ಶ್ರೀಯುತ PC ಜಯರಾಮ್ರವರು, ಶ್ರೀ ಹೂವಾಜೆ ಕುಶಾಲಪ್ಪಗೌಡರು ಅಧ್ಯಕ್ಷರು, ಒಕ್ಕಲಿಗರ ಯಾನಗೌಡರ ಸೇವಾ ಸಂಘದ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು, ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಶಾಲು ಹೊದಿಸಿ ಫಲತಾಂಬೂಲವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಶ್ರೀಯುತ PC ಜಯರಾಮ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಶ್ರೀ ಕವಿರಾಜ್ ಗುಂಡ್ಯ ಅವರು ಒಕ್ಕಲಿಗರ ಯಾನೆಗೌಡರ ಸೇವಾ ಸಂಘ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾದ ಶ್ರೀ ಕುಶಾಲಪ್ಪಗೌಡ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಕವಿರಾಜ್ ಗುಂಡ್ಯ, ಹಾಗೆ ಶ್ರೀಯುತ PS ಗಂಗಾಧರ್ ಅವರನ್ನ ಶ್ರೀ ಮೋಣಪ್ಪಗೌಡ ಶಿವಾಜಿನಗರ ಬಿಟ್ಲ ಇವರು ಶಾಲು ಹೊದಿಸಿ ಫಲತಾಂಬೂಲವನ್ನು ನೀಡಿ ಶ್ರೀಯುತ PS ಗಂಗಾಧರ ಅಧ್ಯಕ್ಷರು, ಗೌಡ್ರ ಯುವ ಸೇವಾ ಸಂಘ ರಿಜಿಸ್ಟರ್ಸ್ ಸುಳ್ಯ ತಾಲೂಕಿನ ಅಧ್ಯಕ್ಷರಾದ PS ಗಂಗಾಧರ್ ಅವರನ್ನ ಶ್ರೀಯುತ ಮೋನಪ್ಪಗೌಡ ಶಿವಾಜಿನಗರ ಬಂಟ್ವಾಳ ಇವರು ಸಹಕರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಸೌಮ್ಯ ಸುಕುಮಾರ್ ಇವರನ್ನ ಶ್ರೀಮತಿ ಧರ್ಮಾವತಿ PB, ಶ್ರೀಮತಿ ಸೌಮ್ಯ ಕುಮಾರ್ ಅಧ್ಯಕ್ಷರು, ಒಕ್ಕಲಿಗರ ಯಾನೆಗೌಡರ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇವರನ್ನ ಶ್ರೀಮತಿ ಧರ್ಮಾವತಿ PB ದೇವರ ಮನೆ ಇವರು ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಶ್ರೀ ದಿನೇಶ್ ಮಡಪಾಡಿ ಪ್ರಧಾನ ಕಾರ್ಯದರ್ಶಿಗಳು, ಇವರಿಗೆ ಶ್ರೀ ಜಯಾನಂದ ಟಿ ಬೆಳ್ತಂಗಡಿಯ ಶ್ರೀ ಜಯಾನಂದ ಟಿ ಅವರು ಅವರನ್ನ ವೀಳ್ಯದೆಲೆ ಹಾಗೂ ಫಲತಾಂಬೂಲವನ್ನು ಇಟ್ಟು ಶಾಲು ಹೊದಿಸಿ ಸನ್ಮಾನಿಸಬೇಕು, ಗುರುತಿಸಬೇಕು, ಸ್ವಾಗತಿಸಬೇಕು. ಶ್ರೀ H ಪದ್ಮಗೌಡ ಬೆಳ್ತಂಗಡಿ ಕೋಶಾಧಿಕಾರಿಗಳು, ಅವರನ್ನ ಶ್ರೀ ಸಂತೋಷ್ ಜಾಕೆ ಅವರು ಅವರನ್ನ ಶಾಲು ಹೊದಿಸಿ ಅವರನ್ನ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಪದ್ಮಗೌಡ ಬೆಳ್ತಂಗಡಿ, ಹಾಗೆ ಶ್ರೀ K ರಾಮಣ್ಣಗೌಡ ಕೊಂಡೆಬಾಯಿ ಕಾರ್ಯದರ್ಶಿಗಳು ಮಂಗಳೂರು ಇವರನ್ನ ಶ್ರೀ ಗೋಪಾಲಕೃಷ್ಣ ಗುಳ್ಳೋಡಿಯವರು ಅವರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀ ನಿತ್ಯಾನಂದ ಮುಂಡೋಡಿ ಉಪಾಧ್ಯಕ್ಷರು, ನಮ್ಮ ಜಿಲ್ಲಾ ಸಂಘದ ಉಪಾಧ್ಯಕ್ಷರು, ಅವರಿಗೆ ಶ್ರೀಧರಗೌಡ ಅಂಗಡಿ ಹಿತ್ಲು ಇವರು ಶ್ರೀಯುತ ನಿತ್ಯಾನಂದ ಮುಂಡೋಡಿಯವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಲಿಂಗಪ್ಪಗೌಡ ಅಳಿಕೆ ಉಪಾಧ್ಯಕ್ಷರು ಜಿಲ್ಲಾ ಸಂಘ ಬಂಟ್ವಾಳ ಇವರನ್ನ ಶ್ರೀ ಗಣೇಶ್ ಗೌಡ ಕಲಾಯಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀ ರಾಮದಾಸ್ ಗೌಡ ಎಸ್ ಉಪಾಧ್ಯಕ್ಷರು ಜಿಲ್ಲಾ ಸಂಘ ಇವರನ್ನ ಶ್ರೀಯುತ ಲೋಕೇಶ್ ಜಾಕಟೆ ಇವರು
ಗುರುತಿಸಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀ ರಾಮದಾಸ್ ಗೌಡ ಉಪಾಧ್ಯಕ್ಷರು ಜಿಲ್ಲಾ ಸಂಘ, ಹಾಗೆ ಶ್ರೀ ತಿಮ್ಮಪ್ಪ ಗೌಡ ಕುಂಡಡ್ಕ ಉಪಾಧ್ಯಕ್ಷರು ಕಡಬ, ಇವರನ್ನ ಶ್ರೀ ಹಾಗೆ ಭರತ್ ಮುಂಡೋಡಿ ನಮ್ಮ ಗೌರವ ಸಲಹೆಗಾರರು, ಅವರನ್ನ ಶ್ರೀಯುತ ದೊಡ್ಡಣ್ಣ ಬರಮೇಲು ಅವರು ಶ್ರೀಯುತ ಭರತ್ ಮುಂಡೋಡಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಎನ್.ಎ. ರಾಮಚಂದ್ರ ಗೌಡ ಸರ್ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶ್ರೀಯುತ ವೆಂಕಪ್ಪಗೌಡ ಬಂಟ್ವಾಳ ಇವರು ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಮಾಧವಗೌಡ ಜಾಕೆ ಅವರನ್ನ ಶ್ರೀಯುತ ಮೋಹನ್ ಗೌಡ ಕೊಯ್ಯೂರು ಬೆಳ್ತಂಗಡಿ, ಶ್ರೀಯುತ ದಿನೇಶ್ ಗೌಡ ಮಾಡ್ತೇಳು, ಮಾಧವಗೌಡ ಜಾಕೆ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಗಂಗಾಧರಗೌಡ ಕೆಮ್ಮಾರ, ಶ್ರೀ ಲಕ್ಷ್ಮಣಗೌಡ ಕುಂಟಿಕಾಣ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶ್ರೀಯುತ ದಿನೇಶ್ ಮಾಡ್ತೇಳು ಅವರನ್ನ ಶಾಲ್ ಹೊದಿಸಿ ಅವರನ್ನ ಸ್ವಾಗತಿಸಬೇಕು ಅಂತ ಹೇಳ್ತೇನೆ. ಶ್ರೀಯುತ ಕಿಶೋರ್ ಕುಮಾರ್ ನಿಲಿಕಟ್ಟೆ ಕಾರ್ಯದರ್ಶಿ ಪುತ್ತೂರು ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀ ತನಿಯಪ್ಪಗೌಡ ಬಂಟ್ವಾಳ ಅವರು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಭಾಸ್ಕರ್ ಗೌಡ ಕುಡಿಂಬಾಳ ಇವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶ್ರೀಯುತ ಮೋಹನ್ ಗೌಡ ಕಾಯರ್ಮಾರ್ ಪ್ರೀತಿಯಿಂದ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಭಾಸ್ಕರ್ ಗೌಡ ಕುಡಿಂಬಾಳ, ಶ್ರೀಯುತ ಜನಾರ್ದನ್ ಮಾಸ್ಟರ್ ಕಡಬದ ಶ್ರೀಯುತ ಜನಾರ್ದನ್ ಮಾಸ್ಟರ್ ಗೌರವ ಸಲಹೆಗಾರರು ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀ SP ಮುರಳೀಧರ್ ಕೆಮ್ಮಾರ್ ಅವರು ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಚಂದ್ರಶೇಖರ ಗೌಡ ಗಿರಿನಿವಾಸ ನಮ್ಮ ಗೌರವ ಸಲಹೆಗಾರರು, ಅವರಿಗೆ SP ಮುರಳೀಧರ್ ಕೆಮ್ಮಾರ್ ಅವರು ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಗಂಗಾಧರಗೌಡ ಕೆಮ್ಮಾರ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸಂತೋಷ್ ಜಾಕೆ ಅವರು ಶ್ರೀಯುತ ಗಂಗಾಧರ ಗೌಡ ಕೆಮ್ಮಾರಿ ಅವರಿಗೆ ಪ್ರೀತಿಯಿಂದ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. CK ರಾಮಣ್ಣಗೌಡ ಕೊಂಗಲಾಯಿ ಅಣಂತಾಡಿ ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕೃಷ್ಣಪ್ಪಗೌಡ ಬೆಳ್ತಂಗಡಿ ಅವರು ತಾವು ದಯವಿಟ್ಟು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಕೃಷ್ಣಪ್ಪಗೌಡರು ಶ್ರೀಯುತ ರಾಮಣ್ಣಗೌಡ ಕೊಂಗಲಾಯಿ ಇವರಿಗೆ ಶಾಲ್ ಹೊದಿಸಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಬೆಳ್ತಂಗಡಿಯ ಶ್ರೀ
ಸೋಮೇಗೌಡ ಗೌರವ ಸಲಹೆಗಾರರನ್ನ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಈಶ್ವರಪ್ಪಗೌಡವರು ಅವರನ್ನ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬೆಳ್ತಂಗಡಿಯ ಗೌರವ ಸಲಹೆಗಾರರಾದ ಸೋಮೇಗೌಡ ಇವರನ್ನ ಶ್ರೀಯುತ ಈಶ್ವರಪ್ಪಗೌಡ ಬಂಟ್ವಾಳ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಂಗಳೂರಿನ ಶ್ರೀಮತಿ ಪೂರ್ಣಿಮಾ ಕೆ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಶೋಭಾ ನಾರಾಯಣಗೌಡ ಇವರು ಶ್ರೀಮತಿ ಪೂರ್ಣಿಮಾ ಕೆ ಎಂ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಶಾಲು ಹೊದಿಸಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಬಿ ಕೆ ಕುಸುಮಾಧರ ಬೇರ್ಯ ಮಂಗಳೂರಿನ ಗೌರವ ಸಲಹೆಗಾರರು ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪದ್ಮನಾಭಗೌಡರು ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಮಂಗಳೂರಿನ ಬಿ ಕೆ ಕುಸುಮಾಧರ ಬೇರ್ಯ ಅವರನ್ನ ಶ್ರೀಯುತ ನಾರಾಯಣಗೌಡರು ಶಾಲು ಹೊದಿಸಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸ್ವಜಾತಿ ಬಂಧುಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಗೌಡ್ರಯಾನಿ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘ ಅಧ್ಯಕ್ಷರಿದರ ಜಿಲ್ಲಾ ಮಾತೃ ಸಂಘದ ಸರ್ವ ಸದಸ್ಯರುಗಳ ಪ್ರಥಮ ಮಹಾಧಿವೇಶನ ಹಾಗೂ ನೂತನ ಪದಾಧಿಕಾರಿಗಳ ಅಭಿನಂದನಾ ಕಾರ್ಯಕ್ರಮದ ಬಹಳ ಮುಖ್ಯವಾದ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕುರುಂಜಿ ಅಮರ ಶಿಲ್ಪಿ ಶ್ರೀ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರ ಸುಪುತ್ರ ಹಾಗೆ ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು ಇದರ ಉಪಾಧ್ಯಕ್ಷರೂ ಆಗಿರುವಂಥ ಶ್ರೀ ಡಾಕ್ಟರ್ ಕೆ ರೇಣುಕಾ ಪ್ರಸಾದ್ ಕೆವಿ ಅವರು ಈ ಒಂದು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. ಬಹಳ ತುರ್ತು KA 51P 5075 ಮಾರುತಿ 800 ಬ್ಲಾಕ್ ಆಗಿದೆ ಅಂತೆ. ದಯವಿಟ್ಟು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಶ್ರೀಯುತ MB ಸದಾಶಿವ ಸರ್ ತಾವು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹತ್ತು ಕುಟುಂಬ 18 ಗೋತ್ರ ನಮ್ಮ ಸಮುದಾಯದ ಏಳಿಗೆಯೊಂದಿಗೆ ಎಲ್ಲ ತಾಲೂಕುಗಳ ಸಂಘಗಳ ಸಮನ್ವಯದೊಂದಿಗೆ ದಕ್ಷಿಣ ಕನ್ನಡದ ಜಿಲ್ಲಾ ಮಾತೃ ಸಂಘ ಸಂಪನ್ನಗೊಂಡು ಜಿಲ್ಲಾ ಮಾತೃ ಸಂಘದ ಸರ್ವ ಸದಸ್ಯರುಗಳ ಪ್ರಥಮ ಮಹಾಧಿವೇಶನ ನೂತನ ಪದಾಧಿಕಾರಿಗಳ ಅಭಿನಂದನಾ ಕಾರ್ಯಕ್ರಮ ಇದೀಗೆಲ್ಲ ಪ್ರಾರಂಭಗೊಳ್ತಾ ಇದೆ. ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರು ದೀಪ ಪ್ರಜ್ವಲನೆಯೊಂದಿಗೆ ಇದೀಗ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. विनाशाय दीपज्योतिर्नमोस्तुते दीपज्योतिर्नमोस्तुते
ಗೌಡ್ರ ಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘದ ನೂತನ ಪದಾಧಿಕಾರಿಗಳ ಅಭಿನಂದನಾ ಕಾರ್ಯಕ್ರಮ ಎಲ್ಲ ತಾಲೂಕುಗಳ ಸಮನ್ವಯದೊಂದಿಗೆ ಇದೀಗ ಅಧಿವೇಶನವನ್ನು ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು ಇದೀಗ ಎಲ್ಲ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿದ್ದಾರೆ. ಇದೀಗ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಕೆದಂಬಾಡಿ ರಾಮಯ್ಯಗೌಡ, ನಾಡಪ್ರಭುಡು ಕೆಂಪೇಗೌಡ ಹಾಗೂ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮ 1832ರಲ್ಲಿ ತುಳುನಾಡಿನ ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ನೇತೃತ್ವದಲ್ಲಿ ರೈತರು ಬ್ರಿಟಿಷರ ಕಂಪನಿಯ ರೈತ ವಿರೋಧಿ ದೌರ್ಜನ್ಯದ ವಿರುದ್ಧ ಹೋರಾಟ ನಡೆಸಿ ಬ್ರಿಟಿಷರ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಆಗಿನ 2000ಕ್ಕಿಂತಲೂ ಸದೃಢ ಸೈನ್ಯವನ್ನು ಇಟ್ಟುಕೊಂಡು ಬೆಳ್ಳಾರೆಯಲ್ಲಿ ಖಜಾನೆಯನ್ನು ಧ್ವಂಸಗೊಳಿಸಿ ಬೆಳ್ಳಾರೆ, ಕಾಸರಗೋಡು ಮುಂತಾದ ಕಡೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಕಿಚ್ಚನ್ನು ಹಬ್ಬಿಸಿ ಬಾವುಟಗುಡ್ಡೆಯಲ್ಲಿ ಬ್ರಿಟಿಷ್ ಧ್ವಜವನ್ನು ಕಿತ್ತೊಗೆದು ನೆಲದ ವೀರ ಕ್ರಾಂತಿವೀರ ಶ್ರೀ ಕೆದಂಬಾಡಿ ರಾಮಯ್ಯಗೌಡ ನಮ್ಮ ಬಾವುಟವನ್ನು ಹಾರಿಸಿದವರು. ಹಾಗೆ ಕರಾವಳಿ ಅದರಲ್ಲಿಯೂ ಸುಳ್ಯದ ಸ್ವಾತಂತ್ರ್ಯ ಕ್ರಾಂತಿಯನ್ನು ಎಬ್ಬಿಸಿದವರು ಕೆದಂಬಾಡಿ ರಾಮಯ್ಯಗೌಡರು. ಅದೇ ರೀತಿ ನಮ್ಮ ಕರ್ನಾಟಕದ ಕೇಂದ್ರ, ಕರ್ನಾಟಕ ರಾಜಧಾನಿ ಬೆಂಗಳೂರಿನ ನಿರ್ಮಾತೃ, ಭಾರತದಲ್ಲಿ ಗುರುತಿಸಲ್ಪಡುವ ದೂರದೃಷ್ಟಿಯ ನಿಮ್ಮೆಲ್ಲರ ಹೆಮ್ಮೆಯ ನಮ್ಮ ಸಮಾಜದ ನಾಯಕ ನಾಡಗೌಡ ಕೆಂಪೇಗೌಡ ಆಧುನಿಕ ಬೆಂಗಳೂರಿನ ಕಲ್ಪನೆಯ ಒಂದು ಕಟ್ಟಿಕೊಂಡು ಅದನ್ನು ಕಟ್ಟಿದವರು. ಅದೇ ರೀತಿ ಆಧುನಿಕ ಸುಳ್ಯದ ರೂವಾರಿ, ಅಮರ ಶಿಲ್ಪಿ, ಕರ್ಮಯೋಗಿ, ಶಿಕ್ಷಣದ ಹರಿಕಾರ, ಶತಮಾನದ ಸಾಧಕ, ಮಾನವತಾವಾದಿ, ಅಮರಚೇತನ, ಪಯಸ್ವಿನಿ ನದಿ ತೀರದ ಕುರುಂಜಿ ಭಾಗ ನರಳಿಸಿದ ಭಾರತದ ಪುಟದಲ್ಲಿ ಸುಳ್ಯವನ್ನು ಗುರುತಿಸುವಂತೆ ಮಾಡಿದ ನಮ್ಮ ಎಲ್ಲ ಸುಳ್ಯ ತಾಲೂಕಿನ ರಚನೆ ಇರ್ಬೋದು, ನ್ಯಾಯಾಲಯದ ಸ್ಥಾಪನೆ ಇರ್ಬೋದು, ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಿನ ಸುಳ್ಯದ ಸರ್ವತೋಮುಖ ಅಭಿವೃದ್ಧಿಯ ಹರಿಕಾರ ಶ್ರೀ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರು ನಿಮ್ಮೆಲ್ಲರಿಗೆ ಚಿರಪರಿಚಿತರು. ನಮ್ಮ ಹೆಮ್ಮೆಯ ಸುಪುತ್ರ. ನಮ್ಮ ತಾಲೂಕಿನ ಎಲ್ಲ ಕಡೆ ವಿದ್ಯಾಸಂಸ್ಥೆಗಳಿಗೆ, ಗುಡಿ ದೇಗುಲಗಳಿಗೆ, ಕಲ್ಯಾಣ ಮಂಟಪಗಳಿಗೆ ಆರ್ಥಿಕ ಸಹಕಾರವನ್ನು ನೀಡುವುದರ ಮೂಲಕ ನಮ್ಮ ಎಲ್ಲರ ಮಾರ್ಗದರ್ಶಕರು ಶ್ರೀ ಕುರುಂಜಿ ವೆಂಕಟರಮಣಗೌಡರು. ಈ ಮೂರು ಜನರ ಸಾಧಕರನ್ನು, ಈ ಮೂರು ಮುತ್ತುಗಳನ್ನು ಕೂಡ ನಾವು ಒಂದು ಗುರುತಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ನಮ್ಮ ಸಮಾಜವನ್ನು ಗುರುತಿಸುವುದಕ್ಕೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಇದೀಗ ನಮ್ಮ ಸಂಘದ ಪ್ರಾಸ್ತಾವಿಕ ಮಾತು ಶ್ರೀಯುತ ದಿನೇಶ್ ಮಡಪಾಡಿ, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಮಾತೃ ಸಂಘ. KA21 M 9445 ಓಮಿನಿ. ಗೌಡರ ಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘ, ದಕ್ಷಿಣ ಕನ್ನಡ ಜಿಲ್ಲೆ, ಇದರ ಇಂದು ಜಿಲ್ಲಾ ಮಾತೃ ಸಂಘದ ಎಲ್ಲ ಸರ್ವ ಸದಸ್ಯರುಗಳ ಪ್ರಥಮ ಮಹಾ ಅಧಿವೇಶನ ಕಾರ್ಯಕ್ರಮವನ್ನು ಮತ್ತು ನೂತನ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ವಹಿಸತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು, ಗೌಡ ಸಮಾಜದಲ್ಲಿ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ತಾನು ಮನ ಧನದ ಮೂಲಕ ಕಾಯಕವನ್ನು ಮಾಡಿಕೊಂಡು ಬರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಲೋಕೇಗೌಡ್ರೆ, ಈ ಒಂದು ಇತಿಹಾಸವನ್ನು ದಾಖಲೆ ಆಗಿರ್ತಕ್ಕಂಥ ಈ ಒಂದು ಸಮಾವೇಶವನ್ನು, ಈ ಒಂದು ಪ್ರಥಮ ಅಧಿವೇಶನವನ್ನು ಉದ್ಘಾಟನೆ ಮಾಡತಕ್ಕಂಥ ನಮ್ಮೆಲ್ಲರ ಆದರಣೀಯರು, ಸುಳ್ಯದ ಅಮರ ಶಿಲ್ಪಿ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಸುಪುತ್ರರು, ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರು, ಗೌರವಾನ್ವಿತರು ಆಗಿದ್ದಂಥ ಡಾಕ್ಟರ್ ರೇಣುಪ್ರಸಾದ್ ಕೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಬೆಳ್ತಂಗಡಿ
ಬಂಟ್ವಾಳ, ಸುಳ್ಯ ಮತ್ತು ಸುಳ್ಯದ ಅಧ್ಯಕ್ಷರುಗಳೇ, ಮಂಗಳೂರು ಅಧ್ಯಕ್ಷರುಗಳೇ, ಎಲ್ಲ ಗೌರವಾನ್ವಿತ ಗೌರವ ಸಲಹೆಗಾರರೇ, ನಮ್ಮ ಸಂಘದ ಪದಾಧಿಕಾರಿಗಳೇ ಹಾಗೂ ಮುಂದುಗಡೆ ಆಸೀನರಾಗಿರ್ತಕ್ಕಂಥ 5-6 ತಾಲೂಕುಗಳ ಎಲ್ಲ ಸಮಾಜದ ಮುಖಂಡರುಗಳೇ, ಬೇರೆ ಬೇರೆ ಹಂತದ, ಅದು ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಮಾಜ ಸಂಘಟನೆ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದ ಎಲ್ಲ ನಾಯಕರುಗಳು, ಮಹನೀಯರು, ಮಹಿಳೆಯರು, ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರೆ. ಎಲ್ಲರನ್ನ ಸಂಬೋಧಿಸಿದ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತಾಡಬೇಕು ಅಂತ ನನ್ನ ಕೇಳಿಕೊಂಡಾಗ ನಾನು ಹೇಳಿದೆ, ನಮ್ಮನ್ನ ಹಿರಿಯರು ತುಂಬ ಜನ ಇದ್ದಾರೆ, ನೀವು ಮಾತನಾಡಿದಾಗ ಇಲ್ಲ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಬಹುಶಃ ಈ ಸಂಘದ ಜವಾಬ್ದಾರಿ ತೆಗೆದುಕೊಂಡು ಪ್ರಾಸ್ತಾವಿಕ ಮಾತಿನ ಮೂಲಕ ಒಂದು 4 ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಕಾರ್ಯಕ್ರಮ ಪ್ರಾಸ್ತಾವಿಕ ಹೇಳಿದ್ರೆ ಕಾರ್ಯಕ್ರಮದ ಬಗ್ಗೆ ಮಾತಾಡೋದು ಮಾತ್ರ, ಆದರೆ ಇಲ್ಲಿ ನಾವು ಸ್ವಲ್ಪ ಜಾಸ್ತಿ ಮಾತಾಡಬೇಕಾಗ್ತದೆ, ನನ್ನನ್ನು ಮಾತನಾಡಿಸ್ತದೆ. ಅದಕ್ಕಿಂತ ಸ್ವಲ್ಪ ಸಮಯವನ್ನು ಹೆಚ್ಚು ತಗೊಳ್ಬೇಕು ಅಂತ ನಾನು ಕೇಳಿಕೊಂಡು ಕಾರ್ಯಕ್ರಮವನ್ನು ಪ್ರಾಸ್ತಾವಿಕ ಮಾತನ್ನು ಮುಂದುವರಿಸ್ತೇನೆ. ಕಟ್ಟುವೆವು ನಾವು ಹೊಸ ಸಂಘವೊಂದನ್ನು, ಕಟ್ಟುವೆವು ನಾವು ಹೊಸ ಸಂಘವೊಂದನ್ನು, ಅದುವೇ ಗೌಡರ ಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘವನ್ನು. ಕಟ್ಟುವೆವು ನಾವು ಹೊಸ ಸಂಘವೊಂದನ್ನು, ಅದುವೇ ಗೌಡರ ಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘವನ್ನು. ಹೊಸ ನೆತ್ತರು ಆರಿ ಹೋಗುವ ಮುನ್ನ, ಹೊಸ ನೆತ್ತರು ಆರಿ ಹೋಗುವ ಮುನ್ನ, ಹಣೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎಂಬಂತೆ. ಹೊಸ ನೆತ್ತರು ಆರಿ ಹೋಗುವ ಮುನ್ನ, ಹಣೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎಂಬಂತೆ. ದುಷ್ಟ ಶಕ್ತಿಯ ಮಾಟ ನುಸುಳುವ ಮುನ್ನ, ದುಷ್ಟ ಶಕ್ತಿಯ ಮಾಟ ನುಸುಳಲು ಮುನ್ನ ಕಟ್ಟುವೆವು ನಾವು ಹೊಸ ಸಂಘವನ್ನಲ್ಲ, ಅದು ನಮ್ಮ ಜಿಲ್ಲಾ ಮಾತೃ ಸಂಘವನ್ನ. ಎಲ್ಲ ಬಂಧುಗಳೇ, ನಾನು ಈ ಸಂಘದ ಬಗ್ಗೆ ಪ್ರಾಸ್ತಾವಿಕ ಮಾತಾಡ್ತಾ ನಮ್ಮ ಸಮಾಜದ ಒಂದು ಹಿಂದಿನ ಬಗ್ಗೆ ಒಂದು ಅವಲೋಕನ ಮಾಡೋದು ಒಂದು ಅವಶ್ಯ ಅಂತ ನಾನು ಕಂಡಿದ್ದೇನೆ. 100 ವರ್ಷ ಶತಮಾನವನ್ನ ಮೀರಿ 100 ವರ್ಷಗಳನ್ನ ಮೀರಿ ಇರತಕ್ಕಂಥ ನಮ್ಮ ದಕ್ಷಿಣ ಕನ್ನಡ ವಿದ್ಯಾಸಂಘ. ಬಹುಶಃ ಆ ಹಿಂದಿನ ಪುಣ್ಯಾತ್ಮರು ನಮ್ಮ ಗೌಡ ಸಮಾಜದಲ್ಲಿ ಶಿಕ್ಷಣವನ್ನು ಸ್ಥಾಪನೆ ಮಾಡುವ ಮೂಲಕ ನಮ್ಮ ಸಮಾಜದಲ್ಲಿ ಶಿಕ್ಷಣವನ್ನು ಬಯಸಿ ನಮ್ಮ ಸಮಾಜ ಶಿಕ್ಷಣ ಗ್ರಾಹಿಗಳಾಗಬೇಕು ಅಂತ ನೆನೆಸಿಕೊಂಡು ಅವತ್ತು ಸುಳ್ಯ, ಪುತ್ತೂರು, ಗುತ್ತಿಗಾರು, ಪಂಜ ಮುಂತಾದಗಳಲ್ಲಿ ಹಾಸ್ಟೆಲ್ಗಳನ್ನ ನಿರ್ಮಿಸಿದರು. ಶತಮಾನದ ವರ್ಷಗಳ ಹಿಂದೆ ಬಹುಶಃ ಎಲ್ಲ ಹಳ್ಳಿಗಳಿಂದ ಬಂದು ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಆ ಒಂದು ಹಾಸ್ಟೆಲ್ಗಳಲ್ಲಿ ನಿಂತು ಅವರೇ ಅಡುಗೆ ಮಾಡಿ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥ ಮಹಾ ಉದ್ದೇಶದಿಂದ ಶತಮಾನದ ಹಿಂದೆಯನ್ನು ದಾಗ ಗೌಡ ವಿದ್ಯಾವನ್ನ ಸಂಘವನ್ನು ಪ್ರಾರಂಭ ಮಾಡಿದರು. ಬಹುಶಃ ಇವತ್ತು ಅದು ಹೆಮ್ಮರವಾಗಿ ಬೆಳೆದಿದೆ. ಬಹುಶಃ ಸುಳ್ಯದಲ್ಲಿರ್ಬೋದು, ಪುತ್ತೂರಿನಲ್ಲಿರ್ಬೋದು, ಶಾರದಾ ಹೆಣ್ಮಕ್ಕಳ ಶಾಲೆ ಇರ್ಬೋದು, ಅಥವಾ ಪುತ್ತೂರಿನಲ್ಲಿ ಪಾಲಿಟೆಕ್ನಿಕ್ ITI ಕಾಲೇಜ್ ಇರ್ಬೋದು, ಆ ಮೂಲಕ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಅದರ ಜೊತೆಯಾಗಿ ಮಂಗಳೂರಿನಲ್ಲಿ 1978ರಲ್ಲಿ 50 ವರ್ಷದ ಹಿಂದೆ ಗೌಡರ ಯಾನೆ ಒಕ್ಕಲಿಗ ಸೇವಾ ಸಂಘವನ್ನು ಪ್ರಾರಂಭ ಮಾಡಿದರು. ಈಗಾಗಲೇ ಸ್ವಾಗತದಲ್ಲಿ ಹೇಳಿದರು, ಅದು ಕಳಸೆ ಬೈರೇಗೌಡನ ಹಿಡಿದು ಸಾಕಷ್ಟು ಜನರು ಇತ್ತೀಚೆಗಿರ್ತಕ್ಕಂಥ ಈಗ ಪ್ರಕೃತ ಅಧ್ಯಕ್ಷ ಸೌಮ್ಯ ಸುಕುಮಾರ್ ಆ ತನಕ ಎಲ್ಲ ಅಧ್ಯಕ್ಷಗಳಿರ್ಬೋದು, ಪದಾಧಿಕಾರಿಗಳು ಅದನ್ನು ಕಟ್ಟಿ ಬೆಳೆಸಿದ್ದಾರೆ. ಚಿಲಿಂಬಿಯಲ್ಲಿ ನಿಮ್ಗೆ ಗೊತ್ತಿದೆ, ಚಿಲಿಂಬಿ ಭವನದಲ್ಲಿ ಒಕ್ಕಲಿಗರ ಭವನ ಅಂತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಇವತ್ತು ವಾಣಿಜ್ಯ ಕಟ್ಟವನ್ನು ಮಾಡಿದ್ದಾರೆ. ಬಹುಶಃ 1998ರಲ್ಲಿ ಬಂಟ್ವಾಳದಲ್ಲಿ ಮಾಡಿದರು, ಸ್ಥಾಪನೆ ಮಾಡಿದರು. ಸುಮಾರು 27 ವರ್ಷ ಆಯಿತು. ಬೆಳ್ತಂಗಲ್ಲಿ 1983 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು, ಅದನ್ನು ಮಾಡಿದರು. ಸುಳ್ಯದಲ್ಲಿ 1995-96 ಇಸ್ವಿಯಲ್ಲಿ ಸುಮಾರು 30 ವರ್ಷ ಆಯಿತು, ಅದನ್ನು ಪ್ರಾರಂಭ ಮಾಡಿದರು. ಪುತ್ತೂರಿನಲ್ಲಿ ಕಳೆದ ಪ್ರಾರಂಭದಲ್ಲಿ ಬಹಳ ಇತಿಹಾಸ ಹೊಂದಿದ್ರು ಸಹ 2000ರಲ್ಲಿ ಮತ್ತೊಮ್ಮೆ ಮೈ ಕೊಡವಿ ಎದ್ದು ಇಂಥ ಒಂದು ಸಭಾಭವನ ಕಲ್ಯಾಣ ಮಂಟಪಕ್ಕೆ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಕಡಬದಲ್ಲಿ ಹಿಂದೆ ಇದ್ರೂ ಸಹ ಮತ್ತೆ ಕೊಡವಿ ಎದ್ದುಕೊಂಡು ಇದೀಗ ಬೃಹತ್ವಾದ ಸಮುದಾಯ ಭವನವನ್ನು ಕಟ್ಟಿದ್ರು. ಬಹುಶಃ ನಾನು ಹೇಳಿದಾಗೆ ನಮ್ಮ ಹಿರಿಯರಂತೆ ಇತ್ತೀಚೆಗೆ ಸುಮಾರು 50 ವರ್ಷಗಳ ಹಿಂದೆ ಈ ಎಲ್ಲ ತಾಲೂಕು ಸಂಘಗಳು, ಅದು ಸಮುದಾಯ ಭವನ ಕಲ್ಯಾಣ ಮಂಟಪ ಇರ್ಬೋದು, ಶಾಲೆಗಳಿರ್ಬೋದು, ಈಗ ಬೆಳ್ತಂಗಡಿಯಲ್ಲಿ ಶಾಲೆಯನ್ನು ಕಟ್ಟಿದ್ದಾರೆ, ಸುಳ್ಯದಲ್ಲಿ ಕಟ್ಟಿದ್ದಾರೆ, ಅಥವಾ ಸಹಕಾರಿ ಸಂಘಗಳನ್ನು ಇವತ್ತು ಪ್ರತಿ ತಾಲೂಕುಗಳ ಸಂಘಗಳು ಮಾಡಿದ್ದಾರೆ. ಪುತ್ತೂರು, ಸುಳ್ಯ,
ಬಂಟ್ವಾಳ, ಮಂಗಳೂರು, ಬೆಳ್ತಂಗಡಿ ಎಲ್ಲರೂ ಸಹ ಸಹಕಾರಿ ಸಂಘಗಳನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮೂಲಕ ತಾಲೂಕು ಸಂಘಗಳು ಇವತ್ತು ಸಮಾಜಕ್ಕೆ ತನ್ನ ಶಕ್ತಿಯನ್ನು ದಾರಿ ಎರೆದು ಸಮಾಜವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ಬಹುಶಃ ಇದಕ್ಕೆಲ್ಲ ಮುಕಟಮಣಿ ಒಬ್ಬರ ಹೆಸರನ್ನು ಹೇಳಲೇಬೇಕು. ಅವರು ಸುಳ್ಯದ ಡಾಕ್ಟರ್ ಕುಂಜಿ ವೆಂಕಟರಮಗೌಡರು. 1978ರಲ್ಲಿ ನೆಹರು ಸ್ಮಾರಕ ಮಹಾವಿದ್ಯಾಲಯ NMC ಅಂತ ಕರೀದು ನಾವು, ಅದನ್ನು ಪ್ರಾರಂಭ ಮಾಡೋ ಮೂಲಕ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದು. ಇವತ್ತು LKGಯಿಂದ PG ತನಕ ಸಾಕಷ್ಟು KVG ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಇವತ್ತು ಹೆಮ್ಮರವಾಗಿ ಬೆಳೀತಿದೆ. ಬಹುಶಃ 1978ರಲ್ಲಿ ಪ್ರಾರಂಭ ಮಾಡಿದಾಗ ಇಲ್ಲಿ SR ಸೂರಯ್ಯರಿದ್ದಾರೆ, ಅವರು ಪ್ರಥಮ ಸ್ಟೂಡೆಂಟ್, ಡಿಗ್ರಿ ಸ್ಟೂಡೆಂಟ್. ಆ ಒಂದು ಶಿಕ್ಷಣ ಸಂಸ್ಥೆ ಮಾಡೋ ಮೂಲಕ ಸಾಕಷ್ಟು ಸುಳ್ಯದ ಜನರುಗಳು, ಆಸುಪಾಸಿನ ಗೌಡ ಸಮುದಾಯದವರು ಶಿಕ್ಷಣ ಪಡೆಯುವಂತಾಯಿತು. ಆ ಶಿಕ್ಷಣ ಪಡೆದು ಇವತ್ತು ಸುಳ್ಯ ತಾಲೂಕು ಇರ್ಬೋದು, ಪುತ್ತೂರು ಇರ್ಬೋದು, ನಮ್ಮ ದಾಖಾ ಜಿಲ್ಲೆಯಲ್ಲಿ ಪ್ರತಿ ಮನೆಯಲ್ಲಿ ಒಂದಲ್ಲ ಒಂದು ಡಿಗ್ರಿ ಹೊಂದಿದವರಿದ್ದಾರೆ. ಅದು ಪದವಿ ಇರ್ಬೋದು, ತಾಂತ್ರಿಕ ಇರ್ಬೋದು, ವೈದ್ಯಕೀಯ ಇರ್ಬೋದು, ಕಾನೂನು ಇರ್ಬೋದು, ಇಂಥ ಪದವಿಗಳನ್ನು ಪಡಲಿಕ್ಕೆ ಸಾಧ್ಯ ಆಯಿತು. ಆ ಪದವಿ ಮಾಡಿದ ಮೂಲಕ ಅವರ ಇಡೀ ಮನೆಯ ಕುಟುಂಬ ಮೇಲ್ದರ್ಜೆಗೆ ಬೈತು. ಅದು ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಕೃಷಿ ಇರ್ಬೋದು, ಅವರ ವ್ಯವಹಾರ ಇರ್ಬೋದು, ಇದೆಲ್ಲ ಅಪ್ಗ್ರೇಡ್ ಆಯಿತು. ಗೌಡ ಸಮಾಜವೇ ಇಡೀ ಅಪ್ಗ್ರೇಡ್ ಆಯಿತು. ಇದಕ್ಕೆ ಮುಖ್ಯ ಮೂಲ ಕಾರಣ ಡಾಕ್ಟರ್ ಕುಂಜಿ ವೆಂಕಟರಮಣರು ಅಂತ ಹೇಳಿದರೆ ತಪ್ಪಾಗಲದು, ಅತಿಶಯ ಆಗ್ತಲ್ಲ ಅಂತ ಹೇಳ್ತೇನೆ. ಬಹುಶಃ ಅದಕ್ಕಾಗಿ ಇವತ್ತು ನಾವು ಪ್ರಾರಂಭದಲ್ಲಿ ಉದ್ಘಾಟನೆ ಆದ ಕೂಡಲೇ 3 ಮಹಾನ್ ವ್ಯಕ್ತಿಗಳ ಪಟವನ್ನು ಇಟ್ಟು ಅವರಿಗೆ ಭಾವಚಿತ್ರ ನಮನ ಸಲ್ಲಿಸಿದ್ದೇವೆ. ಸುಮಾರು 1837ರಲ್ಲಿ ಕೆದಮಾಡಿ ರಾಮೇಗೌಡರು ಸ್ವಾತಂತ್ರ್ಯ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. 1837ಗಿಂತ ಮುಂಚಿತವಾಗಿ 300 ವರ್ಷಗಳ ಹಿಂದೆ ನಾಡಪ್ರಭ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದರು. 1837 ನಂತರ ಕಳೆದ 31 ವರ್ಷದ ಬಳಿಕ ಕುಂಜಿ ವೆಂಕಟರಮಗೌಡರು ಸುಳ್ಯವನ್ನು ಕಟ್ಟಿದರು. ಸ್ವಾಮಿ, ಇಂಥ ಮಹಾಶಕ್ತಿಗಳು ಆಗಾಗ ಹುಟ್ಟುವುದಿಲ್ಲ. ಇಷ್ಟು ವರ್ಷಗಳ ಡಿಫರೆನ್ಸ್ ಅಲ್ಲಿ ಹುಟ್ಟುತ್ತಾರೆ, ಸಮಾಜವನ್ನು ಕಟ್ಟುತ್ತಾರೆ, ಸಮಾಜಕ್ಕಾಗಿ ತನ್ನ ಜೀವನವನ್ನು, ತಮ್ಮ ಶಕ್ತಿಯನ್ನು ದಾರಿ ಇರ್ತಾರೆ. ಆ ಮೂಲಕ ಅವರ ಸಮಾಜ ಕಟ್ಟಿದ್ದಾರೆ. ಇವತ್ತು 3 ಜನ ಸಹ ನಮಗೆ ಆದರ್ಶರು, ಪೂಜನೀಯರು. ಅವರನ್ನು ಖಂಡಿತವಾಗಿ ನಾವು ಅನ್ನಿಸಿಕೊಂಡು ನಮ್ಮ ಕಾರ್ಯಕ್ರಮ ಸಂಘ ಮುನ್ನಡೆಯುತ್ತೆ ಅಂತ ನಾನು ನಂಬಿಕೊಂಡಿದ್ದೇವೆ ಮಿತ್ರರೇ. ಕುಂಜಿ ವೆಂಕಟರಮಗೌಡರು ಇವತ್ತು ದಕ್ಷಿಣ ಕನ್ನಡದ ಹಿಡಿಯಿಂದ ಕೊಡಗು ತನಕ ಎಲ್ಲ ಕಲ್ಯಾಣ ಮಂಟಪಗಳನ್ನು ಕಟ್ಟಲಿಕ್ಕೆ ಅವರು ಕಾರಣಕರ್ತರಾದರು. ಇವತ್ತು ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಮಂಗಳೂರು ಇರ್ಬೋದು, ಈ ಒಂದು ಹಾಲಿನ ಎದುರುಗಡೆ ಅವರನ್ನು ಹೆಸರು ಹಾಕುವ ಮೂಲಕ ನಾವು ಅವರನ್ನು ಸ್ಮರಣೆ ಮಾಡ್ತೇವೆ. ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ, ಅದು ಬೆಳ್ತಂಗಡಿ ಇರ್ಬೋದು, ಪ್ರೋತ್ಸಾಹ ಕೊಟ್ಟು ನೀವು ಕಟ್ಟಿ ಅಂತ ಹೇಳಿ ಬಹುಶಃ 2,500-3 ಸಾವಿರ ಮಕ್ಕಳನ್ನು ಅವರು ಬೆಳ್ತಂಗಡಿಯವರು ಹೊಂದಲಿಕ್ಕೆ ಆಯಿತು. ಇಂಥ ಶಿಕ್ಷಣ ಸಂಸ್ಥೆಯನ್ನು, ಕಲ್ಯಾಣ ಮಂಟಪವನ್ನು ಕಟ್ಟತಕ್ಕಂಥ ಮೂಲಕ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ದೂರದ ಉದ್ದೇಶದಿಂದ, ಮುಂದಾಲೋಚನೆಯಿಂದ ಕುಂಜಿ ವೆಂಕಟರಮಗೌಡರು ಅದರೆಲ್ಲ ಸಾಕ್ಷಾತ್ಕರಿಸಿದರು. ಆ ಮೂಲಕ ಅವರನ್ನು ನೆನೆಸಿಕೊಳ್ಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮಿತ್ರರೇ. ಬಹುಶಃ ತಾಲೂಕುಗಳಲ್ಲಿ, ನಾನು ಈಗ ಹೇಳಿದಾಗೆ 6 ತಾಲೂಕುಗಳಲ್ಲಿ ತಾಲೂಕು ಸಂಘಗಳು ಕ್ರಿಯಾಶೀಲ ಆಗಿ ಒಂದು ಹಂತದಲ್ಲಿ ಸಮಾಜವನ್ನು ಕಟ್ಟಿದ ಸಂದರ್ಭದಲ್ಲಿ ಒಟ್ಟು ಸೇರಿ ನಾವೇನಾದರೂ ಮಾಡಬೇಕು ಅಂತ ಹೇಳಿ ಅದನ್ನು ಮುಂದುವರಿದಿದೆ ಈ ಜಿಲ್ಲಾ ಸಂಘದ ಸ್ಥಾಪನೆ. ಸನ್ಮಾನ್ಯ ಲೋಕೇಗೌಡರ ನೇತೃತ್ವದಲ್ಲಿ 2018ರಲ್ಲಿ ಇದೇ ಪುತ್ತೂರಿನ ಇದೇ ಮೇಲೆಯ ಹಾಲ್ನಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಜಿಲ್ಲಾ ಸಂಘ ಆಗಬೇಕು ಅಂತ ಹೇಳಿ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು, ಎಲ್ಲ ತಾಲೂಕಿನ ಮುಖಂಡರುಗಳು, ಅಂದರೆ ಅಧ್ಯಕ್ಷರು ಅಲ್ಲದು ಸಹ ಹಿಂದೆ ಕೆಲಸ ಮಾಡಿದಂಥ ಎಲ್ಲ ಸಮಾಜದ ಮುಖಂಡರುಗಳನ್ನ ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿದೆವು. ಬಹುಶಃ ಆಗ ಆದಿಚುಂಚನಗಿರಿ ಮಂಗಳೂರು ಶಾಖಾ ಮಠದ ಶ್ರೀ ಶ್ರೀ ಧಮ್ಮಪಾಲ ಸ್ವಾಮೀಜಿಯವರಿದ್ದರು. ನಮ್ಮ ಸಮಾಜದ ನಾಯಕರಾಗಿರುವಂತಹ DV ಸುಧಾಂದ್ರಗೌಡಿದ್ರು, ಸಂಜೀವ ಮಠಂದ್ರ ಇದ್ರು, ಸುಳ್ಯದ ಡಾಕ್ಟರ್ KV ಚಿದಾನಂದ್ರು, ಅಲ್ಲದೆ ಅಸಂಖ್ಯಾತ ನಾಯಕರು ಇದ್ರು ಮತ್ತು ನಮ್ಮ ಎಲ್ಲ ಸಂಘಟಕರು ಇದ್ರು. ಆ ಮೂಲಕ ನಾವು ಹಲವು ಬಾರಿ ಚರ್ಚೆ ಮಾಡಿ ಒಂದು ಸಂಘವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಸೇವಾ ಸಂಘವನ್ನು ನಾವು ಹುಟ್ಟು ಹಾಕಿದೆವು. ಆವಾಗ ಮಾನ್ಯ ಇನ್ನೊಂದು ಮೀಟಿಂಗಲ್ಲಿ ಅದರ ಹೆಡ್ ಹಾಕ್ ಕಮಿಟಿಯನ್ನು ಮಾಡಿ ಲೋಕೇಗೌಡ ಅದರ ಅಧ್ಯಕ್ಷರಾಗಬೇಕು ಅಂತ ಎಲ್ಲರ ಒತ್ತಾಯ ಅಧ್ಯಕ್ಷರನ್ನ ಮಾಡಿದೆವು. ಕಾರ್ಯದರ್ಶಿಯಾಗಿ ಪುತ್ತೂರಿನ ಚಿದಾನಂದ ಬೈಲನ್ನ ಕಾರ್ಯದರ್ಶಿ ಮಾಡಿದೆವು. ಕೋಶಾಧಿಕಾರಿಯಾಗಿ ಬೆಳ್ತಂಗಡಿಯ ಪದ್ಮಗೌಡರನ್ನ ಕೋಶಾಧಿಕಾರಿಗೆ ಮಾಡಿದೆವು. ಅಲ್ಲದೆ ಮುಂದುವರೆದು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಪುತ್ತೂರಿನ ಗೌರಿ ಬನ್ನವರನ್ನ ಮಹಿಳಾ ಘಟಕ ಅಧ್ಯಕ್ಷ ಮಾಡಿದ್ರು. ಯುವ ಘಟಕದ ಅಧ್ಯಕ್ಷರಾಗಿ ಸುಳ್ಯದ KC ಅಕ್ಷಯರನ್ನ ಸುಳ್ಯದ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿದರು.
ಬಹುಶಃ ಈ ಒಂದು ಸಂಘಟನೆ ಬಹಳ ಒಂದು ವ್ಯವಸ್ಥಿತ ಆಗತಕ್ಕಂಥ ಸಂದರ್ಭದಲ್ಲಿ, ಬಯಲಿನ ರಚನೆ ಸಂದರ್ಭದಲ್ಲಿ ಕಾಣದ ಕೈಗಳ ಶಕ್ತಿಯಿಂದ ಅದು ತಟಸ್ಥಕ್ಕೆ ಹೋಯಿತು. ಯಾವಾಗ ನಾನು ಹೇಳಿದಾಗ ಅಂತಿಮ ನಿರ್ಧಾರ ಆಗಬೇಕು ಅಂತಕ್ಕಂಥ ಮನೋಭಾವದಿಂದ ಈ ಒಂದು ಸಂಘಟನೆಯನ್ನು ಅಲ್ಲಿ ಅದರ ಚಿವುಟಿ ಹಾಕಲಿಕ್ಕೆ, ತಟಸ್ಥಗೊಳಿಸಲಿಕ್ಕೆ ಕಾರಣ ಆಯಿತು. ಬಹುಶಃ ನಮ್ಮ ಸ್ಪೀಡ್ ಅದು ಕಡಿಮೆ ಆಯಿತು. ಅದಕ್ಕೆ ಒಟ್ಟೊಟ್ಟಾಗಿ 2 ವರ್ಷದ ನಾವು ಕೊರೋನಾದ ಮಹಾರೋಗದ ಅಲ್ಲಿ ನಾವು ಬಳಲಿದೆವು. ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸೈಲೆಂಟ್ ಅದು ನಮಗೆಲ್ಲ ಗೊತ್ತಿದೆ ಮಿತ್ರರೇ. ಕೊರೋನಾ ಕಳೆದ ನಂತರ ಏಕೆಯಾಗಿ ಪತ್ರಿಕೆಯ ಮೂಲಕ, ನನಗೆ ಹೆಸರು ಹೇಳಲಿಕ್ಕೆ ಖಂಡಿತವಾಗಿ ಬೇಸರ ಇಲ್ಲ, ಶ್ರೀ ಡಾಕ್ಟರ್ ದಮಪಲ್ನಾಥ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ನಾವು ಏನು ಹೆಸರನ್ನು ಇಟ್ಟಿದ್ದೇವೋ ಆ ಹೆಸರಿನಲ್ಲಿ ಒಂದು ಸಂಘವನ್ನು ಪ್ರಾರಂಭ ಮಾಡಿದ್ರು, ಪ್ರಕಟಗೊಂಡಿದ್ರು. ಆ ಪ್ರಕಟಣೆ ಮಾಡುವಾಗ ನಮ್ಮ ಸಮಾಜದ ನಾಯಕರಾದ ಸನ್ಮಾನ್ಯ ಡಿ ಬಿ ಸದಾನಗೌಡರು, ಸಂಜಯ್ ಮೊಟ್ಟಂದರು ಅವರು ಒಟ್ಟಿಗೆ ಇದ್ದುಕೊಂಡು ಅದನ್ನು ಪ್ರಕಟಣೆ ಮಾಡಿದೆವು. ಬಹುಶಃ ಈ ವಿಷಯ ನಮ್ಮ ತಾಲೂಕಿನ 6 ತಾಲೂಕುಗಳಿಗೆ ಸಂಘದವರಿಗೆ ಗೊತ್ತಿಲ್ಲ, ಆ ಸಂಘದಲ್ಲಿ ಹಿಂದೆ ದುಡಿದಂಥ ಹಿರಿಯರು ಅವರಿಗೆ ಗೊತ್ತಿಲ್ಲ, ಸಮಾಜದ ಯಾರಿಗೂ ಗೊತ್ತಿಲ್ಲ. ಎಷ್ಟು ನೋವಾಗ್ಬೋದು. ಬಹುಶಃ ಇದನ್ನು ನಾವು ಒಪ್ಪಿಕೊಳ್ಳದೆ ಮತ್ತೆ ಸುಳ್ಳ್ಯದಲ್ಲಿ ನಾವು ಸೇರಿದೆವು. ಸುಳ್ಳೆ ಯಾಕೆ ಅಂತ ಹೇಳಿದರೆ, ನಾನು ಆಗ ಹೇಳಿದಾಗೆ ಕೆದಂಬಾಡಿ ರಾಮಯ್ಯಗೌಡರು ಹೋರಾಡಿ ಅಂತ ಮೆಟ್ಟಿ ಅಂತ ನೆಲ. ನಮಗೆ ಸುಮ್ಮನೆ ಯಾರಾದರೂ ಹೇಳಿದರೆ, ಸುಮ್ಮನೆ ನಮಗೆ ಏನಾದರೂ ಹೇಳಿದರೆ ನಾವು ಕೂತ್ಕೊಳ್ಳುವ ಜನ ಅಲ್ಲ. ಅದಕ್ಕಾಗಿ ಎಲ್ಲ ತಾಲೂಕಿನವರು, ವಿಶೇಷವಾಗಿ ಬೆಳ್ತಂಗಡಿ ಇರ್ಬೋದು, ಬಂಟ್ವಾಳ ಇರ್ಬೋದು, ಮಂಗಳೂರು ಇರ್ಬೋದು, ನಾವೆಲ್ಲ ಸೇರಿಕೊಂಡು 2024ರಲ್ಲಿ ಮಾರ್ಚ್ 9ರಂದು ಸುಳ್ಳ್ಯದಲ್ಲಿ ಸುಮಾರು 66 ಜನ, ಆಗ ಜಾಕೆ ಮಾಧವರು, ಎನ್ ಎ ರಾಮಚಂದ್ರರು, ಭರತ್ ಮುಂಡೋಡಿ ಅವರು ನಮ್ಮ ಸಂಘಟನೆ ಇಲ್ಲದರೂ ಸಹ ಸಮಾಜದ ನಾಯಕರಾಗಿ ನಮ್ಮ ಒಟ್ಟಿಗೆ ಬಂದರು. 2024 ಮಾರ್ಚ್ 9ರಂದು ನಾವು ಸಭೆಯನ್ನು ಸೇರಿದೆವು. ಆ ಸಭೆಯಲ್ಲಿ ತೀರ್ಮಾನ ಮಾಡಿದಾಗ ನಾವು ನಮ್ಮ ಯಾವುದೇ ಸಂಘಕ್ಕೆ, ಯಾವುದೇ ಸಮಾಜಕ್ಕೆ ತಿಳಿಯದೆ ಮಾಡಿದ ಸಂಘವನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದೇ ಆದ ಸಂಘವನ್ನು ಮಾಡುವ, ಹಿಂದೆ ಮಾಡಿದ ಸಂಘವನ್ನು ಮುಂದುವರೆಕೊಂಡು ಹೋಗುವ ಅಂತ ರೀತಿಯಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಬೈಲವನ್ನು ರೆಡಿ ಮಾಡಿದೆವು. ಬಹುಶಃ ಆವಾಗ ಕೇವಲ ನಮಗೆ ಯಾರು ಗೊತ್ತಿಲ್ಲದ ಪದಾಧಿಕಾರಿಯನ್ನು ಆಯ್ಕೆ ಮಾಡಿದ್ರು. ನಾವೆಲ್ಲ ಸಂಘವನ್ನು ಸೇರಿಸಿಕೊಂಡು, ಯಾರಲ್ಲಿ ದುಡಿದವನ್ನು ಸೇರಿಸಿಕೊಂಡು, ಅದು ಗೌರವ ಸಲಹೆಗಾರ ಇರ್ಬೋದು, ತಾಲೂಕಿನ ಪದಾಧಿಕಾರಿಗಳಿರ್ಬೋದು, ತಾಲೂಕು ಸಂಘದ ಉಪಾಧ್ಯಕ್ಷ ಮಾಡಿಕೊಂಡು ಬೃಹತ್ ಗಾತ್ರದ ಒಂದು ಸಂಘವನ್ನು ಕಟ್ಟಿದೆವು. 102 ಜನ ನಮ್ಮಲ್ಲಿ ಇದ್ದಾರೆ. ಅದು ಇದು ಆಡಳಿತ ಮಂಡಳಿ ಇರ್ಬೋದು, ಕಾರ್ಯಕರ ಸಮಿತಿ ಇರ್ಬೋದು, ಅಥವಾ ಗೌರವ ಸಲ್ಲಿಸಿದ 102 ಜನ ಸದಸ್ಯರು ಇಡೀ ಜಿಲ್ಲೆಯಲ್ಲಿ ನಾವು ಇದ್ದೇವೆ. ಅದು ದಕ್ಷಿಣ ಕನ್ನಡ ಗೌಡರ ಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘದ ಹೆಸರಲ್ಲಿ ಅದು ಆಗಸ್ಟ್ 30, 2024ರಲ್ಲಿ ನಾವು ನೋಂದಣಿ ಮಾಡಿದೆವು. ಬಹುಶಃ ಈ ಒಂದು ಸಂಘವನ್ನು ನೋಂದಣಿ ಮಾಡಿಕೊಂಡು ಎಲ್ಲ ತಾಲೂಕುಗಳಲ್ಲಿ ಸಭೆಯನ್ನು ಸೇರಿಸಿದಾಗ ನಾನು ಹೇಳಲೇಬೇಕು, ಪುತ್ತೂರಿನವರು ಮತ್ತು ಕಡಬದವರು ಸ್ವಲ್ಪ ಮಟ್ಟಿಗೆ ನಾವು ಹಿಂದೆ ಜರಿದ್ರು. ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ನಾವು ಎದುರು ಬರುವುದಿಲ್ಲ ಅಂತೇಳಿ. ಸಮಾಜದ ಕೆಲಸ, ಸಮಾಜದಲ್ಲಿ ಎಷ್ಟೋ ಸಂಘಟನೆ ಹುಟ್ಟುತ್ತವೆ, ಎಷ್ಟೋ ಸಂಘಟನೆಗಳು ಉಳಿತವೆ, ಎಷ್ಟು ಸಂಘಟನೆಗಳು ಅರಳುತ್ತವೆ, ಮುಗಿಸ್ತವೆ. ನಿಮಗೆ ಸಾಧ್ಯ ಆದಾಗ ಬಂದು ಸೇರಿಕೊಳ್ಳಿ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಿ ನಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿಕೊಂಡು ನಾವು ನೋಂದಣಿ ಮಾಡಿಕೊಂಡು ಅನಂತರ 2024 ನವೆಂಬರ್ 9ಕ್ಕೆ ಸುಳ್ಳ್ಯದಲ್ಲಿ ಒಂದು ಸಮ್ಮಿಲನ ಕಾರ್ಯಕ್ರಮ ಮತ್ತು ಪದಗ್ರಹಣ ಸಮಾರಂಭ ಮಾಡುವಂತ ನಾವು ನಿಶ್ಚಯ ಮಾಡಿದೆವು. 3000 ಆಮಂತ್ರಣ ಪತ್ರಿಕೆಯನ್ನು ಮಾಡಿದೆವು. ಮಾಡಿ ಹಂಚಿದಾಗ ನಮ್ಮ ನಾಯಕರುಗಳಿಗೆ ಅದನ್ನು ತಡಿಲಿಕ್ಕೆ ಆಗಲಿಲ್ಲ. ಸಮಾಜ 2 ಆಗ್ತದೆ, ನಾನು ನಾಳೆ ರಾಜಕೀಯ ಆದಾಗ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿಕೊಂಡು ನಾವು ಒಟ್ಟು ಸೇರುವ ಅಂತಕ್ಕಂಥ ಭಾವನೆಯಿಂದ ಒಂದುಗೂಡಿಸುವ ಮತ್ತೆ ಬೇರ್ಪಡಿಸುವಂಥ ಕೆಲಸ ಕಾರ್ಯಗಳಿಗೆ ಮುಂದೆ ಬಂದರು. ಅದರ ಒಂದು ಕೂಡುಗಟ್ಟೆ ಒಂದು ಒಟ್ಟು ಆಗಿದೆ ಅಂತಕ್ಕಂಥ ಚಿತ್ರವನ್ನು ಸಮಾಜದಲ್ಲಿ ಮುನ್ನಡೆಸಿಕೋಯ್ತು. ಬಹುಶಃ ನಿಮಗೆ ಮತ್ತೊಮ್ಮೆ ನಾನು ನೆನಪಾಡ್ತೇನೆ, ಕೇವಲ ನಾವು ಬಾಹ್ಯವಾಗಿ ಸೇರಿಕೊಂಡಿದ್ದೇವೆ. ಯಾವಾಗ ನಮ್ಮ ಸಮಾಜ ಅದು ಅರೆ ಭಾಷೆ ಮತ್ತು ತುಳು ಭಾಷೆ ಹೊಂದಿದೆ ಅಂತ, ಅರೆ ಭಾಷೆ ಮತ್ತು ತುಳು ಸುಳಿ ಭಾಷೆ ಹೊಂದಿರತಕ್ಕಂಥ 10 ಕುಟುಂಬ 18 ಗೋತ್ರದ ಒಬ್ಬ ಮನುಷ್ಯ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಡಿದು ಚಟ್ಟದವರೆಗೆ ಕಳೆದು ಅವನು ಸತ್ತ 16 ದಿವಸದ ಕಳೆದ ಅವನ ಕಾರ್ಯಕ್ರಮ ಇದೆ. ಇಂಥ ಸಂಸ್ಕೃತಿ ಆಚರಣೆಗಳು ಹೊಂದಿರತಕ್ಕಂಥ ನಮ್ಮ ಅರೆ ಭಾಷೆ ತುಳು ಸಂಪ್ರದಾಯ ಇರತಕ್ಕಂಥ ಬೇಸು ಸಂವಿಧಾನ ನಮ್ಮ ಗೌಡ ಸಂಘದ್ದು. ಬಹುಶಃ ಅದನ್ನು ಒಪ್ಪಿಕೊಳ್ಳಿಕ್ಕೆ ಅವರು ತಯಾರಿರಲಿಲ್ಲ, ಅವರು ಒಪ್ಪಿಕೊಳ್ಳಿಕ್ಕೆ ತಯಾರಿರಲಿಲ್ಲ. ನಮಗೆ ಯಾರು ಬೇಡ, ನಮಗೆ ರಾಜಕೀಯವಾಗಿ ನಮಗೆಲ್ಲ ಒಟ್ಟು ಸೇರುವ ಅಂತಕ್ಕಂಥದ್ದು, ನಾವು ಸಮಾಜವನ್ನು ಕಟ್ಟತಕ್ಕಂಥದ್ದು ಒಂದು ಸಂಸ್ಕೃತಿಯ ಆಚರಣೆ ಪದ್ಧತಿಗಳ ಮೂಲಕ, ಅದು ನಮಗೆ ಫೌಂಡೇಶನ್. ಅದು ಇಲ್ಲದ್ರೆ ಆಗುವುದಿಲ್ಲ. ಬಹುಶಃ ಇದನ್ನು ಒಂದು ಹಂತದಲ್ಲಿ ಮಾತನಾಡಿ ಮತ್ತೆ ಅದರ ಪೂರ್ಣ ಮಾತುಕತೆ ಮಾಡಲಿಕ್ಕೆ ನಮ್ಮ ನಾಯಕರು ಬರಲಿಲ್ಲ. ಉಳಿದ ಸಣ್ಣ ಸಣ್ಣ ನಾಯಕರುಗಳು ಅವರವರ ಚಿಂತನೆಗೆ, ಅವರವರ ನೇರಕ್ಕೆ ಮಾತಾಡಿದಾಗ ಇದು ಮತ್ತೆ ದೂರ ಹೋಯಿತು. ನಾವು ವಿಶೇಷವಾಗಿ ಸಪರೇಟ್ ಆಗಿ ನಾವು ಇರತಕ್ಕಂಥ
ನಿರ್ಣಯವನ್ನು ತೆಗೆದುಕೊಂಡು ಬೆಳ್ತಂಗಡಿಯಲ್ಲಿ ಒಂದು ಸಭೆಯನ್ನು ಮಾಡಿದೆವು. ಅಲ್ಲಿ ನಿರ್ಣಯವನ್ನು ಮಾಡಿಕೊಂಡು ಮತ್ತೆ ನಾವು ಸಪರೇಟ್ ಆಗಿ ನಾವಿರುವ ಅಂತಕ್ಕಂಥ ಚಿಂತನೆಯಿಂದ ನಮ್ಮ ಇದು ಮುಂದುವರಿದ ಭಾಗ ಬಂತು. ಬಹುಶಃ ಇವತ್ತು ನಮ್ಮ ದಕ್ಷಿಣ ಕನ್ನಡ ನಮ್ಮ ಗೌಡ್ರಯ್ಯನ ಜಿಲ್ಲಾ ಸಂಘ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ. 2024 ಆಗಸ್ಟ್ಗೆ 30ಕ್ಕೆ ನೋಂದಣಿಗೊಂಡು ಸಹ ಇವತ್ತು ಅಧಿಕೃತ ಉದ್ಘಾಟನೆ ಆಗಿದೆ. ನಮ್ಮ ಅಧ್ಯಕ್ಷರ ಯೋಜನೆ ತುಂಬಗಳಿದೆ. ಯೋಜನೆಗಳು ತುಂಬ 1300 ಜನ ಇವತ್ತು ಸದಸ್ಯರಾಗಿದ್ದಾರೆ. ನಾವು 3 ಹಂತದ ಸದಸ್ಯರನ್ನು ಇಟ್ಟಿದ್ದೇವೆ. ಒಂದು ಗೌರವ ಸದಸ್ಯತ್ವ, ಗೌರವ ಪೋಷಕ ಸದಸ್ಯತ್ವ ರೂಪಾಯಿ 25,000, ಪೋಷಕ ಸದಸ್ಯತ್ವ 5,000, ಅಜೀವ ಸದಸ್ಯತ್ವ 1,000, 3 ಟೈಪಿನ ಮೆಂಬರ್ಶಿಪ್ ಇಟ್ಟಿದ್ದೇವೆ. ಇದು 3 ಮೆಂಬರ್ಶಿಪ್ ಆಗಿ ಸುಮಾರು ಇವತ್ತು 1300 ಜನ ನಮಗೆ ಸದಸ್ಯರಾಗಿದ್ದಾರೆ. ಬಹುಶಃ ಇವತ್ತು ತುಂಬ ಜನ ನಮಗೆ ತಂದು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾರೆ ಮಿತ್ರರೇ. ಒಂದು ಸಂಘಕ್ಕೆ ಬಲಾಢ್ಯ ಆಗತಕ್ಕಂಥದ್ದು ಯಾವಾಗಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ನಾವು ಇದ್ದೇವೆ, ಒಟ್ಟಿಗೆ ಹೋಗುವ ಅಂತಕ್ಕಂಥ ನಿಮ್ಮ ಶಕ್ತಿ ತುಂಬತಕ್ಕಂಥ ಕೆಲಸ ಉಂಟಲ್ಲ, ಅದು ಸಂಘಕ್ಕೆ ಶಕ್ತಿಯನ್ನು ತುಂಬತಕ್ಕಂಥದ್ದು ನಾನು ನೆನೆಸ್ಕೊಳ್ತೇನೆ. ಇವತ್ತು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ತಾಲೂಕಿನವರು ಬೇರೆ ಬೇರೆ ರೀತಿಯಲ್ಲಿ ಅವರಾಗಿ, ನಾನು ಉದಾಹರಣೆ ಕೊಡಿದ್ರೆ ಸುಮಾರು 70 ವರ್ಷದ ನಮ್ಮ ಶ್ರೀಧರಗೌಡರು ಪುತ್ತೂರಿನವರು, ಅವರಾಗಿ ನಾನು ಮಾಡ್ತೇನೆ ಸದಸ್ಯ ಅಂತ ಹೋಗ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಇಂಥ ಒಂದು ಸಂಘಟನೆಯಲ್ಲಿ ನನ್ನದೇ ನಾನು ಹೇಳಿದಾಗಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಿಲ್ಲದೆ ನಾವೆಲ್ಲರೂ ಒಟ್ಟಿಗಾಗಿರ್ತಕ್ಕ ಸಮಾಜಕ್ಕಾಗಿ ದುಡಿತಕ್ಕಂಥ ಒಂದು ಚಿಂತನೆ ಇರ್ತಕ್ಕಂಥ ನಮ್ಮ ಸಂಘ ಪ್ರಥಮವಾಗಿ ಬಹುಶಃ ಅಧ್ಯಕ್ಷರ ಮಾತಲ್ಲಿ ಹೇಳ್ಬೋದು, ನಾವೊಂದು ಸಮೀಕ್ಷೆಯನ್ನು ಮಾಡಬೇಕು ಅಂತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೌಡ ಸಮುದಾಯ ಭವನದ ಗೌಡ ಸಮುದಾಯದ ಒಂದು ಸಮೀಕ್ಷೆ, ಆರ್ಥಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಅವನ ಸ್ಥಿತಿಗತಿಗಳ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಾಡಬಹುದು. ಬಹುಶಃ ಇದಕ್ಕೆ ಎ ಕೆ ಹಿಮಾಕರ್ ಅಂತವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಅರೆಭಾಷೆ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಸದಾನಂದ ಮೌಜಿಯವರು ಸಹ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಬಹುಶಃ ಅರೆಭಾಷೆ ಅಕಾಡೆಮಿಯ ಸದಸ್ಯರು ನಮ್ಮೊಂದಿಗಿದ್ದಾರೆ. ಅವರು ಅದನ್ನು ಒಟ್ಟಿಗೆ ಸೇರಿ ಸರ್ಕಾರದ ಒತ್ತಿಗೆ ಸೇರಿ ಜಾಯಿಂಟ್ ಆಗಿ ಈ ಒಂದು ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ನಾವು ಮಾಡಿದ್ದೇವೆ. ಮುಂದೆ ಅದನ್ನು ಕಂಪ್ಯೂಟರೈಸ್ ಆಗಿ ಫಾರ್ಮ್ ಆಗಿ ತಮ್ಮ ಸಮೀಕ್ಷೆಯನ್ನು ಆಯಾ ತಾಲೂಕುಗಳ ಮೂಲಕ ಮಾಡ್ತಕ್ಕಂಥ ಉದ್ದೇಶ ನಮಗೆ ಹೊಂದಿದೆ. ಸಮಾಜದಲ್ಲಿ ನಮ್ಮ ಮಕ್ಕಳು ಓದ್ತಾರೆ, ನಾನು ಹೇಳಿದಾಗೆ ಓದ್ತಾರೆ, ಸಾಧನೆ ಮಾಡ್ತಾರೆ, ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡಬೇಕು. ನಮ್ಮಲ್ಲಿ ಸುಳ್ಳೆ ತಾಲೂಕಿನ ಮುಳ್ಳಿಯಲ್ಲಿ ಎಂಬುವಲ್ಲಿ ಒಬ್ಬ ಕೂಲಿ ಕೆಲಸ ಮಾಡುವಂಥ ಹುಡುಗರ ಇವತ್ತು MBBS ಜೂನಿಯರ್ ಕಾಲೇಜಲ್ಲಿ ಓದಿ ಸೆಕೆಂಡ್ PUC ಓದಿ ಅವನು MBBS ಸೀಟನ್ನು ಪಡ್ಕೊಂಡ. ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲ, ಹಾಸ್ಟೆಲ್ ಇರಲಿಕ್ಕೆ ಹಣ ಇಲ್ಲ, ಅದನ್ನಕ್ಕೆ ನಾವು ಶಕ್ತಿ ಕೊಟ್ಟೆವು. ಇಂಥ ಹಲವಾರು ಉದಾಹರಣೆಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದೆ. ಅದಕ್ಕೆ ನಾವು ಶಕ್ತಿ ಕೊಡಬೇಕಾಗ್ತದೆ. ಅನಂತರ ಶಕ್ತಿಯನ್ನು ಕೊಡಬೇಕಾಗ್ತದೆ. ಅನಂತರ ಶೈಕ್ಷಣಿಕವಾದರೆ ಆರ್ಥಿಕವಾಗಿ ನಾನು ಹೇಳುದು, ಕೆಲವೊಮ್ಮೆ ನಮ್ಮ ಸಮಾಜದವರು ಕೆಲವರು ನೊಂದ ಸ್ಥಿತಿಯಲ್ಲಿದ್ದಾರೆ. ಗುಣಪಡಿಸಲಾಗದಂಥ ಕಾಯಿಲೆಗಳಿಗೆ ತುತ್ತಾದವರಿದ್ದಾರೆ. ಗುಣಪಡಿಸಲಾಗದಂಥ ಅವರ ಆರ್ಥಿಕ ಸ್ಥಿತಿ ಇರ್ಬೋದು, ಮನೆಯ ಪರಿಸ್ಥಿತಿ ಇರ್ಬೋದು, ಆರ್ಥಿಕ ಸಮಸ್ಯೆ, ಇದನ್ನು ಯಾವ ಹಂತದಲ್ಲಿ ಅಲ್ಲಲ್ಲಿ ಜೋಡಿಸಿಕೊಂಡು ಮಾಡ್ತಕ್ಕಂಥ ಕೆಲಸಗಳನ್ನು ಕಾರ್ಯಗಳನ್ನು ನಾವು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ಕೇವಲ ಜಿಲ್ಲೆಯ ಹೆಸರಿದ್ದರೂ ತಾಲೂಕಿನ ಹೆಸರಿನ ಮೂಲಕ, ತಾಲೂಕು ಸಂಘಗಳ ಮೂಲಕ, ಸಮಾಜವನ್ನು ಒಟ್ಟು ಸೇರುವ ಮೂಲಕ ಇಂಥ ಒಂದು ಕಾರ್ಯಕ್ರಮಗಳ ಯೋಜನೆಯನ್ನು ಹಾಕಿಕೊಳ್ಬೇಕು ಅಂತಕ್ಕಂಥದ್ದಲ್ಲ ಉದ್ದೇಶ ಮಿತ್ರರೇ. ಇನ್ನೊಂದು, ನಾನು ಆಗ ಹೇಳಿದಾಗೆ ನಾವು ನಮ್ಮ ಸಮಾಜ ಇರ್ತಕ್ಕಂಥದ್ದೇ, ನಾನು ಹೇಳುದು ನಮ್ಮ ಗೌಡ ಸಮಾಜ ಇರ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಆಚಾರಗಳ ಮೂಲಕ, ಸಂಪ್ರದಾಯಗಳ ಮೂಲಕ. ಅದನ್ನು ಒಂದಷ್ಟು ನಾವು ಮೇಲೆ ಹೋದಾಗ ಅದನ್ನು ಬಿಡ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಉಂಟು. ಬಹುಶಃ ಇವತ್ತು ನಾವು ಅದಕ್ಕೆ ಅದರದ ನೋವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅಲ್ಲಿ ಗೊತ್ತಿದೆ ನಿಮಗೆ ಯಾವ ರೀತಿ ಅಂತ. ಅದನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಆಗಬೇಕು. ಉದಾಹರಣೆಗೆ ಪುತ್ತೂರಿನಲ್ಲಿ ಆಗಿದೆ, ಸುಳ್ಳ್ಯದಲ್ಲಿ ಆಗಿದೆ. ನಮ್ಮ ಸಂಸ್ಕೃತಿ ಆಚಾರ ಪದ್ಧತಿಗಳ ಪುಸ್ತಕವನ್ನು ನಾವು ಮಾಡಿದ್ದೇವೆ, ಹಂಚಿದ್ದೇವೆ. ಇವತ್ತು ಒಂದು ದೊಡ್ಡ ಮಾಸ್ಟರ್ ಹತ್ರ ಕೇಳ್ತಾರೆ ಅದೆಷ್ಟು ವೀಳ್ಯ ಕಟ್ಟಬೇಕು, ಏನು ಮಾಡಬೇಕು ಅಂತ ಕೇಳ್ತಾರೆ. ಇಂಥ ಒಂದು ನಮ್ಮ ಸಂಸ್ಕೃತಿ ಆಚರಣೆಗಳನ್ನ ನಾವು ಗಟ್ಟಿಗೊಳಿಸುವ ಮೂಲಕ ಇದನ್ನು ಇಡೀ ಒಂದು ಮಾಡಬೇಕು. ನಾವು ಹೇಳ್ತೇವೆ, ಒಂದು ಜನಾಂಗದ ಭಾಷೆ ಇರ್ಬೋದು, ಒಂದು ಜನಾಂಗದ ಸಂಸ್ಕೃತಿ ಆಚಾರಗಳಿರ್ಬೋದು, ಅದು ನಶಿಸಿ ಹೋದರೆ ಇಡೀ ಜನಾಂಗ ನಶಿಸಿ ಹೋದಾಗೆ. ಆ ಭಾಷೆ ಬೇಕು, ನಾವು ಅರೆ ಭಾಷೆ ಬೇಕು, ತುಳು ಬೇಕು, ಅದನ್ನು ಮಾತಾಡಬೇಕು, ನಮ್ಮ ಮಕ್ಕಳಿಗೆ ಕಲಿಸಬೇಕು. ಆ ಮೂಲಕ ನಮ್ಮ ಸಂಸ್ಕೃತಿ ಆಚಾರ ನಾವು ಅಷ್ಟು ನಮ್ಮ ಮನೆಗಳಲ್ಲಿ ನಾವು ಮಾಡಬೇಕು. ಇದನ್ನು ಮಾಡುವ ಮೂಲಕ ನಮ್ಮ ಸಂಘ ಅದಕ್ಕೆ ಉತ್ತೇಜನ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ನಮ್ಮ ಉದ್ದೇಶ ಇದೆ. ಅದಕ್ಕಾಗಿ ನಾವು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂತಕ್ಕಂಥ ಉದ್ದೇಶ ನಮಗೆ ಇದೆ. ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತುರ್ತಾಗಿ ಒಂದು 7 ಜನ ಸಾಧಕರನ್ನು ನಾವು ಇವತ್ತು ಗೌರವಿಸಲಿಕ್ಕಿದ್ದೇವೆ. ಅದು ಸನ್ಮಾನ್ಯ ಚಂದ್ರಕೋಲ್ಚಾರ್ಯ ಇರ್ಬೋದು, ಅಥವಾ ಅವರು ರಾಜ್ಯ ಸಹಕಾರಿ ಮಂಡಳದ ನಿರ್ದೇಶಕರಾಗಿದ್ದಾರೆ. ಶ್ರೀಯುತ ವೀರಪ್ಪ ಗೌಡರು ರಾಜ್ಯ ಉತ್ಪಾದಕರ ಸಂಘದ ನಿರ್ದೇಶಕರಾಗಿದ್ದಾರೆ. ಶ್ರೀಯುತ ಕುಮಾಜಿಯ ಕುಶಾಲಪೌಡ ಇರ್ಬೋದು, SR ಮತ್ತು DC ಬ್ಯಾಂಕಿನ ನಿರ್ದೇಶಕರಾಗಿದ್ದಾರೆ. ನಮ್ಮ ಭರತ್ ನೆಕ್ಕರಾಜಿ ಅವರು
KMFನ ಇಡೀ 2 ತಾಲೂಕು 3 ತಾಲೂಕಿಗೆ ಆಗಿ ನಮ್ಮ ಭರತ್ ನಕ್ಕರಾಜ್ ಏನೇಕೆಲವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇಂಥ ಮತ್ತು ನಮ್ಮ ಡಾಕ್ಟರ್ ದಾಮೋದರ್ ಅವರು ಬಹಳಷ್ಟು ವಿಶಿಷ್ಟವಾದ ಸಾಧನೆಯನ್ನು ಶೈಕ್ಷಣಿಕ ಸಾಧನೆ ಮಾಡಿ ಅಂಥದ್ದು 7 ಜನರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಮಾಡ್ತಿದ್ದೇವೆ ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ಕಾರ್ಯಕ್ರಮ ಮಾಡಿದಾಗ ಯಾರೆಲ್ಲ ಬರ್ತಾರೆ ಅವರಿಗೆ ನಾವು ಸಾಧನೆ ಮಾಡ್ತಕ್ಕಂಥ ಪ್ರೋತ್ಸಾಹ ಕೊಡ್ತ ಕೆಲಸ. ಏಕೆಂದರೆ ನಾವು ಕೊಡ್ತಕ್ಕಂಥ ಇಲ್ಲಿಂದ ಹಾರನೋ ಸಾಲ ಮುಖ್ಯ ಅಲ್ಲ, ಅದು ಇಡೀ ಸಮಾಜದ ಪ್ರತೀಕವಾಗಿ ನಾವು ಕೊಡ್ತಕ್ಕಂಥದ್ದನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಈ ಒಂದು ಸಂಘದ ಬೆಳವಣಿಗೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ, ಬಹುಶಃ ಡಾಕ್ಟರ್ ರೇಣುಕ ಪ್ರಸಾದ್ರ ಬಗ್ಗೆ 1-2 ಮಾತನ್ನು ಹೇಳಿದರೆ ತಪ್ಪಾಗ್ತದೆ. ನಾನು ಆಗ ಹೇಳಿದೆ, ಸುಳ್ಯದ ಅಮರ ಶಿಲ್ಪಿ ದಿವಂಗತ ಡಾಕ್ಟರ್ ಕುಂಜಿ ವೆಂಕಟರಮಣರ ಅವರ ಕೆಲಸ ಕಾರ್ಯದಿಂದಾಗಿ ಇವತ್ತು ನಾವು ವೇದಿಕೆ ಹತ್ತಿ ಮಾತಾಡುವಾಗ ಆಯಿತು. ನಾನು ಹೇಳಿದೆ 1978ರಲ್ಲಿ NMC ಮಾಡಿದ್ರು, KBG ಲಾ ಕಾಲೇಜ್ ಮಾಡಿದ್ರು. ಇಂಥ ಒಂದು ಇದರಿಂದ ನಾವು ಇವತ್ತು ವೇದಿಕೆ ಬರಲಿಕ್ಕೆ ಆಯಿತು. ಬಹುಶಃ ಅವರ ಸುಪುತ್ರರಾಗಿ, ಅವರ ದ್ವಿತೀಯ ಸುಪುತ್ರರಾಗಿ ಡಾಕ್ಟರ್ ರೇಣುಕ ಪ್ರಸಾದ್ ಅವರ ಕೆಲಸ ಕಾರ್ಯಗಳ ಬಗ್ಗೆ ತಮಗೆ ಹೆಚ್ಚು ಗೊತ್ತಿಲ್ಲ. ನಾನು ವಿದ್ಯಾರ್ಥಿ ಅಂತಲ್ಲಿ ಅವರು ನೋಡಿದ್ದೇನೆ. ವೈದ್ಯ ಪದವಿ ಓದಿದ್ರು ಸಹ ಅವರು ತಂದೆಯ ಹೆಗಲು ಕೊಟ್ಟು ಅವರ ಕನಸುಗಳಿಗೆ ರಾತ್ರಿ ಹಗಲಿನಂತೆ ಅವರು ಎಲ್ಲ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದವರು ಡಾಕ್ಟರ್ ರೇಣುಕ ಪ್ರಸಾದ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕೆ ಅಲ್ಲ. ಪ್ರತಿಯೊಂದು ಇವತ್ತು ಬಹುಶಃ ನೀವು ಸುಳ್ಯದ ಕ್ಯಾಂಪಸ್ಗೆ ಬಂದರೆ ಪ್ರಾರಂಭದ ಕಟ್ಟಡ ನೋಡ್ಬೋದು ನೀವೆಲ್ಲ. ಅದರ ಹಿಂದೆ ಇರತಕ್ಕಂಥ ಕಟ್ಟಡ, ಅದು ಹಾಸ್ಟೆಲ್ ಇರ್ಬೋದು, ಬೇರೆ ಬೇರೆ ವಸತಿ ಇರ್ಬೋದು, ಆ ಕಟ್ಟಡಗಳ ಪಿಲ್ಲರ್ಗಳ ಆ ಕಟ್ಟಡಗಳನ್ನು ನೋಡಿದ್ರೆ ಅದರಲ್ಲಿ ಡಾಕ್ಟರ್ ರೇಣುಕ ಪ್ರಸಾದ್ ಹೆಜ್ಜೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಿತ್ರರೇ. ಸ್ವತಃ ಬೆಳಿಗ್ಗೆಯಿಂದ ರಾತ್ರಿಯಿಂದ ಬೆಳಿಗ್ಗೆ ತನಕ ನಿಂತು ಅವ್ರು ಹೇಳಿದ್ರು ತಮ್ಮೆ, ನನಗೆ 2 ಕಾಲು ಚಿಪ್ಪು ರಿಪೇರಿ ಮಾಡಿ ದಿನೇಶ್ ಅಣ್ಣ ಅಂತ. ಇದು ಯಾಕಾಯಿತು? ನಾನು ಕಂಡುತ್ತಾರೆ ಸ್ಟೂಡೆಂಟ್ ಆಗಿ ನೋಡಿದಾಗ ರಾತ್ರಿಯಿಂದ ಬೆಳಿಗ್ಗೆ ತನಕ ಕೆಲಸದೊಳಗೆ ನಿಂತುಕೊಳ್ತಕ್ಕಂಥದ್ದು. ಒಂದು ವೈದ್ಯಕೀಯ ತಂಡ ಬಂದಾಗ ಅದಕ್ಕೆ ಸರಿಯಾದ ಕಾಲೇಜು ಮಾಡತಕ್ಕಂಥ ಹಾಸ್ಟೆಲ್ ಮಾಡ್ತಕ್ಕಂಥ ಕೆಲಸ ಕಾರ್ಯ ಒತ್ತಡ ಇದ್ದ ಕಾರಣ ಆ ಕೆಲಸ ಕಾರ್ಯ ಮಾಡಲಿಕ್ಕೆ ಆಯಿತು. ಅದರ ಹಿಂದೆ ಇಡೀ KBG ಕ್ಯಾಂಪಸ್ನ ಡಾಕ್ಟರ್ ಕುಂಜಿಯವರಿಗೆ ಹೆಗಲೆ ಕೊಟ್ಟು ಅದರ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಡಾಕ್ಟರ್ ರೇಣುಕ ಪ್ರಸಾದರು ಮೊದಲೇ ಅದು ಆಗುದು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಮಿತ್ರರೇ. ಬಹುಶಃ ಅವರ ಕುಂಜಿಯವರ ಸಲಹೆಯಂತೆ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಆಗಬೇಕು ಅಂತ ಹೇಳಿ ತನ್ನ ಮಗನಿಗೆ ಬಿಟ್ಟುಕೊಟ್ರು. ಸತತ 3 ವರ್ಷ ಅವರು ನಿರ್ದೇಶಕರಾಗಿ 4 ಬಾರಿ ನಿರ್ದೇಶಕರಾಗಿ ಆಯ್ಕೆಯಾದರು. ಈ ಬಾರಿ ಅವರು ಆದಾಗ ರಾಜ್ಯದ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾಗಿ ಒಂದು ಅವಧಿಗೆ ಉಪಾಧ್ಯಕ್ಷರಾದರು, ಮತ್ತೆ ಪುನಃ ಮಟ್ಟದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಜನಸಮ್ಮತವಾಗಿ ಅವರ ಇರ್ತಕ್ಕಂಥ ಎಲ್ಲ ಡೈರೆಕ್ಟರ್ ಸರ್ವಸಮ್ಮತವಾಗಿ ಉಪಾಧ್ಯಕ್ಷರಾದರು. ಯಾಕೆಂದರೆ ಅವರ ಕಾರ್ಯಬಾವಳಿಯ ಅವರ ತೊಡಗಿಯಿಂದ ಅವರು ಉಪಾಧ್ಯಕ್ಷರಾದರು. ನಿಮಗೆ ಗೊತ್ತಿದೆ, ರಾಜ್ಯ ಒಕ್ಕಲಿಗ ಸಂಘ ಅಂತಕ್ಕಂಥದ್ದು ಒಂದು ಸರ್ಕಾರಕ್ಕೆ ಪ್ಯಾರಲ್ ಆಗಿರ್ತಕ್ಕಂಥ ಸಂಸ್ಥೆ. ಅಂತ ಒಂದು ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯಚರಿಸ್ತಕ್ಕಂಥ ಆಗ್ತಕ್ಕಂಥ ಸುಲಭದ ಮಾತಲ್ಲ. ಅದನ್ನು ಡಾಕ್ಟರ್ KV ರೇಣುಕ ಪ್ರಸಾದರು ಅವರ ಕೆಲಸ ಕಾರ್ಯಗಳು ನೋಡಿಗಾಗಿ ಅವರಿಗೆ ಕೊಟ್ಟಿದ್ದಾರೆ. ಬಹುಶಃ ಅವರು ಹಾಗೆ ಕೂತುಕೊಳ್ಳಿಲ್ಲ. ಇವತ್ತು ಪ್ರತಿ ವರ್ಷ ಒಕ್ಕಲಿಗ ಸಂಘದಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಕೆಂಪೇಗೌಡ ಆಚರಣೆಗಾಗಿ ದುಡ್ಡು ಕೊಡ್ತಾ ಇದ್ದಾರೆ. 50,000 ಇರ್ಬೋದು, 1 ಲಕ್ಷ ಕೊಡ್ತಾ ಇದ್ದಾರೆ. ಈ ಹಿಂದೆ ಬರ್ತಾ ಇರಲಿಲ್ಲ ಅದು. ಅಥವಾ ನಮ್ಮಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಂದವರಿಗೆ 5,000 10,000 ರೂಪಾಯಿ ನಗದನ್ನು ತಂದ ಅವರು ಅಲ್ಲಿಂದ ಕೊಡಿಸ್ತಾರೆ. ಅಲ್ಲಿ ಮೀಟಿಂಗ್ ಆದಾಗ ನಮಗೆ ಸುಳ್ಳಿಗೆ ದಕ್ಷಿಣ ಕೊಡಬೇಕು ಅಂತ ಜಗಳ ಮಾಡಿ ತಂದು ಕೊಡ್ತಕ್ಕಂಥವರು ರೇಣುಕ ಪ್ರಸಾದ್ ಮಾಡಿದ್ದಾರೆ. ಬಹುಶಃ ಇವತ್ತು ಇನ್ನೊಂದು ಸುದ್ದಿ ಅಂದರೆ ಸುಳ್ಳ್ಯದಲ್ಲಿ 2-3 ಕೋಟಿಯ ವೆಚ್ಚದಲ್ಲಿ ಒಂದು ರಾಜ್ಯ ಒಕ್ಕಲಿಗರ ವಸತಿ ನಿಲಯವನ್ನು ಹಾಸ್ಟೆಲನ್ನು ವಿದ್ಯಾರ್ಥಿಗಳಾಗಿ ಮಾಡ್ತಿದ್ದಾರೆ. ಬಹುಶಃ ಅವರ ಸ್ವಾರ್ಥ ಇಲ್ಲ, ಅದು ಅವರಿಗೆ ಸ್ವಾರ್ಥ ಇಲ್ಲ. ಅದು ಆ ಮೂಲಕ ವಿದ್ಯಾರ್ಥಿಗಳಿಗೆ ಆಗಬೇಕು ಅಂತ ಹೇಳಿದ್ರು. ಯಾಕಂದರೆ ಅಲ್ಲಿಯ ಹಾಸ್ಟೆಲ್ ಅಂದರೆ ದಕ್ಷಿಣ ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗ್ತಕ್ಕಂಥದ್ದು, ಕೇವಲ ಗೌಡ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗ್ತಕ್ಕಂಥ ಒಂದು ಉದ್ದೇಶವನ್ನು ಡಾಕ್ಟರ್ ರೇಣುಕ ಪ್ರಸಾದ್ ಹೊಂದಿದ್ದಾರೆ. ಅದರೊಂದಿಗೆ ನಾನು ಹೇಳೋದು, ಅದು ಪುತ್ತೂರಿನಲ್ಲಿ ಗ್ರಾನೈಟ್ ಕೊಟ್ಟದಿರ್ಬೋದು, ಅದು ನಮಗೆ ಸುಳ್ಳ್ಯದಲ್ಲಿ ಒಂದು ವಧುವರರ ಮನೆಯನ್ನು ಕಟ್ಟಿದೆ ಪುನಃ ನವೀಕರಣ ಮಾಡ್ತಕ್ಕಂಥದ್ದು ಲಕ್ಷ ವ್ಯಯಿಸಿ ನಮ್ಮ ಸಮಾಜದ ಕೆಲಸ ನಾವು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಒಂದು ದೊಡ್ಡ ಮನಸ್ಸನ್ನು ಡಾಕ್ಟರ್ ರೇಣುಕ ಪ್ರಸಾದ್ ಹೊಂದಿದೆ. ಬಹುಶಃ ಅದನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳೋದು ನಾನು ಒಳ್ಳೆಯದು ಅಂತ ಅವರಿಗೆ ಅಭಿನಂದನೆ ಸಲ್ಲಿಸಿ, ಏನಾದ್ರು ತಪ್ಪುಗಳಿದ್ದರೆ ಅದನ್ನು ಕ್ಷಮಿಸಬೇಕು ಅಂತ ಅಲ್ಲಿ ಕೇಳಿಕೊಳ್ತೇನೆ ಮಿತ್ರರೇ. ಈ ಪ್ರಾಸ್ತಾವಿಕ ಮಾತಿನೊಂದಿಗೆ 1-2 ಮಾತನ್ನು ನಾನು ಹೇಳ್ತೇನೆ. ಯಾಕೆಂದರೆ ಸಂಘದ ಮೂಲಕ 1-2 ಮಾತನ್ನು ಹೇಳಲೇಬೇಕು. ಒಂದು, ಈ ಒಂದು ಕಾರ್ಯಕ್ರಮದಲ್ಲಿ ಮೊನ್ನೆ ಬೆಳ್ತಂಗಲಿಂದ ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮ ಆದಾಗ ಆಶ್ವಾಸನೆ ಕೊಡ್ತಾ ಹೇಳಿದ್ರು, ಬಾಂಧವ್ಯ ಮೂಡಬೇಕು, ಒಗ್ಗಟ್ಟು ಮೂಡಬೇಕು ನಮ್ಮ ಸಮಾಜದಲ್ಲಿ ಅಂತಕ್ಕಂಥದ್ದನ್ನ ನಾನು ಇದರಲ್ಲಿ ನೋಡಿದೆ. ಇದಕ್ಕೆ ಯಾರು ಕಾರಣ? ಬಾಂಧವ್ಯ ಒಗ್ಗಟ್ಟು ಮುರಿದು ಬಿಡಲಿಕ್ಕೆ ಕಾರಣ ಯಾರು ಅಂತ ನಾನು ಹೇಳು. ನಾವು ಹೇಗೆ ಆಶ್ವಾಸನೆ ಕೊಡ್ತೇವೆ, ಹೇಗೆ ಮಾರ್ಗದರ್ಶನ ಕೊಡ್ತೇವೆ, ಹೇಗೆ ಹೇಳ್ತೇವೆ, ಅದನ್ನು ನಾವು ಇಟ್ಟುಕೊಳ್ಬೇಕಲ್ಲ.
ನಾನು ನೋವನ್ನೇ ಹೇಳುದು, ಪುತ್ತೂರಿನಲ್ಲಿ ಒಂದು ಒಕ್ಕಲಿಗ ಸಮಾವೇಶನ ಮಾಡಿ ನಮಗೆ ಒಂದು ಒಕ್ಕಲಿಗೆ ಒಂದು ಸೀಟು ಮಾಡಿಕೊಳ್ಳಿಕ್ಕೆ ನಮಗೆ ಆಗಲಿಲ್ಲ. ಅದೇ ನಮ್ಮ ಸುಳ್ಯದಲ್ಲಿ ಸಹೋದರೊಬ್ಬರ ಇದನ್ನ ಮುಗಿಸಿ ಅಂತ ಹೇಳಿ ನಮ್ಮ ನಾಯಕರು, ಆಟ್ಯ ನಾಯಕರು ಹೋಗದ ಜಾಗೆ ಇಲ್ಲ, ಕಾಲಿಗೆ ಅಡ್ಡ ಬೀಳದ ಸ್ವಾಮೀಜಿಗಳೇ ಇಲ್ಲ. ನಾನು ಹೇಳಿದ ತಪ್ಪ ನೀವು ಹೇಳಬೇಕು, ಯಾಕಂದ್ರೆ ನನಗೆ ನೋವಿದೆ. ಮುಗಿಸಿಕೊಡಿ, ನೀವು ಮುಗಿಸಿಕೊಡಿ, ನಮ್ಮನ್ನು ಹರಿಸಿ ಒಳ್ಳೆಯದೇ ಕೊಂಡೋಗಿ ಅಂತೇಳಿ ಅದು ಮಾಡಲೇ ಇಲ್ಲ. ಇದು ನೋವಾಗುದಿಲ್ಲ ನಮಗೆ. ನಾನು ಹೇಳುದು, ನನ್ನದು ನಾ ಹೇಳಿದಾಗ ಆಗಬೇಕು ಅಂತ ಯಾರೂ ಸಮಾಜದಲ್ಲಿ ಮಾಡಬಾರ್ದು. ನಾವೇನಾದ್ರೂ 102 ಜನರ ನಮ್ಮ ಡಿಸಿಷನ್ ಇರ್ಬೋದು, ಅಥವಾ ನಿಮ್ಮ ಡಿಸಿಷನ್ ಮೂಲಕ ಸಮಾಜ ನಡಿಬೇಕು. ನನ್ನ ವೈಯಕ್ತಿಕ ಅಜೆಂಡಾ ಇಲ್ಲಿ ಇರಬಾರ್ದು. ಇವತ್ತು ಬೆಳ್ತಂಗಡಿಯಾದ ಕಾರ್ಯಕ್ರಮಕ್ಕೆ, ಬೆಳ್ತಂಗಡಿಯಲ್ಲಿ ಮೊನ್ನೆ ಪೂವಾಜ ಕುಶಾಲಪೌಡರು, ಪದ್ಮಗೌಡರ ಅವರ ನೇತೃತ್ವದಲ್ಲಿ ಬಹಳ ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿದರು. ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದು ಮುಖ್ಯ ಅಲ್ಲ, ದೊಡ್ಡದು ಅಂದರೆ ಕಷ್ಟ ಏನು ಅಲ್ಲಿ ಗೊತ್ತಿದೆ ನಿಮಗೆ. ಶಿಕ್ಷಣ ಸಂಸ್ಥೆ ಇವತ್ತು 3,000 ಮಕ್ಕಳು LKG ಹಿಡಿದು PUC ತನಕ ಓದ್ತಾ ಇದ್ದಾರೆ. 3,000 ಮಕ್ಕಳು ಬೆಳ್ತಂಗಡಿಯಲ್ಲಿ. ಅದು ಬೆಳ್ತಂಗಡಿ ಅಂತ ಪ್ರತಿಷ್ಠಿತ ಕಾಲೇಜಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಿರುವ ಅದರ ಎದುರು ಸ್ಪರ್ಧೆ ಒಡ್ಡಿ ಇವತ್ತು ಗ್ರಾಮೀಣ ಮಕ್ಕಳನ್ನ ಓದಿಸ್ತಕ್ಕಂಥವ್ರು ಬೆಳ್ತಂಗಡಿಯ ಒಕ್ಕಲಿಗರು ಮತ್ತು ಗೌಡರು. ಆ ಒಂದು ಕಾರ್ಯಕ್ರಮಕ್ಕೆ, ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ನಾಯಕರಿಗೆ ಹೋಲಿಕೆ ಪುರ್ಸೊತ್ತೇ ಇಲ್ಲ. ನಮ್ಮ ಸಮಾಜದ ನಾಯಕರಿಗೆ ಹೋಗ್ಲಿಕ್ಕೆ ಪುರ್ಸೊತ್ತೇ ಇಲ್ಲ. ನಾವು ಸಮಾಜದ ನಾಯಕರಿಂದ ಏನು ಮಾಡಬೇಕು? ನಮ್ಮ ಸಂಘದವರು ಎಲ್ಲಿ ಕೆಲಸ ಮಾಡಿದ್ರು, ಕಾರ್ಯಕ್ರಮ ಹೋಗಬೇಕು, ಪ್ರೋತ್ಸಾಹ ಮಾಡಬೇಕು, ಅವರನ್ನ ಹುರಿದುಂಬಿಸ್ಬೇಕು. ಯಾರು ಕೈಯಿಂದ ಹಣ ಹಾಕಿ, ಯಾರು ವಾಹನಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕಿ ಇವತ್ತು ಬಂದವರಲ್ಲ. ನಿಮಗೆ ಹಣ ಕೊಟ್ಟು ಬಂದಿಯಾರ? ಇಷ್ಟೆಲ್ಲ ಮಾಡುವಾಗ ನಾವು ಮಾಡ್ತಕ್ಕಂಥ ಒಂದೇ ಒಂದು ಕೆಲಸ, ಅವರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು. ನಮಗೆ ರಾಜಕೀಯ ಉದ್ದೇಶ ಇಲ್ಲ. ಯಾರು MLA ಆಗಲಿ, ಯಾರು ಜಿಲ್ಲಾ ಪಂಚಾಯತ್ ಆಗಲಿ, ಯಾರು ತಾಲೂಕು ಪಂಚಾಯತ್ ಆಗಲಿ, ನಮ್ಮವ್ರು ಆಗ್ತೀರಾ, ಪ್ರೋತ್ಸಾಹ ನಿಮಗೆ. ನಾವೇನು ಕಂಟ್ರೋಲ್ ಮಾಡಿಕೆ ಬರೋದಿಲ್ಲ. ಯಾವುದೇ BJP, ಯಾವುದೇ ಜನತಾದಳ, ಯಾವುದೇ ಕಾಂಗ್ರೆಸ್ ಅನ್ನು ಕಂಟ್ರೋಲ್ ಮಾಡಿಕೆ ನಾವು ಬರೋದಿಲ್ಲ. ಸಮಾಜ ನಮಗೊಂದು ಅವಕಾಶ ಕೊಟ್ಟಿದ್ದ ರಿಕ್ವೆಸ್ಟ್ ಮಾಡ್ತೇವೆ. ಕೊಟ್ಟಿದ್ದವರಿಗೆ ಜಯಾನಂದ ಅವರು ಬೆಳ್ತಂಗಡಿಯ ನಗರ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ, ವಿಟ್ಲದಲ್ಲಿ ನಮ್ಮವರೊಬ್ಬರು ಅಧ್ಯಕ್ಷರಾಗಿದ್ದಾರೆ. ಅದು ಅವರ ಪಕ್ಷದ ಮೂಲಕ ಅವರಿಗೆ ಗಿಫ್ಟ್ ಸಿಕ್ಕಿದೆ. ಮೆಕ್ಕಿದ ನಂತರ ನಾವು ನಮ್ಮವ್ರದ್ದು ಹೇಳ್ಬೋದು. ಈ ರೀತಿಯ ಚಿಂತನೆಗಳು ನಮ್ಮ ನಾಯಕರಲ್ಲಿ ಮೂಡಬೇಕು. ವಿಶಾಲವಾದ ಚಿಂತನೆಯನ್ನು ಬೇಕು ಅಂತ ಹೇಳುದು. ಕೇವಲ ಒಬ್ಬರ ಮಾತಿಗಾಗಿ ಕೆಲವು ನಾವು ಹೋದ್ರೆ ಅವರಿಗೆ ನೋವಾಗ್ತದ, ಇವರಿಗೆ ನೋವಾಗ್ತದೆ ಅಂತ ಬಿಟ್ಟುಕೊಂಡು ಸಮಾಜ ಇಲ್ಲಿ ಕೆಲಸ ಮಾಡ್ತಾರೆ, ಸಮಾಜದಲ್ಲಿ ಸಂಘಟನೆ ಆಗ್ತದೆ ಅಂತದನ್ನ ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಮಾಜ ಮುಂದುವರಿಬೇಕು ಅಂತ ಹೇಳ್ತಾರೆ. ಬಹುಶಃ ನಾವು ಸಮಾಜದಲ್ಲಿ ತುಂಬಾ ಜನ ನಾವಿದ್ದೇವೆ, ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಮಾತಾಡ್ತೇವೆ ಆ ಸಂಘದ ಬಗ್ಗೆ, ಈ ಸಂಘ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಾನು ಹೇಳಿದೆ, ಯಾಕೆಂದ್ರೆ ಮೊದಲನೇ ಹೇಳಿದ್ದೇನೆ, 50 ವರ್ಷ ಕೆಲಸ ಮಾಡಿದವರಿದ್ದಾರೆ, 40 ಕೆಲಸ ಮಾಡಿದವರಿದ್ದಾರೆ, 35 ವರ್ಷ ಕೆಲಸ ಮಾಡಿದವರಿದ್ದಾರೆ. ಇಂಥ ಹಿರಿಯರು ನಮ್ಮ ತಾಲೂಕುಗಳಲ್ಲಿದ್ದಾರೆ. ಅವರಿಗೆ ಗೌರವ ಕೊಟ್ಟು ಅವರ ನಿರ್ಧಾರಗಳಿಗೆ ಗೌರವ ಕೊಡೋಣ. ಇವತ್ತು ನಾನು ಮತ್ತೊಂದು ವಿಚಾರ ಹೇಳಬೇಕಿದ್ರೆ, ಸನ್ಮಾನ್ಯ ಲೋಕಾಯುಗೌಡರು ನಮ್ಮ ಅಧ್ಯಕ್ಷರು 74 ವರ್ಷದಲ್ಲಿ ಅವರಿದ್ದಾರೆ ಅಲ್ಲ ಸರ್? 77 ವರ್ಷದವರು ಯುವಕ. ಅವರ ಮಾತನ್ನು ನಾನು ಇಲ್ಲಿ ಹೇಳಲೇಬೇಕು. 77 ವರ್ಷದ ಯುವಕ ಇವತ್ತು ಕಣ್ಣಿಗೆ ಕನ್ನಡಕ ಹಾಕೋದು ನಾನು ಹಾಕ್ತೇನೆ, ಅವರು ಹಾಕುದಿಲ್ಲ. ಇವತ್ತು ಮಂಗಳೂರಿಂದ ಸಂಪಾಜೆ ಗಡಿ ತನಕ ಅವರೇ ಡ್ರೈವಿಂಗ್ ಮಾಡ್ತಾರೆ, ಅಲ್ಲಿಂದ ಸೀದಾ ಬೆಳ್ತಂಗಡಿಗೆ ಅವರ ತೋಟದ ಕೃಷಿಗೆ ಹೋಗ್ತಾರೆ. ನಿನ್ನೆ ಉಜಿರೆಯಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ಪುತ್ತೂರಿಗೆ ಬಂದಿದ್ದಾರೆ. ಇಂಥ 77 ವರ್ಷದ ಲೋಕಾಯುಗೌಡರು ಯಾರಿಗೆ ಕೆಲಸ ಮಾಡ್ತಾರೆ? ಯಾರಿಗಾಗಿ ಒಂದು ರಿಜಿಸ್ಟ್ರೇಷನ್ಗೆ ಹೋದಾಗ ಅಟೆಂಡ್ಗೆ ತಗೊಳ್ಳಿ ದುಡ್ಡು, ಇವ್ರಿಗೆ ತಗೊಳ್ಳಿ ಕೊಡ್ತಕ್ಕಂಥದ್ದು, ಅಥವಾ ಹೋಟ್ಲಿಗೆ ಒಂದು ಟಿಪ್ಸ್ ಕೊಡ್ತಕ್ಕಂಥದ್ದು. ಇದು ಸಂಘದ ದುಡ್ಡಲ್ಲಿ ನನಗೆ ಗೊತ್ತಿದ್ದಾಗ ರಮಣಗೌಡ್ರೆ ಅವರು ಬಿಲ್ ಹಾಕಲಿಲ್ಲ. ಬಹುಶಃ ಇಂಥ ಲೋಕಾಯುಗೌಡರು 6ನೇ ಇವತ್ತು 77 ವರ್ಷದಲ್ಲಿ ಇಷ್ಟು ಕೆಲಸ ಮಾಡುವಾಗ ನಮಗೆ ಬೇಜಾರಾಗ್ತದೆ. ಸೋಕೋಲ್ಡ್ ಯುವ ಶಕ್ತಿ ನಾವು ಮಾಡ್ತೇವೆ, ಎಲ್ಲ ನಾವು ಮಾಡ್ತೇವೆ ಅಂತಕ್ಕಂಥ ಯುವ ಶಕ್ತಿಗಳು ಅವರ ಇವತ್ತು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಇದು ನಾವು ಗೌಡ ಸಮಾಜ ಮಾಡ್ತಕ್ಕಂಥ ಕೆಲಸ ಕಾರ್ಯವ? ನಮ್ಮ ಗೌಡ ಸಂಪ್ರದಾಯ ಅಂದ್ರೆ ಏನು? ನಮ್ಮ ತಂದೆ ತಾಯಿ, ನಮ್ಮ ಹಿರಿಯ, ನಮ್ಮ ಕುಟುಂಬದ ಧರ್ಮ ದೈವ ಇರ್ಬೋದು, ನಮ್ಮ ಆಚರಿಸ್ತಕ್ಕಂಥ ದೇವರುಗಳಿರ್ಬೋದು, ಇದಕ್ಕೆ ನಾವು ಗೌರವ ಕೊಡಬೇಕು, ಆದ್ಯತೆ ಕೊಡಬೇಕು. ಎಲ್ಲಿ ನಮ್ಮ ಹಿರಿಯರಿಗೆ ನಾವು ಗೌರವ ಕೊಡೋದಿಲ್ಲ, ನಾ ಯಾಕೆ ಆ ಗೌಡ ಸಮಾಜ ಹುಟ್ಟಬೇಕು? ಇಂಥ ಲೋಕಾಯುಗೌಡರಿಗೆ ನಾನು ಹೇಳೋದಷ್ಟೇ, ಯಾರೇ ಆಗಲಿ, ಅದು ಮಂಗಳೂರು ತಾಲೂಕಾಗ್ಲಿ ಯಾರ ತಾಲೂಕಾಗ್ಲಿ, ಗೌರವ ಅವರ ಕೆಲಸವನ್ನು ನೋಡಿಕೊಡ್ಬೇಕು. ಅವರ ವಯಸ್ಸಿನಲ್ಲಿ ಕೆಲವರು ಹುಟ್ಟಲಿಕ್ಕೆ ಇಲ್ಲ, ಜನಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರ 77 ವರ್ಷದಲ್ಲಿ. ಅಂಥವರು ಇವತ್ತು ನಿಂತು ಲೋಕಾಯುಗೌಡರು ಏನು ಮಾಡಿದ್ದಾರೆ ಅಂತ ಕೇಳ್ತಕ್ಕಂಥದ್ದನ್ನ, ಅಂತ ಬಂಡತನವನ್ನು ಬಿಡಬೇಕು. ಅವರು ಸಮಾಜವನ್ನು ಎಲ್ಲರೂ ಸೇರಿಕೊಂಡು ಕಟ್ತಕ್ಕಂಥ ಕೆಲಸಗಳು ಆಗಬೇಕು. ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಾನು ದೀರ್ಘ ಮಾತಾಡಿದ್ದೇನೆ, ಪ್ರಾಸ್ತಾವಿಕವಾಗಿ ಈ ವಿಚಾರವನ್ನ ಎಲ್ಲರಿಗೆ ಮನದಟ್ಟು ಮಾಡೋ ರೀತಿಯಲ್ಲಿ ಹೇಳಿದ್ದೇನೆ.
ಸಭೆಯ ಹೊರಗಡೆ ಒಂದು ಪುಸ್ತಕವನ್ನು ಸಹ ಇಟ್ಟಿದ್ದೇವೆ. ನಿಮ್ಮ ಅಭಿಪ್ರಾಯಗಳ, ಆಲೋಚನೆಗಳು, ಸಲಹೆಗಳಿದ್ದರೆ ಖಂಡಿತವಾಗಿ ಅದನ್ನು ದಾಖಲೆ ಮಾಡಿ, ಅದರ ಖಂಡಿತವಾಗಿ ನಾವು ಅದನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಹೇಳುವುದಷ್ಟೇ, ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದ ಹಿರಿಯರು, ನಮ್ಮ ಸಮಾಜದ ಹಿರಿಯರು, ನಮ್ಮ ಮನೆಯ ಕುಟುಂಬದ ಧರ್ಮದೇವ ಇರ್ಬೋದು, ನಮ್ಮ ನಂಬಿಕೊಂಡ ಶಕ್ತಿ ಇರ್ಬೋದು, ಅದಕ್ಕೆ ಗೌರವ ಕೊಡುವ. ಆ ಮೂಲಕ ನಮ್ಮಲ್ಲಿ ಒಂದು ಉದ್ದೀಪನ ಆಗ್ತದೆ, ನಮ್ಮ ಶಕ್ತಿ ಆಗ್ತದೆ. ನಾವೆಲ್ಲ ಸಮಾಜದ ಪೂರಕವಾಗಿ ಕೆಲಸ ಮಾಡಿಕೊಳ್ತಾ ಹೇಳ್ತಾ, ನಮ್ಮ ಗೌಡ ಸಮಾಜ ಒಂದು ಕಾಲದಲ್ಲಿ ಶಿಕ್ಷಣ ಪಡೆಯಲು ಹಂಬಲಿಸಿದ್ದ ನಮ್ಮ ಸಮಾಜ, ಒಂದು ಕಾಲದಲ್ಲಿ ಶಿಕ್ಷಣ ಪಡೆಯಲಿಕ್ಕೆ ಹಂಬಲಿಸಿತ್ತು. ಅದು ಇವತ್ತು ಶಿಕ್ಷಣದೊಂದಿಗೆ ಸಾಮಾಜಿಕ ಸ್ಥಾನಮಾನವನ್ನು ಗಳಿಸಿಕೊಂಡಿದೆ. ಸಾಮಾಜಿಕ ಸ್ಥಾನವನ್ನು ಗಳಿಸಿಕೊಂಡಿದೆ. ನಾನು ಒಂದೇ ಒಂದು ಉದಾಹರಣೆ ಕೊಡುದು. ದೊಡ್ಡಣ್ಣ ಬರೆಮೆಲ್ಲವರಂತವರು ಪಂಜದವರು, ಅವರನ್ನ ಜ್ಯೋತಿ ಪ್ರೌಢಶಾಲೆಯನ್ನು ಪ್ರಾರಂಭ ಆದಾಗ, ಸುಳ್ಯದ ಪೆರಾಜಿಯಲ್ಲಿ ಜ್ಯೋತಿ ಪ್ರೌಢಶಾಲೆಯನ್ನು ಕುಂಜಿ ವೆಂಕಟರಮಣರು ಸ್ಥಾಪನೆ ಮಾಡಿದಾಗ ಅವರ ಕರೆದು ಅವರಿಗೆ PT ಮಾಸ್ಟರ್ ಕೊಟ್ಟರು. ಅವರ PT ಮಾಸ್ಟರ್ ಆದ್ರು, ಅವರ ಹೆಂಡತಿಯ ಟೀಚರ್ ಮದುವೆ ಆದ್ರು, ಅವರ ಮಗ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್, ಮಗಳು ಡಿಗ್ರಿ ಪಡೆದಿದ್ದಾರೆ. ಅವರ ಹಿಂದೆ ಒಂದು ಬೈಕ್ ಇದ್ದ, ಬೈಕ್ ಇಲ್ಲದಂತವರು ಸ್ಕೂಟರ್ ತೆಗೆದು ಬೈಕ್ ತೆಗೆದ್ರು, ಇವತ್ತು ಕಾರ್ ತೆಗೆದಿದ್ದಾರೆ. ಮಗನಿಂದ ಕಾರು, ಅಪ್ಪನಿಂದ ಕಾರು. ಇದು ಸಾಮಾಜಿಕ ಬದಲಾವಣೆ. ಅದರಿಂದ ಇವತ್ತು ನಾವು ಹಿಂದೆ ಶಿಕ್ಷಣ ಪಡೆಯಲು ನಾವು ಹಿಂಜರಿತ ಸಮಾಜ, ಇವತ್ತು ಶಿಕ್ಷಣ ಪಡೆದು ಸ್ಥಾನಮಾನವನ್ನು ನಾವು ಗಳಿಸಿಕೊಂಡಿದ್ದೇವೆ. ನಾವು ಕಲಿತಿರುವ, ನಾವು ಗಳಿಸಿರುವ ಸಂಸ್ಕಾರ, ಬೆಳೆಸಿಕೊಂಡ ಆಚಾರ ವಿಚಾರಗಳನ್ನು ನಮ್ಮ ಸಮಾಜವನ್ನು ಔನ್ನತ್ಯತೆಗೆ ಕೊಂಡೊಯ್ಯುತ್ತದೆ. ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ನಡೆಸೋಣ ಎಂಬ ಆಶಾಭಾವನೆಯೊಂದಿಗೆ ಸುದೀರ್ಘವಾದ ಪ್ರಾಸ್ತಾವಿಕ ಮಾತಿಗೆ ವಿರಾಮ ನೀಡ್ತಾನೆ. ನಮಸ್ಕಾರಗಳು. ಗೌಡ್ರೆ ಆನೆ ಒಕ್ಕಲಿಗರ ಜಿಲ್ಲಾ ಮಾತೃತ್ವದ ಸಂಘಟನೆಗೆ ಬಹಳ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ಶ್ರೀಯುತ ದಿನೇಶ್ ಮಡಪಾಡಿ ಓರ್ವರು. ಅವರ ಬಹಳಷ್ಟು ಕನಸುಗಳಿಗೆ ನಾವು ಎಲ್ಲರೂ ಪ್ರೋತ್ಸಾಹಿಸುವ ಅಂತ ಹೇಳ್ತಾ, ಶ್ರೀಯುತ ದಿನೇಶ್ ಮಡಪಾಡಿ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇದೀಗ ಪದಾಧಿಕಾರಿಗಳ ಗುರುತು ಚೀಟಿ ಬಿಡುಗಡೆ ವಿತರಣೆ ಈ ಕಾರ್ಯಕ್ರಮವನ್ನು ರಾಮಣ್ಣಗೌಡ ಕೊಂಡೆಬಾಯಿ ಕಾರ್ಯದರ್ಶಿಗಳು ನಡೆಸಿಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿಯವರು ಆಗಮಿಸಿದ್ದಾರೆ. ಅವರನ್ನು ನಮ್ಮ ಸಭೆಗೆ ಆತ್ಮೀಯವಾಗಿ ಗುರುತಿಸ್ತಾ ಇದ್ದೇವೆ. ಅವರಿಗೆ ಅಡಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು 10 ದಿನ ಆ ಮೇಘರಾಜನ ಆರ್ಭಟದಲ್ಲಿ ನಮಗೆ ವರುಣರಾಜ ಮಳೆ ಸುರಿಸಿದ. ಬೆಳಿಗ್ಗೆಯಿಂದ ಇಲ್ಲಿ ರೈತ ಗೀತೆ ಆಗ್ತಾಯಿದ್ರು, ಉಳುವ ಯೋಗಿಯ ನೋಡಲ್ಲಿ ಅಂತ. ಹಾಗಾಗಿ ನಾವೆಲ್ಲ ಉಳುವ ಯೋಗಿಗಳು. ಆ ಯೋಗಿಗಳೆಲ್ಲ ಆ 10 ದಿವಸ ಈ ಮಳೆಯ ಸಿಂಚನದಿಂದ ಬಿಡುಗಡೆಗೊಂಡು ಇವತ್ತು ನಮ್ಮ ರವಿ ಕಣ್ಣು ತೆರೆದಿದ್ದಾರೆ. ಆ ರವಿವಾರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಿಮಗೆಲ್ಲ ನಾನು ಪ್ರಥಮವಾಗಿ ಸ್ವಾಗತ ಬಯಸ್ತೇನೆ. ಯಾಕಂದರೆ ನಾವು ಕಷ್ಟಪಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ತಿರುಗಿ ಮಾಡಿದ ನಮ್ಮ ಸಂಪರ್ಕಿಸಿ ಅದರ ಫಲವಾಗಿ ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೀರಿ. ತುಂಬ ಸಂತೋಷ ಆಗ್ತಾ ಇದೆ. ಮೊದಲನೇದಾಗಿ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿರುವ ಗಣ್ಯರಾದ ನಮ್ಮ ಅಮರ ಶಿಲ್ಪಿ, ಸುಳ್ಯದ ನಮ್ಮ ಸಂಪೂರ್ಣ ಅದು ವಿದ್ಯೆ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಲ್ಲಿ ನಾವು ನೋಡಿದ್ದೇವೆ. ಸಾಧಾರಣ ನಾವು PUCಗೆ ಹೋಗುವಾಗ ಒಂದು ಕುರುಂಜಿಕಾರ ಫ್ಯಾಷನ್ ಹೌಸ್ ಅನ್ನುವಲ್ಲಿ ಕುಳಿತುಕೊಂಡು ಎಲ್ಲರನ್ನು ಕರೆದು ಮಾತಾಡಿಸ್ತಿದ್ದಂಥ ಒಂದು ಸೌಜನ್ಯದ ವ್ಯಕ್ತಿ. ಆ ವ್ಯಕ್ತಿ ನಮ್ಮ ಈ ಸುಳ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಅವರ ಸುಪುತ್ರ ನಮ್ಮ ರೇಣುಕಾ ಪ್ರಸಾದ್ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವಂದಿಸಿ, ಅದೇ ರೀತಿ ಈಗಾಗಲೇ ಸಮಯ ಆಗಿದೆ, ನಾನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ಗುರುತಿಸಿಕೊಂಡು ನಮಸ್ಕರಿಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯಾದ್ಯಂತ ತಿರುಗಾಡಿ ನಮ್ಮ ಒಕ್ಕಲಿಗರನ್ನು ಸಂಘಟನೆ ಮಾಡುವಲ್ಲಿ ಬಹಳ ಮುತುವರ್ಜಿಯಿಂದ, ಅವ್ರ ವಯಸ್ಸೆಷ್ಟು ಅಂತ ಕೇಳಿದರೆ ಅವರು ಭಾರಿ ಕಡಿಮೆ ಹೇಳ್ತಾರೆ ಲೋಕೇಗೌಡರು, ಅವರಿಗೂ ವಂದಿಸ್ತಾ, ಅದೇ ರೀತಿ ವೇದಿಕೆಯಲ್ಲಿರುವ ನಮ್ಮೊಟ್ಟಿಗೆ ಸಹಕರಿಸ್ತಾ ಇರುವಂಥ ಪದಾಧಿಕಾರಿಗಳಿಗೆ, ಅದೇ ರೀತಿ ಗೌರವ ಸಲಹೆಗಾರರಿಗೆ ಎಲ್ಲರಿಗೂ ವಂದಿಸ್ತಾ, ಇವತ್ತಿನ ವಿಷಯ ನನಗೆ ಕೊಟ್ಟಿರೋದೇನೆಂದರೆ, ನಾವು ಎಲ್ಲ ಮೆಂಬರ್ಸಿಗೆ ಗುರುತಿನ ಚೀಟಿ ವಿತರಣೆ ಮಾಡಬೇಕು ಅಂತ ಒಂದು ನಮ್ಮ ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ದು.
ಏನಾಯಿತು ಅಂದರೆ ನಾವು ಪ್ರತಿ ದಿವಸ ಈ ಜಿಲ್ಲೆ ಎಲ್ಲ ಕಡೆಯಿಂದ ಎಲ್ಲರನ್ನು ಸಂಪರ್ಕಿಸುವುದು, ಎಲ್ಲ ಮಾಹಿತಿಗಳನ್ನು ತರಿಸ್ಕೊಳ್ಳುವಾಗ ನಮಗೆ ಈ ಕಾರ್ಯಕ್ರಮ ಸಂಯೋಜನೆ ಮಾಡುವಾಗ ಆ ಗುರುತಿನ ಚೀಟಿ ಎಲ್ಲರಿಗೂ ನಮಗೆ ವಿತರಣೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನಾವು ಏನು ಉದ್ದೇಶ, ಕೊನೆ ಗಳಿಗೆಯಲ್ಲಿ ಏನು ಉದ್ದೇಶ ಇಟ್ಟುಕೊಂಡು ಅಂದರೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಉದ್ಘಾಟಕರ ಮುಖಾಂತರ ಆ ಗುರುತಿನ ಚೀಟಿಯನ್ನು ಬಿಡುಗಡೆ ಮಾಡಿ ಅಷ್ಟು ಜನರಿಗೆ ಗುರುತಿನ ಚೀಟಿಯನ್ನು ಈಗಲೇ ವಿತರಿಸ್ತೇವೆ. ಮತ್ತು ಮುಂದಿನ ಒಂದು ಹಂತದ ಗುರುತಿನ ಚೀಟಿ ಈಗಾಗಲೇ ಆಗ್ತಾ ಉಂಟು. ಅದನ್ನು ಮತ್ತೆ ಹಂತ ಹಂತವಾಗಿ ನಮ್ಮಲ್ಲಿ ಪ್ರತಿ ತಾಲೂಕಲ್ಲಿ ಪದಾಧಿಕಾರಿಗಳಿದ್ದಾರೆ, ಪ್ರತಿ ಗ್ರಾಮ ಮಟ್ಟದಲ್ಲಿ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ, ಅಲ್ಲಿಗೆ ಒಂದು ವಿತರಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ಹಾಗಾಗಿ ಇವತ್ತು ನಾವು ಇಲ್ಲಿ ಕೆಲವು ಗುರುತಿನ ಚೀಟಿಯನ್ನು ಉದ್ಘಾಟನೆ ಮುಖಾಂತರ ನಾವು ಬಿಡುಗಡೆ ಮಾಡ್ತೇವೆ. ಅದೇ ರೀತಿ ಮುಂದಿನ ಮಹಾಸಭೆ ನಮ್ಮದು ಇನ್ನು 1 ವರ್ಷ ಆಗುವ ಮಹಾಸಭೆ ಆಗಲಿಕ್ಕಿದೆ. ಅದಕ್ಕೆ ಮೊದಲು ನಮ್ಮ ಗುರುತಿನ ಚೀಟಿ ಎಲ್ಲರಿಗೂ ವಿತರಣೆ ಆಗ್ತದೆ ಅಂತ ನಮ್ಮ ಸದಸ್ಯರಲ್ಲಿ ಒಂದು ನಮ್ಮ ಮನವಿಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಉದ್ಘಾಟಕರಾದ ಶ್ರೀಮಾನ್ ರೇಣುಕಾ ಪ್ರಸಾದ್ ಅವರ ಮುಖಾಂತರ ಈ ಗುರುತಿನ ಚೀಟನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಮಾತೃ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಲೋಕೇಗೌಡರವರು ಮೊದಲನೇ ಗುರುತಿನ ಚೀಟಿಯನ್ನು ಸನ್ಮಾನ್ಯ ರೇಣುಕಾ ಪ್ರಸಾದ್ ಸರ್ ಅವರಿಗೆ ಅರ್ಪಣೆ ಮಾಡುವುದರ ಮೂಲಕ ಇದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಬಹುಮುಖ್ಯವಾಗಿ ಹೇಳಬೇಕಾದ್ದೇನೆಂದರೆ, ನಮ್ಮ ಜಿಲ್ಲಾಧ್ಯಕ್ಷರಾದ ಲೋಕೇಗೌಡರವರಿಗೆ ಸನ್ಮಾನ್ಯ ರೇಣುಕಾ ಪ್ರಸಾದ್ ಅವರು ಗುರುತಿನ ಚೀಟಿಯನ್ನು ವೇದಿಕೆಯಲ್ಲಿ ಇರುವ ನಮ್ಮ ಸಂಘದ ಸದಸ್ಯರ ಬಗ್ಗೆ ಈಗಾಗಲೇ ಸದಸ್ಯರಾಗಿರುವವರಿಗೆ ನಾವು ಗುರುತಿನ ಚೀಟಿಯನ್ನು ಇಲ್ಲಿ ವಿತರಿಸ್ತೇವೆ. ಅದೇ ರೀತಿ ಮತ್ತೆ ಉಳಿದ ಗುರುತಿನ ಚೀಟಿಯನ್ನು ನಾವು ಆಮೇಲೆ ಇಲ್ಲಿ ಹೊರಗಡೆ ನಿಮಗೆ ಸಿಕ್ಕಿದ ಕೊಡ್ತೇವೆ. ಈಗ ನಮ್ಮ ಮೆಂಬರ್ಶಿಪ್ ಬಗ್ಗೆ ನಾನೊಂದು ಸ್ವಲ್ಪ ಹೇಳಬೇಕಾಗ್ತದೆ. ನಾವು 21/9 ಅಂದರೆ 30/8/2024 ನಾವು ಸಂಘ ಸ್ಥಾಪನೆ ಮಾಡ್ತೇವೆ. 21/9/2024 ಹೊತ್ತು ನಾವು ಕೆಲವರು ನಮ್ಮ ಸನ್ಮಾನ್ಯ ಲೋಕೇಗೌಡರ ಜೊತೆ ಸುಳ್ಯಕ್ಕೆ ಹೋಗ್ತೇವೆ. ಸುಳ್ಯಕ್ಕೆ ಹೋಗಿ ಅಂದರೆ ನಾವು ಯಾವುದೋ ಅಪಾಯಿಂಟ್ಮೆಂಟ್ ತೊಗೊಂಡಿರೋದಿಲ್ಲ, ಅವ್ರ ಹತ್ರ ತಗೊಳ್ಳೋದೇ ಹೋಗ್ತೇವೆ. ಹೋಗಿ ಸನ್ಮಾನ್ಯ ರೇಣುಕಾ ಪ್ರಸಾದ್ ಅವರಿಗೆ ಲೋಕೇಗೌಡರು ಒಂದು ಫೋನ್ ಮಾಡ್ತಾರೆ, ಅಣ್ಣ ನಾವು ನಿಮ್ಮಲ್ಲಿಗೆ ಬರ್ತಾ ಇದ್ದೇವೆ, ನಮ್ಮಲ್ಲಿ ಒಂದು ಸಂಘಟನೆ ಮಾಡ್ತಾ ಇದ್ದೇವೆ, ಅದಕ್ಕೆ ತಮ್ಮ ಸಹಕಾರ ಬೇಕು ಅಂತ. ಆಗ ಅವ್ರೇನು ಮಾಡ್ತಾರೆ, ಅವರೇನೋ ತುರ್ತು ಕಾರ್ಯದಲ್ಲಿ ಹೊರಟು ರೆಡಿಯಾಗಿರುವವರು, ಅಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಬನ್ನಿ ನೀವು ಬನ್ನಿ ಮಾತಾಡುವ ಅಂತ. ಹಾಗೆ ಅವರ ಮನೆಗೆ ಹೋಗ್ತೇವೆ. ಔಪಚಾರಿಕವಾಗಿ ಎಲ್ಲ ನಮ್ಮನ್ನು 4-5 ಜನ ಹೋಗಿರ್ತೇವೆ. ಎಲ್ಲರನ್ನು ಸತ್ಕರಿಸಿ ಅವರು ಏನು ಮಾತಾಡೋದಿಲ್ಲ, ಏನು ಮಾಡ್ತಾ ಇದ್ದೀರಿ ಕೇಳ್ತಾರೆ, ಸಂಘ ಕಟ್ತಾ ಇದ್ದೇವೆ ಅಂತ. ಆ ಸಂದರ್ಭದಲ್ಲಿ ಅವರು ಏನು ನೇರ ಅವರ ಸಹಾಯಕರಿಗೆ ಕರೆದು ಒಂದು ಚೆಕ್ ಪುಸ್ತಕ ತರಿಸಿಕೊಂಡು 1,01,000 ರೂಪಾಯಿಯನ್ನು ನಮಗೆ ಕೊಡ್ತಾರೆ. 1,01,000 ಅಲ್ಲ, 1,01,000 ಹಣವನ್ನು ನಮಗೆ ಕೊಡ್ತಾರೆ. ಆಗ ನಾವು ಯೋಚನೆ ಮಾಡ್ತೇವೆ ಇದನ್ನು ಏನು ಮಾಡಬೇಕು ಅಂತ. ಆವಾಗ ಅವ್ರು ಹೇಳ್ತಾರೆ ನೋಡಿ ಇದು ಸಂಘಕ್ಕೆ ಅಂತ. ಆಗ ನಮ್ಮಲ್ಲಿರುವ ವ್ಯವಸ್ಥೆಗಳು ಹೇಗಿದ್ದೇವೆ ಅಂದರೆ, ಮಹಾಪೋಷಕರಿಗೆ 25,000, ಪೋಷಕರಿಗೆ 5,000, ಸಾಮಾನ್ಯ ಸದಸ್ಯರಿಗೆ ಅಂದರೆ ಅಜೀವ ಸದಸ್ಯರಿಗೆ 1,000. ನಾವು ಅವರಿಗೆ ಹೇಳ್ತೇವೆ, ಸರ್ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ 4 ಜನ ಸದಸ್ಯರಿದ್ದೀರಿ, 4 ಜನರ ಹೆಸರಿಗೆ ಒಂದೊಂದು ಮಹಾಪೋಷಕ ಸದಸ್ಯತ್ವವನ್ನು ಮಾಡ್ತೇವೆ ಅಂತ. ಹಾಗೆ ಅದೇ ರೀತಿ ಅವರು ಒಪ್ಪಿದ ಪ್ರಕಾರ ನಾವು ಮಹಾಪೋಷಕ ಸದಸ್ಯತ್ವ ಪ್ರಥಮ 4 ಮಹಾಪೋಷಕ ಸದಸ್ಯತ್ವವನ್ನು ಮಾಡ್ತೇವೆ.
ಅದರಲ್ಲಿ 1, 2, 3, 4 ಅವರ ಮನೆಯಲ್ಲೇ ನಾವು ಮಹಾಪೋಷಕರನ್ನು ನಮ್ಮ ಸಂಘಕ್ಕೆ ಸೇರ್ಪಡೆಗೊಳಿಸಿಕೊಳ್ತೇವೆ. ಡಾಕ್ಟರ್ ರೇಣುಕಾ ಪ್ರಸಾದ್ ಕೆ ವಿ ಅವರು, ಅವರ ಧರ್ಮಪತ್ನಿ ಜ್ಯೋತಿ ಆರ್ ಪ್ರಸಾದ್ ಅವರು, ಹಾಗೆ ಡಾಕ್ಟರ್ ಅಭಿಜ್ಞಾ ಕೆ ಆರ್, ಡಾಕ್ಟರ್ ಮೌರ್ಯ ಕುರಂಜಿ ಆರ್ ಪಿ ಅವರು, ಹೀಗೆ 4 ನಮಗೆ 25,000 ಮಹಾಪೋಷಕರಾಗ್ತಾರೆ. ಅಷ್ಟರಲ್ಲಿ ನಮ್ಮ ಸಂಘ ಮಾತೃ ಸಂಘದ ಅಧ್ಯಕ್ಷರು ಹೇಳ್ತಾರೆ ನಂದು ಒಂದು ಇರಲಿ ಅಂತ. ಹಾಗೆ ಒಟ್ಟು 5 ಮಹಾಪೋಷಕರು ನಮ್ಮಲ್ಲಿದ್ದಾರೆ. 25,000 ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಇದು ಅವರು ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಹೇಳೋದಲ್ಲ, ತಮಗೆ ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಆದ್ದರಿಂದ ಅಷ್ಟಕ್ಕೆ ನಿಲ್ಲೋದಿಲ್ಲ. ಆಮೇಲೆ 5,000 ಪೋಷಕ ಸದಸ್ಯರು ನಮ್ಮಲ್ಲಿ ಸುಮಾರು 25 ಮಂದಿ ಇದ್ದಾರೆ. ತಮ್ಮ ಮನೆಯಿಂದ 5,000 ರೂಪಾಯಿಗಳನ್ನು ಕೊಟ್ಟು ಅವರು ಸದಸ್ಯರಾಗಿದ್ದಾರೆ. ಹೀಗೆ ಒಟ್ಟು ಆಜೀವ ಸದಸ್ಯರೆಲ್ಲ ಸೇರಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾಗೆ 1,300 ಸದಸ್ಯರು ನಮ್ಮ ಪಟ್ಟಿಯಲ್ಲಿ ಈಗಾಗಲೇ ಇದ್ದಾರೆ. ಇನ್ನು ಕೂಡ ನಮ್ಮ ನೇಗಿಲ ಯೋಗಿಗಳು ಅಲ್ಲಲ್ಲಿ ಕೆಲಸ ಮಾಡುವವರೆಲ್ಲ ಅವರವರ ಹತ್ರ ಇರುವ ಸದಸ್ಯರ ಪಟ್ಟಿಯೆಲ್ಲ ಬಂದರೆ ಸುಮಾರು 2,000 ಆಗ್ತದೆ. ಈಗ ನಾವು ಸದಸ್ಯರನ್ನು ಗುರುತಿಸುವ ಕಾರ್ಯಕ್ರಮ ಒಬ್ಬೊಬ್ಬರನ್ನೇ ನಾವು ಕರಿತೇವೆ. ಅದೇ ರೀತಿ ಅವರು ವೇದಿಕೆಗೆ ಬರಬೇಕು. 5,000 ದೇಣಿಗೆ ಇದು ಸದಸ್ಯತ್ವ ನೀಡಿದವರು ಸನ್ಮಾನ್ಯ ದಿನೇಶ್ ಮಡಪಾಡಿ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು. ಅವರು ಇಲ್ಲಿ ದಿನೇಶ್ ಮಡಪಾಡಿ ಅವರು, ಹಾಗೆ ಎರಡನೇವರು ಎಚ್ ಪದ್ಮಗೌಡರು ಬೆಳಾಲ್, ನಮ್ಮ ಖಜಾಂಜಿಯವರು. ನಮ್ಮ ಉದ್ಘಾಟಕರು ಶ್ರೀಮಾನ್ ರೇಣುಕಾ ಪ್ರಸಾದ್ ಅವರು, ಅವರಿಗೆ ಎಚ್ ಪದ್ಮಗೌಡರು, ಕುಶಾಲಪ್ಪ ಗೌಡರು, ಹೂವಾಜಿ, ರಾಮದಾಸ್ ಗೌಡರು ನಮ್ಮ ಉಪಾಧ್ಯಕ್ಷರು, ಲಿಂಗಪ್ಪ ಗೌಡರು ನಮ್ಮ ಉಪಾಧ್ಯಕ್ಷರು, ನಿತ್ಯಾನಂದ ಮುಂಡೋಡಿಯವರು ನಮ್ಮ ಉಪಾಧ್ಯಕ್ಷರು, ನಿತ್ಯಾನಂದ ಮುಂಡೋಡಿ, ಜಯಾನಂದಗೌಡರು ಬೆಳ್ತಂಗಡಿ ನಮ್ಮ ಸಂಘದ ನಿರ್ದೇಶಕರು ಹಾಗೂ ಬೆಳ್ತಂಗಡಿ ಪುರಸಭಾ ಅಧ್ಯಕ್ಷರು, ರಾಜಕೀಯ ಕರುಣ, ಗಣೇಶ್ ಗೌಡರು ಓಕೆ, ಗಣೇಶ್ ಗೌಡ್ರು ಇವರು ಬೆಳ್ತಂಗಡಿಯಲ್ಲಿ ನ್ಯಾಯವಾದಿಗಳು. ಶ್ರೀ ಮೋಹನ್ ಗೌಡ ಕಾಯರ್ಮಾರು, ವಿಟ್ಲ ಸಂಘದ ಹಿರಿಯ ಪದಾಧಿಕಾರಿಗಳು. ಧರ್ಮಾವತಿಯವರು, ದೇವರಾಜೆ ಮೋಹನಪ್ಪ ಗೌಡರು, ದೇವರಾಜೆ ಮೋಹನಪ್ಪ ಗೌಡರು,
ಯುವ ಉದ್ಯಮಿ ಗಣೇಶ್ ಗೌಡ ಕಲಾಯಿ, ಸಿ ಕುಶಾಲಪ್ಪ ಗೌಡರು, ವಿಟ್ಲ ಸಂಘದ ಪ್ರಸ್ತುತ ಅಧ್ಯಕ್ಷರು, ರಾಮಣ್ಣಗೌಡರು, ಈಶ್ವರಗೌಡರು ಅಳಿಕೆ, ನ್ಯಾಯವಾದಿ ಮಹಾಫಲಗೌಡರು ಅಡ್ಡಾಳಿ, ರಾಜೇಶ್ ಪಿ, ನಾರಾಯಣ ಕನ್ಯಾನ, ಜಯಂತಿ, ಅರೆ ಇವತ್ತು ಮ್ಯಾಚ್ ಇಲ್ಲ, ಒಬ್ಬನೇ ಕೂತು ಬೋರ್ ಆಗ್ತಾ ಇದೆ. ಓ ಫ್ಯಾಂಟಾಸ್ಟಿಕ್, ಇಲ್ಲಿ ನೋಡಿ ಜೂಬಿ ನೋಡೋದಲ್ಲಿ ಆಲ್ರೆಡಿ ದೊಡ್ಡ ಜಯಂತಿಯವರು, ಜಯಂತಿ ಮೇಡಮ್, ಜಯಾನಂದಗೌಡರು, ವಿಷ್ಣುಗೌಡರು, ಮಧುಕರ PM, ರಾಮಣ್ಣಗೌಡ ಮಾಡಾವ್, ಆಮೇಲೆ 3 ಹೆಸರು ನಮಗೆ ಇತ್ತೀಚೆಗೆ ಬಂತು. ಅದರ ಮಾಹಿತಿ ಸಿಗುವಾಗ ಸ್ವಲ್ಪ ತಡ ಆಗಿದ್ದರಿಂದಾಗಿ ಅವರಿಗೆ ನಾವು ID ಕಾರ್ಡ್ಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಹೆಸರನ್ನು ಹೇಳುತ್ತೇನೆ, ದಯವಿಟ್ಟು ಆ ಭಾಗದ ಕಾರ್ಯಕರ್ತರು ಅವರನ್ನು ಇಲ್ಲಿ ವೇದಿಕೆಗೆ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಿ. ರಾಘವಗೌಡರು ಕೆರೆಮೂಲೆ, ತಿಮ್ಮಪ್ಪಗೌಡರು ಕೋರಿಕಾರು, ಶಿವರಾಮಗೌಡ ಕೆದಂಬಾಡಿ. ಈಗ 5 ಮಹಾಪೋಷಕರ ವಿಚಾರ ಮಾತಾಡ್ತಾ ಇದ್ದಾಗೆ ನಮ್ಮ ಬೆಳ್ತಂಗಡಿ ಭಾಗದಿಂದ ನಮ್ಮ ನಿರ್ದೇಶಕರಾಗಿರುವ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಈಗಾಗಲೇ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಅಲ್ಲಿಂದಲೇ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ನನ್ನದು ಕೂಡ ಈಗಾಗಲೇ 1,000 ಕೊಟ್ಟು ಸದಸ್ಯ ಆಗಿದ್ದೇನೆ. ಅಲ್ಲಿಗೆ 24,000 ಸೇರಿಸಿ ನನ್ನನ್ನು ಮಹಾಪೋಷಕರಾಗಿ ಮಾಡಿಕೊಳ್ಬೇಕು ಅಂತ ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ನಮ್ಮ ಉದ್ಘಾಟಕರಾದ ಶ್ರೀ ರೇಣುಕಾ ಪ್ರಸಾದ್ ಅವರಿಂದ ಅವರು ಗೌರವ ವಂದನೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಮುಂದಿನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಡಾಕ್ಟರ್ ರೇಣುಕಾ ಪ್ರಸಾದ್ ರವರು 4 ಬಾರಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ, ಪ್ರಸ್ತುತ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿ, ಸುಳ್ಯದ ಅಮರಶಿಲ್ಪಿ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಕನಸನ್ನು ನನಸು ಮಾಡುತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳೊಂದಿಗೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡು ಎಲ್ಲ ಸಂಘ ಸಂಸ್ಥೆಗಳಿಗೆ ರಾಜ್ಯ ಸಂಘದಿಂದ ಸಹಕಾರ ನೀಡುತ್ತಿರುವಂಥ ಸುಳ್ಯದ ನಿಮ್ಮೆಲ್ಲ ಹೆಮ್ಮೆಯ ಸುಪುತ್ರ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರಿಂದ ಉದ್ಘಾಟನಾ ಭಾಷಣ. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಗೌಡರಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ
ಇದರ ಪ್ರಥಮ ಅಧಿವೇಶನ ಇವತ್ತಿಲ್ಲಿ ನಡೀತಾ ಇದೆ. ಅದನ್ನು ನೀವು ನನ್ನ ಕೈಯಿಂದ ಮಾಡಿಸ್ತಾ ಇದ್ದೀರಿ. ಸೊ ಈ ಸಭೆಯಲ್ಲಿ ಉಪಸ್ಥಿತರಿರುವ ಮತ್ತು ಈ ಒಂದು ಸಂಘದ ಉದ್ಭವಕ್ಕೆ ಕಾರಣಕರ್ತರಾದಂಥ ಲೋಕಯ್ಯಣ್ಣ ಇದ್ದಾರೆ. ಸೊ ಲೋಕಯ್ಯಗೌಡರಿಗೂ ನನ್ನ ವಂದನೆಗಳನ್ನು ಈ ಒಂದು ಸಮಾರಂಭದ ಪ್ರಯುಕ್ತ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕು ಗೌಡರ ಆನೆ ಒಕ್ಕಲಿಗರ ಸಂಘದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಒಕ್ಕಲಿಗ ಬಾಂಧವರೇ, ಹಿರಿಯರೇ, ಮಾತೆಯರೇ ಹಾಗೂ ಮಾಧ್ಯಮ ಮಿತ್ರರೇ, ಸಂಘದ ಬಗ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಈ ಮಾತೃ ಸಂಘದ ಸಮಾವೇಶ ಇದು ಪ್ರಥಮದ್ದಾಗಿದ್ದು, ಇದನ್ನು ನನ್ನನ್ನು ಉದ್ಘಾಟಕರಾಗಿ ಇಲ್ಲಿ ಕರೆಸಿದ್ದೀರಿ, ಗೌರವಿಸಿದ್ದೀರಿ, ಈಗಾಗಲೇ ಉದ್ಘಾಟನೆ ಮಾಡಿದ್ದೀರಿ. ಇದು ನನ್ನ ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾಗಿ ನೀವು ನನ್ನ ಕರೆಸಿರುವುದಕ್ಕೆ ರಾಜ್ಯ ಒಕ್ಕಲಿಗ ಸಂಘದ ಪರವಾಗಿಯೂ ಮತ್ತು ಈ ಒಂದು ಏನು ನಾನು ಇವತ್ತಿಲ್ಲಿ ಬಂದು ನಿಂತಿದ್ದೇನೆ ಇದೆಲ್ಲದಕ್ಕೂ ನೀವು ಕಾರಣಕರ್ತರು. ಹಾಗೆ ನನ್ನ ತಂದೆಯವರು ಸ್ಥಾಪಿಸಿದ KVG ವಿದ್ಯಾಸಂಸ್ಥೆಗಳ ಬಿ ಗ್ರೂಪಿನ CO ಉಜ್ವಲ್ ಇರ್ಬೋದು, ನಮ್ಮ ಸ್ಟಾಫ್ ಇರ್ಬೋದು, BT ಮಾಧವ್ ಇದ್ದಾರೆ, ದಿನೇಶ್ ಇದ್ದಾರೆ, ಭವಾನಿ ಶಂಕರ್ ಇದ್ದಾರೆ, ಎಲ್ಲ ನನ್ನ ಸ್ಟಾಫ್ ಅವರಿದ್ದಾರೆ, ಅವರೆಲ್ಲರೂ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರ ಪರವಾಗಿ ನನಗೆ ಈ ಒಂದು ಗೌರವ ಕೊಟ್ಟದ್ದಕ್ಕೆ ಖಂಡಿತವಾಗಿಯೂ ನಾನು ಕೃತಜ್ಞತೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ಸಂಘಕ್ಕೆ ದೇವರನ್ನು ನೆನೆಸಿ ಶುಭ ಹಾರೈಸ್ತಾ ಇದ್ದೇನೆ. ಈ ಸಂಘದ ಬಗ್ಗೆ ಆಗುವಾಗಲೇ ದಿನೇಶಣ್ಣ ಸಾಧಾರಣ ಹೇಳುವಂಥದ್ದೆಲ್ಲ ಹೇಳಿದ್ದಾರೆ. ಅದರಲ್ಲಿ ಸ್ವಲ್ಪ ಖಾರವೂ ಇತ್ತು, ಅವರ ಒಂದು ಆವೇಶವೂ ಇತ್ತು. ಆದರೆ ಈ ಒಂದು ಸಂದರ್ಭಕ್ಕೆ ಅದು ಬೇಕಾಗ್ತದೆ ಅಂತ ನನಗೆ ಅನಿಸ್ತದೆ. ಏನೇ ಇರಲಿ, ಈ ಒಂದು ಸಂಘ ಅಂತ ನಮಗೊಂದು ಬೇಕಿತ್ತು. ಒಂದು ಖುಷಿ ಏನಂತ ಹೇಳಿದರೆ, ಕುರಿಂಜಿ ವೆಂಕಟರಮಣಗೌಡರ ವೇದಿಕೆಯಲ್ಲೇ ನಾವು ಇದನ್ನೀಗ ಆರಂಭ ಮಾಡಿರೋದು. ಇನ್ನೊಂದು ನಾವು ಯಾವ ವಂಶಸ್ಥರ, ಅವರು ಕೆದಂಬಡಿ ರಾಮೇಗೌಡರು ಇರ್ಬೋದು, ಕೆಂಪೇಗೌಡರು ಇರ್ಬೋದು, ನಮ್ಮ ತಂದೆಯವರ ಫೋಟೋವನ್ನು ಕೂಡ ನೀವು ಹಾಕಿಸಿದ್ರಲ್ಲಿ ಸಂಪೂರ್ಣ ಆ ಸಮಯದಿಂದ ಇಲ್ಲಿವರೆಗೂ ಕೂಡ ನಮಗಿದರ ಶಕ್ತಿ ಬಂತು ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಜಿಲ್ಲಾ ಸಂಘ ಅಂತ ಹೇಳುವಂಥರ ನಿಜವಾದ ಅಗತ್ಯ ಇತ್ತು. ನಾವು ಈ ಬಾರಿ ಒಕ್ಕಲಿಗ ಸಂಘದಲ್ಲಿ ಕಮ್ಯುನಿಟಿ ಫಾರ್ಮೇಷನ್ ಆಗುವಾಗ ಈ ಕೆಂಪೇಗೌಡರ ಬಗ್ಗೆ ಎಲ್ಲಿ ಕೂಡ ಬರೀ ಬೆಂಗಳೂರಿನೊಳಗೆ ಮಾತ್ರ ಅವರನ್ನು ಬೆಂಬಿಸ್ತಾ ಇದ್ದದ್ದು. ಸೊ ಹೊರಗಿನವರಿಗೆಲ್ಲ ಪರಿಚಯ ಇಲ್ಲ ಅಂಥೇಳಿ ರಾಜ್ಯವ್ಯಾಪಿ ನಮ್ಮ ಕೆಂಪೇಗೌಡರದ್ದು ನಾವೆಲ್ಲರಿಗೂ ತಿಳಿಸ್ಬೇಕು, ಪ್ರತಿಯೊಬ್ಬ ನಮ್ಮ ಒಕ್ಕಲಿಗ ಸಮಾಜಕ್ಕೆ ಗೊತ್ತಾಗಬೇಕು ಅಂತೇಳುವಾಗ ಇಡೀ ಸಂಘದಲ್ಲಿ ನಾವೆಲ್ಲರಿಗೂ ಇದನ್ನು ತಿಳಿಸುವ ಕೆಲಸ ನಮ್ಮ ನಿರ್ದೇಶಕರುಗಳು ಮಾಡಬೇಕು ಅಂತೇಳುವಾಗ ಸಭೆಯಲ್ಲಿ ತೆಗೆದ ನಿರ್ಣಯ, ನಾವು ಬರೀ ಅವರಿಗೆ ಹೇಳಿ ಕಳಿಸೋದಲ್ಲ, ಏನೋ ಒಂದು ಸಮಾರಂಭಕ್ಕೆ ಒಂದು ಪ್ರೋತ್ಸಾಹವಾಗಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು 25,000 ಕೊಡುವ ಅಂತೇಳುವಾಗ ಜಿಲ್ಲಾ ಕೇಂದ್ರಕ್ಕೆ ಶುರುವಿನ ಸರ್ತಿ 1 ಲಕ್ಷ ಕೊಡುವ ಅಂತ, ತಾಲೂಕು ಕೇಂದ್ರಗಳಿಗೆ 50,000 ಕೊಡುವ ಅಂತ. ನನಗೆ ಮನಸ್ಸಲ್ಲಿ ತಾಲೂಕಿದ್ದಲ್ಲೇ ಯಾವ ಪ್ರಾಬ್ಲಮ್ ಬರಲಿಲ್ಲ. ಜಿಲ್ಲೆದ್ದು ಅಂತ ಹೇಳಿದರೆ ಇದು ಮಂಗಳೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘ ಅಂತ. ಆಗ ನಾನು ಮತ್ತೆ ಹೇಳಿದೆ, ಜನಸಂಖ್ಯೆ ಇರೋದು ನಮ್ಮ ಸುಳ್ಯದಲ್ಲಿ ಜಾಸ್ತಿ, ಮತ್ತು ಏನಿದ್ರು ಇಡೀ ನಮ್ಮ ಜನಸಂಖ್ಯೆ ಒಪ್ಪಿರೋದು ಯುವಗೌಡ ಸೇವಾ ಸಂಘವನ್ನು ಈಗ ನಮ್ಮ ಒಕ್ಕಲಿಗ ಸಂಘ ಅಂತ ಒಪ್ಪಿರೋದು. ಆದ್ದರಿಂದ ಅದಕ್ಕೆ 1 ಲಕ್ಷ ಕೊಡಿ ಅಂತೇಳಿ ಕೆಂಪೇಗೌಡದ್ದು ಪ್ರತಿ ವರ್ಷ ಕೊಡುವಂಥದ್ದು ಆ ರೀತಿ ನಡೀತಾ ಇದೆ. ಮೋಸ್ಟ್ಲಿ ಇನ್ನು ಮುಂದಿನ ವರ್ಷ, ಈ ವರ್ಷದಿಂದ, ಯಾಕೆಂದರೆ ನಿನ್ನೆ ತಾನೇ ಗೌರ್ಮೆಂಟ್ ಆಫೀಸಿಂದ ಫೋನ್ ಬಂದಿತ್ತು ಉಪ ಮುಖ್ಯಮಂತ್ರಿಗಳಿದ್ದರಿಂದ ಕೆಂಪೇಗೌಡ ಜಯಂತಿ ಆಚರಣೆ ಬಗ್ಗೆ ಮತ್ತು ಇನ್ನೊಂದು ಪ್ರಾಧಿಕಾರದ ಬಗ್ಗೆ ಡಿಸ್ಕಷನ್ನಿಗೆ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಬರಬೇಕು ಅಂತ. ಸೊ ಇಲ್ಲಿ ನಾನೇನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೀನಿ ಅಂತೇಳಿದರೆ, ಇನ್ನು ಈ ವರ್ಷದಿಂದ ಕಳಿಸುವಂಥದ್ದು ನಮ್ಮ ಈ ಜಿಲ್ಲಾ ಸಂಘಕ್ಕೆ ಜಿಲ್ಲೆಯ ಹಣ ಬರ್ತದೆ ಅಂತ ಹೇಳುವಂಥದ್ದು, ತಾಲೂಕು ಹೋಗಬೇಕು. ಉಡುಪಿ ಜಿಲ್ಲೆ ಅಂತ ಹೇಳಿದ್ರಿಂದ ಅದರಷ್ಟಕ್ಕೆ ಅದಕ್ಕೆ 50,000 ಹೋಗ್ತಾ ಇದೆ.
ಸೊ ಈಗ ನಮಗೊಂದು ಧೈರ್ಯ ಆಯಿತು. ಜಿಲ್ಲಾ ಸಂಘ ಇದೆ, ಮಾತೃ ಸಂಘ ಇದೆ. ಏನಿದ್ರೆ ಇದು ಮಾತೃ ಅಂತೇಳಿದರೆ ಅದು ತಾಯಿಗೆ ಸಮಾನ ಅಂತ ಹೇಳುವಂಥದ್ದು. ಇಂಥ ಸಂಘ ಮಾತೃ ಸಂಘ ಅಂತ ಹೆಸರಿಟ್ಟ ನಂತರ ಅದೇ ಹೇಳ್ತಾ ಉಂಟು, ಇದರಿಂದಲೇ ಸ್ಟಾರ್ಟ್ ಆದ್ದು, ಇದರಿಂದಲೇ. ಸೊ ನಾನು ಕೂಡ ಒಂದು ಹೇಳೋದೇನು ಅಂತೇಳಿದರೆ, ಇದರ ಮಕ್ಕಳೆಲ್ಲ ಬಂದು ಎಲ್ಲೆಲ್ಲಿದ್ದರೂ ಕೂಡ ಬಂದು ಸೇರಿಕೊಳ್ಳೋದು ಒಳ್ಳೆಯದು ಅಂತ. ಅವ್ರು ಯಾರೇ ಇರ್ಬೋದು, ಯಾವುದೇ ಕಾರಣಕ್ಕೆ ದೂರ ಇರ್ಬೋದು, ಬೇರೆ ಬೇರೆ ಮನಸ್ಸು ಇರ್ಬೋದು, ಏನೇ ಇರ್ಬೋದು, ಎಲ್ಲವನ್ನು ಬಿಟ್ಟು ನಾವು ಬಂದು ನಮ್ಮ ಮಾತೃ ಸಂಘಕ್ಕೆ ಸೇರಿಕೊಂಡು ಎಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಮುಂದೆ ಹೋಗುವ ಅಂತ ಹೇಳುವಂಥದ್ದು ನಾನು ಇಟ್ಟುಕೊಂಡಿರುವಂಥ ಒಂದು ನಂಬಿಕೆ. ಮತ್ತು ಈ ಸಂಘ ನಮಗೆ ಭಾರಿ ಅಗತ್ಯ. ಯಾಕಂದರೆ ಯಾವುದೇ ಒಂದು ನಮ್ಮ ಒಕ್ಕಲಿಗರ ಬಗ್ಗೆ ಏನಾದರೂ ನಮಗೆ ತೊಂದರೆ ಆಗುವಂಥದ್ದಿದ್ದರೆ, ಈಗ ಉದಾಹರಣೆಗೆ ಈಗಾಗಲೇ ನೀವು ನೋಡಿದ್ದೀರಿ, ಒಕ್ಕಲಿಗರ ಜಾತಿ ಗಣತಿ ಬಗ್ಗೆ ಏನೋ ಒಂದು ಕರೆ ಕೊಡಬೇಕು, ಅಥವಾ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳುವಂಥದ್ದಾಗಬೇಕು. ಇದೆಲ್ಲ ನೆಗೆಟಿವ್ ಐಟಮ್ಸ್. ಪಾಸಿಟಿವ್ ಐಟಮ್ಸ್ ನಮಗೇನೋ ಒಂದು ಒಳ್ಳೆಯದಾಗಬೇಕು. ಇವತ್ತೊಂದು ಸಮ್ಮೇಳನ ಕರಿಬೇಕು, ಏನಿದ್ರು ಮಾತೃ ಸಂಘಕ್ಕೆ ಒಂದು ನಾವು ಫೋನ್ ಮಾಡಿ ತಿಳಿಸಿದರೆ ಕೂಡಲೇ ಅವರು ಇದರಲ್ಲಿ ಲೋಕಣ್ಣ ಅವರ ಟೀಮನ್ನು ಕರೆದು ಕೂಡಲೇ ನಮಗೆ ತಿಳಿಸಿದರೆ ಸಾಕು. ಆ ರೀತಿ ನಾವೆಲ್ಲರೂ ಈ ಒಂದು ಮಾತೃ ಸಂಘಕ್ಕೆ ಒಬೀಡಿಯಂಟ್ ಆಗಿರಬೇಕು ಅಂತ ಹೇಳುವಂಥದ್ದು ನನ್ನ ಇದು. ಯಾಕೆ ನಾವು ಖಂಡಿತ ಇರ್ತೇವೆ. ಯಾಕೆಂದರೆ ಇದನ್ನು ನಾವು ಮಾಡಬೇಕು ಅಂತ ಹೇಳುವಾಗ ಈ ಒಂದು ಇಚ್ಛೆಯಿಂದಲೇ ನಾವು ಮಾಡಿದ್ದು. ನೀವು ಮುಂದುವರಿಸಿ, ನಾವೆಲ್ಲರೂ ಒಟ್ಟಿಗಿದ್ದೇವೆ ಅಂತ ಹೇಳೋದನ್ನೇ ನಾನು ಪುನಃ ಲೋಕಣ್ಣನಿಗೂ ಅವರ ತಂಡದವರಿಗೂ, ಯಾಕೆಂದರೆ ಅದೇನು ಬೇರೆ ತಂಡ ಅಂತಲ್ಲ, ನಮ್ಮದೇ, ನಾವೇ ಅವರಿಗೆ ಧೈರ್ಯ ಕೊಡ್ತಾ ಇದ್ದೇವೆ. ಮತ್ತು ಏನಿದ್ರು ಮಾತೃ ಸಂಘದವರು, ನಾನು ಒಕ್ಕಲಿಗ ಸಂಘದ ಉಪಾಧ್ಯಕ್ಷ ಆದದ್ರಿಂದ ನನ್ನನ್ನು ತೊಡಗಿಸಿಕೊಳ್ಳಿ, ಏನೂ ತೊಂದರೆ ಇಲ್ಲ. ಯಾಕೆಂದರೆ ನಮ್ಮ ಸಂಘದಲ್ಲಿ ಕೆಲವರೆಲ್ಲ ಮಾತಾಡಲಿಕ್ಕುಂಟು. ಅದನ್ನು ನಾನು ಹೇಳ್ತೇನೆ. ಈಗ ಲೋಕಣ್ಣ ನನ್ನ ಮೂಗಿಲ್ಲಿ ಹಿಡಿದ್ರೆ ನಾನಲ್ಲಿ ಒಕ್ಕಲಿಗ ಸಂಘದಲ್ಲಿ ಹೋಗಿ ಬಾಯಿ ಬಿಡಬೇಕು. ಆ ರೀತಿ ಇರಬೇಕು ಈ ಸಂಘ. ಯಾಕೆಂದರೆ ಆ ಸಂಘದ ಒಂದು ಶಕ್ತಿ ಅಂತೇಳಿದರೆ ಒಂದು ಹೀಗೆ ಹೇಳಿದ ತಕ್ಷಣ ಕೊಡಬೇಕು. ಹಾಗೆ ಅಂಥೇಳಿ ನಾವು ಹೇಳಿದಾಗೆ ಮಂಡಿಯು ಇರಬೇಕು, ಮತ್ತೊಂದು ಇರಬೇಕು ಅಂತ ಹೇಳುವಂಥವ್ರು ಏನೀಗ ಇನ್ನೊಂದು ಸಂಘಟನೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ, ಆ ರೀತಿ ನಾನು ಹೇಳಿದ್ದಲ್ಲ. ಆಯ್ತಲ್ಲ. ಏನಿದ್ರು ನಮಗೊಂದು ಗೌರವದಿಂದ, ಅದರಲ್ಲಿ ಒಂದು ಜೆನ್ಯೂನಿಟಿ ಇದೆ, ಸತ್ಯತೆ ಇದೆ, ಇದೊಂದು ಆಗಲೇಬೇಕು. ಒಗ್ಗಟ್ಟಿನಿಂದ ನಾವೆಲ್ಲರೂ ಕೆಲಸ ಮಾಡೋಣ ಅಂತಿದ್ರೆ ತಾವೊಂದು ಹೇಳಿ ಕಳಿಸಿದರೆ ಸಾಕು. ನಾವೆಲ್ಲರೂ ನಿಮ್ಮ ಜೊತೆ ಎಲ್ಲ ತಾಲೂಕಿನವರಿದ್ದೇವೆ ಹೇಳೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ದಿನೇಶ್ ಅಣ್ಣ ಹೇಳಿದರು, ಒಂದು ಸಮೀಕ್ಷೆ ಮಾಡ್ತಾ ಇದ್ದೇವೆ ನಮ್ಮದು ಏನು ಎಂಥದ್ದು ಅಂತ. ಯಾಕೆಂದರೆ ಈಗ ರಾಜ್ಯ ಒಕ್ಕಲಿಗ ಸಂಘದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಒಕ್ಕಲಿಗರ ಒಂದು ಏನು ಅಂತ ಹೇಳುವಂಥ ಒಂದು ಆ್ಯಪ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರತಿಯೊಬ್ಬರು ಅವರವರ ಮನೆ, ಅವರ ರಿಲೇಟಿವ್ಸ್ ಎಲ್ಲ ಏನು ಬೇಕಾದ್ರೂ ಹೇಳಿಕೊಳ್ಬೋದು. ಅವರ ಪ್ರೊಫೆಷನ್ ಬಗ್ಗೆ ಇರ್ಬೋದು, ಅವರ ಏಜ್, ಅವ್ರಿಗೇನು ಆಗಬೇಕು, ಈವನ್ ವಧುವರ ವಿಷಯಕ್ಕೆ ಬೇಕಾದರೂ ಕೂಡ ಅದರಲ್ಲಿ ಕಾಲಮ್ ಇದೆ, ಎನಿ ಅದರ್ ರಿಮಾರ್ಕ್ಸ್ ಅಂಥೇಳಿ ಅಂತ. ಇಂಥದ್ದು ಈಗಾಗಲೇ ಆರ್ಡ್ರ್ ಕೊಟ್ಟು ಇನ್ನೊಂದು 2 ತಿಂಗಳಲ್ಲಿ ಖಂಡಿತ ಬರ್ತದೆ. ನಂಗೆ ಗೊತ್ತಿದ್ದಾಗೆ ಲಾಸ್ಟ್ ಮಂತೇ ಬರಬೇಕಿತ್ತು, ಇನ್ನೂ ಬರಲಿಲ್ಲ. ಬಂದರೆ ಅದು ಓಪನ್ ಆಗಿ ನಮ್ಮ ಇಡೀ ರಾಜ್ಯದಲ್ಲಿ ಆನ್ಲೈನಲ್ಲಿ ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಏನು ದಿನೇಶನ್ನ ಹೇಳಿದ್ದಾರೆ, ಖಂಡಿತವಾಗಿ ಅವರಿಗೆ ಏನು ಸಹಕಾರ ಬೇಕು, ಎಂತ ಬೇಕು, ನಮ್ಮ ಇನ್ಸ್ಟಿಟ್ಯೂಷನ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇದರಲ್ಲಿ ನಮ್ಮ ಉಜ್ವಲ್ ಕಂಪ್ಯೂಟರ್ ಹೆಡ್ ಆಗಿ ಅವರು ಟೆಕ್ನಾಲಜಿಯಲ್ಲಿ ಹಿ ನೋಸ್ ಎವ್ರಿಥಿಂಗ್. ಆಯ್ತಲ್ಲ. ನಮ್ಮ ಮಟ್ಟಿಗೆ ಇದಕ್ಕೆ ಯಾವ ರೀತಿ ಇದನ್ನು ಉಪಯೋಗಿಸ್ಕೊಳ್ಬೋದು, ಯಾವ ರೀತಿ ನಮ್ಮ ಜಾತಿಗೆ ಇದು ಗೊತ್ತಾಗ್ಬೋದು, ಎಲ್ಲಿಂದ ಸಂಬಂಧ, ಏನು ಸಂಬಂಧ, ಬಳ್ಳಿ 10 ಕುಟುಂಬ 18 ಗೋತ್ರ ಎಲ್ಲ ಅದರಲ್ಲಿ ಮಾಡಿ ಆ ಆ್ಯಪಲ್ಲಿ ಅಳವಡಿಸಿದರೆ ಅದು ಆಮೇಲೆ ಮುಂದೆ ಹೋಗ್ತಾ ಇರ್ತದೆ. ಒಮ್ಮೆ ಸ್ಟಾರ್ಟ್ ಮಾಡಿದರೆ ಆಯಿತು. ಮತ್ತು ಎಲ್ಲರೂ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅಂಥದ್ದಕ್ಕೆ ನನ್ನಿಂದ ಏನು ಸಹಕಾರ ಬೇಕು ಅಂತ ಹೇಳುವಂಥದ್ದನ್ನು ತಾವು ಹೇಳಿದರೆ ನಾನು ಖಂಡಿತ ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಸಿ ಒನ್ ಇದ್ದಾರೆ, ನಮ್ಮ ಇನ್ಸ್ಟಿಟ್ಯೂಷನ್ ಸ್ಟಾಫ್ ಅವರಿದ್ದಾರೆ, ಅದರ ಮೂಲಕ ನಮ್ಮಿಂದ ಆಗುವ ಸಹಾಯ ಕೊಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಏನೇ ಇರಲಿ, ನಮ್ಮ ಸಮಾಜಕ್ಕೆ ನಾವು ಹುರಿದುಂಬಿಸುವ ಕೆಲಸ ಆಗಬೇಕು. ಯಾರೇ ಒಬ್ಬ ಪಾಪದವನು ಬರಲಿ, ಒಳ್ಳೆ ಮಾರ್ಕ್ ತೆಗೆದವನು ಬರಲಿ, ಅವನನ್ನು ನಾವು ಪ್ರೋತ್ಸಾಹಿಸಬೇಕು, ಅವನ ಬಗ್ಗೆ ಆಸೆ ಇಟ್ಕೊಳ್ಬೇಕು. ಯಾವುದು ಕೂಡ ನಾವು ಅವನನ್ನು ಒಂದು ತಾತ್ಸಾರದಿಂದ ಮಾತಾಡೋದ, ಇಲ್ಲರ ಮಾತಾಡುವಾಗ ಏನೋ ಅದನ್ನು ಡೈಲ್ಯೂಟ್ ಮಾಡೋದ, ಆ ರೀತಿಯೆಲ್ಲ ಇರಬಾರ್ದು. ಏನೇ ಇರಲಿ,
ಒಬ್ಬರಿಂದೊಬ್ಬರು ಮಾತಾಡಿಕೊಂಡು ಪ್ರೋತ್ಸಾಹಿಸಬೇಕು. ಈಗ ನನ್ನಲ್ಲಿ ಅಡ್ಮಿಷನ್ಗೆ ಬರ್ತೀರಿ, ಯಾರೋ ಒಬ್ಬ ಪಾಪದವನಿದ್ದಾನೆ, ನೀವು ಕರ್ಕೊಂಡು ಬನ್ನಿ, ಇವನೊಬ್ಬ ಪಾಪದವನ ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಇದು ಮಾಡಿ ಅಂತ, ಈ ರೀತಿ ಪ್ರೋತ್ಸಾಹ ಇರಬೇಕು. ಆಮೇಲೆ ಬಂದ ತಕ್ಷಣವೇ ಅವನಿಗೆ ಎಕ್ಸಾಮ್ ಟೈಮಲ್ಲಿ ಸೌಖ್ಯ ಇರಲಿಲ್ಲ, ಅದಿರಲಿಲ್ಲ, ಅದೆಲ್ಲ ಅಗತ್ಯ ಏನಿಲ್ಲ ಈಗಿನ ಕಾಲದಲ್ಲಿ. ಸೀದಾ ಕರ್ಕೊಂಡು ಬನ್ನಿ, ಅವ್ನು ನಿಜವಾಗಿ ಪಾಪದವನು, ಡಿಸರ್ವಿಂಗ್, ಏನಿದ್ರು ನನ್ನ ಹತ್ರ ಹೇಳಿ, ನನ್ನ ಇನ್ಸ್ಟಿಟ್ಯೂಷನಿಂದ ನನ್ನಿಂದ ಇನ್ಫ್ಲುಯೆನ್ಸ್ ಮೂಲಕ ಎಲ್ಲೆಲ್ಲಿ ಆಗಬೇಕು ಏನಾಗಬೇಕು ಅಂತ ಹೇಳೋದನ್ನು ನಾನು ಖಂಡಿತ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೇನೆ. ಇದು ಬರೀ ಏನು ನಮ್ಮ ವಿದ್ಯಾಸಂಸ್ಥೆಗೆ ಸೀಮಿತ ಅಂತಲ್ಲ, ಒಕ್ಕಲಿಗ ಸಂಘಕ್ಕೆ ಸೀಮಿತ ಅಂತಲ್ಲ, ಬೇರೆ ಯಾವುದೇ ರೀತಿಯ ವ್ಯವಸ್ಥೆ ವ್ಯವಹಾರಗಳು ನನ್ನಿಂದ ಒಬ್ಬನಿಗೆ ಹೆಲ್ಪ್ ಆಗಬೇಕು ಅಂತಿದ್ದರೆ ಖಂಡಿತ ಬನ್ನಿ. ನಾನು ಏನಿದ್ರು ಒಂದು ಲಿಂಕ್ ತಗೊಂಡು ಕಾಂಟ್ಯಾಕ್ಟ್ ತಗೊಂಡು ನಾನು ಹೆಲ್ಪ್ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ರೆಡಿ ಇದ್ದೇನೆ. ಯಾಕೆಂದರೆ ನೀವೇನು ಮಾಡಿದ್ರಿ ಮಾತೃ ಸಂಸ್ಥೆಗೆ ಒಂದು ಗೊತ್ತಿರಬೇಕು ಅಂತ ಹೇಳುವಂಥದ್ದು ನಂದು. ಖಂಡಿತವಾಗಿಯೂ ಎಲ್ಲ ವಿಷಯವನ್ನು ಮಾತೃ ಸಂಸ್ಥೆಗೆ ನಾವು ತಿಳಿಸ್ತೇವೆ. ಏನಿದ್ರು ನಾವು ಈ ಒಂದು ಸಂಘಟನೆಗಾಗಿ ಇದನ್ನು ಮಾಡಿದ್ದೇವೆ, ಆಮೇಲೆ ನಮ್ಮ ಒಗ್ಗಟ್ಟಿಗಾಗಿ ಮಾಡಿದ್ದೇವೆ. ದಿನೇಶಣ್ಣ ಇನ್ನೊಂದು ಮಾತು ಹೇಳಿದರು, ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರ ಇದೆಲ್ಲ ಅಳಿಬಾರದು ಅಂತ. ಇದನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು. ಈಗಿನ ಜನ್ರೇಷನ್ನವ್ರಿಗೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಿದ್ರೂ ಕೂಡ ನಮ್ಮಿಂದ ಹೇಳುವಂಥದ್ದು ಬಾಕಿ ಆಗಬಾರ್ದು, ನಾವು ಹೇಳುವಂಥದ್ದು ಹೇಳಲೇಬೇಕು. ಆಯ್ತಲ್ಲ, ಏನಿಲ್ಲ ಇದ್ರೂ ಈಗ ಏನು ನಾವು ರೆಕಾರ್ಡ್ ಮಾಡಿರ್ತೀವಿ. ಯಾಕಂದರೆ ಈಗಿನ ಮಕ್ಕಳನ್ನು ಒಪ್ಪಿಸಲಿಕ್ಕೆ ಅನ್ಲೆಸ್ ನಾವು ವಿಡಿಯೋದಲ್ಲಿ ತೋರಿಸಿದರೆ ಅವ್ರು ನಂಬುದು ಕೂಡ ಕಷ್ಟದಲ್ಲಿದ್ದಾರೆ. ಯಾಕೆಂದರೆ ಅವರು ಅಷ್ಟು ನಮ್ಮಿಂದಲೂ ಎಷ್ಟು 50 ವರ್ಷ ಮುಂದೆ ಹೋಗುವ ರೀತಿಯಲ್ಲಿ ಅವರ ನಾಲೆಜ್ ಬೆಳೆದಿರ್ತದೆ. ಅದರಿಂದ ಮಕ್ಕಳಿಗೂ ಕೂಡ ನಮ್ಮ ಈ ಒಂದು ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ ಏನಿದ್ರು ನಮ್ಮ ಮದುವೆ ಪದ್ಧತಿ, ಅದೇ ಈಗ ಒಂದು ವೀಳ್ಯಶಾಸ್ತ್ರ ದೊಡ್ಡಣ್ಣ ಮೇಲೆ ಬರೆದಿಟ್ಟದ್ರಿಂದ ಎಲ್ಲರಿಗೆ ನೆನಪುಂಟು. ಮರ್ತೋದ್ರೆ ಅದನ್ನು ನೋಡಿ ಹೇಳುವವರು ಇದ್ದಾರೆ. ಆಮೇಲೆ ರಾಜ್ಯ ಒಕ್ಕಲಿಗ ಸಂಘ, ಎಲ್ಲಿ ನೀವು ಹೀಗೆ ಮೆಂಬರ್ಶಿಪ್, ನಮ್ಮ ಜಿಲ್ಲಾ ಮೆಂಬರ್ಶಿಪ್ ಹೇಗೆ ಮಾಡಿದ್ದೀರಾ ಅದೇ ರೀತಿ ರಾಜ್ಯ ಒಕ್ಕಲಿಗ ಸಂಘಕ್ಕೆ ಸಹ ಮೆಂಬರ್ಶಿಪ್ ಈಗ ಓಪನ್ ಆಗಿ ಕಳೆದ 1.5 ವರ್ಷದಿಂದ ಆನ್ಲೈನಲ್ಲಿ ಓಪನ್ ಇದೆ. ಪ್ರತಿಯೊಬ್ಬರು ಕೂಡ ಒಂದು ಮನೆಯಿಂದ ಆಗಬೇಕು. ಯಾಕೆಂದರೆ ರಾಜ್ಯ ಒಕ್ಕಲಿಗ ಸಂಘದ ಒಂದು ಮೆಂಬರ್ಶಿಪ್ ಅಂತೇಳಿದರೆ ಅದಕ್ಕಿರುವಂಥ ಒಂದು ವೆಯ್ಟೇಜ್ ಅದು ಬೇರೆ. ಹಾಗೆ ಅಂತೇಳಿ ನಾನು 1650 ರೂಪಾಯಿ ಕೊಟ್ಟು ನಾನು ಮೆಂಬರ್ಶಿಪ್ ಆಗಿ ನನಗೇನುಂಟು ಅಂತ ನೀವು ಕೇಳಿದರೆ ಬ್ಯಾಂಗ್ಳೂರಲ್ಲಿ ಬಂದರೆ ಖಂಡಿತ ಉಂಟು. ಈಗ ನಮಗೆ ಸುಳ್ಯಕ್ಕೆ 12 ಕೊಟ್ಟಿದ್ದು ಹಾಸ್ಟೆಲ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಯಾವುದರಿಂದ ನಾವು ಈ ಕಟ್ಟಿದ 1650 ರೂಪಾಯಿಯನ್ನೇ ಕೊಟ್ಟು ಟೋಟಲ್ ಹಾಕಿದರೆ ಅಷ್ಟು ಬರೋದಿಲ್ಲ. ಯಾಕೆಂದ್ರೆ ನಮ್ಮದಿರೋದು ಬರೀ 8000 ಮೆಂಬರ್ಶಿಪ್ ಮಾತ್ರ. ಇದು ಒಂದು ರೀತಿ. ಇನ್ನೊಂದು ಬ್ಯಾಂಗ್ಳೂರಲ್ಲಿ ಬಂದರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ನಿಮಗೆ 30%, ಎಷ್ಟೇ ಬಿಲ್ ಆಗಲಿ, 50,000 ಆಗಲಿ, 1 ಲಕ್ಷ ಆಗಲಿ, 3 ಲಕ್ಷ ಆಗಲಿ, 30% ವೇವ್ ಆಫ್ ಉಂಟು ಮೆಂಬರ್ಶಿಪ್ ಆದರೆ. ಅದರಿಂದ ಯಾರಾದರೂ ಒಬ್ಬರು ಫ್ಯಾಮಿಲಿಯಲ್ಲಿ ಮೆಂಬರ್ಶಿಪ್ ಆದರೆ ಮಾಡಿ. ಇಷ್ಟಲ್ಲದೆ ಒಂದು ತಿಂಗಳಲ್ಲಿ ಒಂದು ಪೇಷಂಟಿಗೆ ನಾನು 25,000ದಾಗೆ ನನಗೆ ಕೊಡುವಂಥ ಒಂದು ರೈಟ್ಸ್ ಉಂಟು. ಅದನ್ನು ಕೂಡ ನಿಮ್ಮ ಯಾರು ಬೆಂಗಳೂರಲ್ಲಿ ನಾನು ಇಲ್ಲೇ ಇದ್ದೇನೆ ಅಂತಿದ್ರು ಕೂಡ ನಿಮ್ಮ ರಿಲೇಟಿವ್ಸ್ ಯಾರಿದ್ದರೆ ನನ್ನ ಹತ್ರ ಹೇಳಿ, ಖಂಡಿತವಾಗಿಯೂ ನಾನು ಹೆಲ್ಪ್ ಮಾಡ್ತೇನೆ. ಎಷ್ಟೋ ಜನ ತಗೊಂಡಿದ್ದಾರೆ. ಈಗ NSVKಯಲ್ಲಿ ಸುಳ್ಯದ ಸ್ಟಾಫೆಲ್ಲ ಇದ್ದಾರೆ. ಅವರೆಲ್ಲ ಅಲ್ಲಿ ಬಂದರೆ ಈ ಒಂದು ಸೇವೆ ಎಲ್ಲ ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಸೀಟುಗಳು ಹಾಗೆ ಒಕ್ಕಲಿಗರಿಗೆ ಅಂತ ಸಪ್ರೇಟ್ ಇಟ್ಟಿದ್ದಾರೆ. ಅದು ಅವರವರ ತಾಕತ್ತಿನ ಮೇಲೆ ಹೋಗ್ತದೆ. ಯಾಕೆಂದರೆ ಸುಳ್ಯದಲ್ಲಿ ಆದರೆ 1.5 ಲಕ್ಷಕ್ಕೆ ಕಂಪ್ಯೂಟರ್ ಸೈನ್ಸ್ ಸಿಗ್ತದೆ, 2 ಲಕ್ಷಕ್ಕೆ ಸಿಗ್ತದೆ. ಒಕ್ಕಲಿಗ ಸಂಘದಲ್ಲಿ ಆದರೆ 9 ಲಕ್ಷ ವರ್ಷಕ್ಕೆ, ಒಕ್ಕಲಿಗ ಅಲ್ಲದವರಿಗೆ 11 ಲಕ್ಷ. ಸೊ ಅಲ್ಲಿಯೇ ಓದಬೇಕು, ಅಲ್ಲಿಯೇ ಹುಟ್ಟಿ ಬೆಳೆದಿದ್ದಾರೆ ಅಂತಿದ್ರೆ ಅಂಥದ್ದೆಲ್ಲ ಏನಿದ್ರು ನನ್ನ ಹತ್ರ ಬಂದು ಕೇಳಿ, ಖಂಡಿತವಾಗಿ ನಾನು ನಿಮಗೆ ಅದನ್ನೆಲ್ಲ ಒದಗಿಸ್ಕೊಡ್ಲಿಕ್ಕೆ ಸಹಾಯ ಮಾಡ್ತೇನೆ. ಆಮೇಲೆ ಏನೇ ಇರಲಿ, ಇವತ್ತು ಈ ರೀತಿ ನಾನು ನಿಮ್ಮ ಮುಂದೆ ಬಂದು ನಿಂತಿರೋದು ಇದೆಲ್ಲ ನಿಮ್ಮ ಒಂದು ಪ್ರಾರ್ಥನೆ, ಸೇವೆ, ಇದರಿಂದ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಮತ್ತು ಎಲ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ, ಆಮೇಲೆ ಇತ್ತೀಚೆಗೆ ನೀವು ನೋಡಿರ್ಬೋದು, 1 ವಾರದ ಹಿಂದೆ ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಬೆಳ್ಳಿ ರಥ ಕೊಡುವಂಥ ವಿಷಯ ಇದೆ. ಸೊ ಬೆಳ್ಳಿ ರಥ ಕೊಡುವಂಥದ್ದು ಬರೀ ನನ್ನ
ಉಳಿತಿಗಾಗಿ ನನಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಖಂಡಿತ ಮನಸ್ಸಲ್ಲಿ ಗ್ರಹಿಸಲಿಲ್ಲ. ನನಗೆ, ನಮ್ಮ ಸಮಾಜಕ್ಕೆ, ನಮಗೆ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಗ್ರಹಿಸಿದ್ದೇನೆ. ಅದಕ್ಕೋಸ್ಕರ ಈ ಒಂದು ಬೆಳ್ಳಿ ರಥದ ಕಾರ್ಯಕ್ರಮ, ಅದು ವೀಳ್ಯ ಕೊಡುವ ಕಾರ್ಯಕ್ರಮ ಇರ್ಬೋದು, ನಾಡಿದ್ದು ಬೆಳ್ಳಿ ರಥ ಅರ್ಪಿಸುವ ಕಾರ್ಯಕ್ರಮ ಇರ್ಬೋದು, ಎರಡಕ್ಕೂ ತಾವೆಲ್ಲರೂ ಖಂಡಿತವಾಗಿ ತಿಳಿಸ್ತೇನೆ, ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಳ್ಬೇಕು. ಯಾಕೆಂದರೆ ಇದರ ಶಕ್ತಿ ನಿಮಗೂ ಕೂಡ ಸಿಗಬೇಕು ತೆಳುವಂಥ ಆಸೆ ನಂದು. ಅದರಿಂದ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬೇರೆ ಹೇಳುವಂಥದ್ದೇನಿಲ್ಲ. ಏನಿದ್ರು ನಮ್ಮಲ್ಲಿ ಒಬ್ಬರಿಂದೊಬ್ಬರು ಕಾಲೆಳೆಯೋದಾಗಲಿ, ಇದು ಮಾಡುವಂಥ ಪ್ರೋತ್ಸಾಹಿಸಬೇಕು. ಏನೇ ಆಗಲಿ, ನಾನೆಷ್ಟೋ ನೋಡಿದ್ದೀನಿ, ಕೆಲವರು ಸ್ಟೇಟ್ ಲೆವೆಲ್, ಕೆಲವರು ನ್ಯಾಷನಲ್ ಲೆವೆಲ್, ಕೆಲವರು ಡಿಸ್ಟ್ರಿಕ್ಟ್ ಲೆವೆಲ್. ಸೊ ಈ ರೀತಿ ಎಲ್ಲ ಇರ್ಬೋದು. ಇದೆಲ್ಲ ಯಾಕೆ ಆಗಿದ್ದು? ಒಬ್ಬರಿಂದೊಬ್ಬರು ಅಡ್ಡಗಾಲ ಹಾಕಿಯ, ಹಿಂದೆಳ್ದ, ಮುಂದೆ ದುಡಿಯ, ಈ ರೀತಿ ಆದಂಥದ್ದಿದೆ. ಇಂಥದ್ದೆಲ್ಲ ಯಾವುದು ಮಾಡಬೇಡಿ. ನಮ್ಮ ಒಬ್ಬ ಮುಂದೆ ಬರ್ತಾನೆ ಅಂತಿದ್ರೆ ಎಲ್ಲರೂ ಸೇರಿ ಬೆಂಬಲಿಸಿ, ಪ್ರತಿಯೊಬ್ಬರು ಸಹಕರಿಸಿ. ಆಗಲಿ ನಮ್ಮ ಸಮಾಜದಲ್ಲಿ ಒಬ್ಬ ಆದಲ್ಲ ಅಂತ ಹೇಳುವಂಥ ಒಂದು ಫೀಲಿಂಗ್ ಬೇಕು. ಆಯನ ಆಯಾರ ಬಿಡ್ತಿಜ್ಜಿ ಇದು ಇಂಥದ್ದೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಡಿ ಅಂತ ಹೇಳುವಂಥದ್ದು ಹೇಳ್ತಾ, ಲೋಕಾಯಣ್ಣ ಮತ್ತು ಇವರಿಗೆ ಮಾತೃ ಸಂಘದ ಎಲ್ರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಪಾಲ್ಗೊಳಿಸಿದ್ದೀರಿ. ಮತ್ತು ಏನೇ ಇರಲಿ, ನಾನು ಯಾವುದೇ ಸೇವೆ ಆಗಲಿ ಏನೇ ಮಾಡಿದರೂ ಕೂಡ ನನಗೆ ತಂದೆಯವರು ಕಟ್ಟಿದ್ದ ವಿದ್ಯಾಸಂಸ್ಥೆಯ ನನ್ನ ಎಲ್ಲ ಸ್ಟಾಫ್ ಮೆಂಬರ್ಸ್ಗಳು ಯಾವಾಗಲೂ ನನ್ನ ಬೆನ್ನೆಲುಬಾಗಿ ನಿಲ್ಲೋದು. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದರೆ ನೀವು ಯಾರೇ ನನ್ನ ಸರ್ವಿಸ್ ಇದ್ದರೂ ಕೂಡ ಇಟ್ ಈಸ್ ಥ್ರೂ ಮೈ ಸ್ಟಾಫ್ ಎಂಪ್ಲಾಯೀಸ್ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾಕೆಂದರೆ ತಂದೆಯವರು ಈ ಹಳ್ಳಿಯಲ್ಲಿ ವಿದ್ಯಾಸಂಸ್ಥೆ ಕಟ್ಟಿರೋದು, ನಡೆಸಿರೋದು, ಇದೆಲ್ಲ ನಮ್ಮ ಎಂಪ್ಲಾಯೀಸ್ಗಳು ಒಂದು ಸೇವಾ ಭಾವನೆಯಲ್ಲಿ ಕೊಟ್ಟಂಥ ಸೇವೆಯಿಂದಾಗಿ. ಮತ್ತು ಯಾರು ಕೂಡ ಸಂಬಳಕ್ಕಾಗಿ ದುಡಿಲಿಲ್ಲ, ಸೇವೆಗಾಗಿ ಅಂತಲೇ ದುಡ್ದವ್ರದ್ರಿಂದ ನಾನಿವತ್ತು ಇನ್ಸ್ಟಿಟ್ಯೂಷನ್ ನಡೆಸುವಾಗೆ ಆಗಿದೆ. ಅದಕ್ಕೋಸ್ಕರ ಅವರ ಒಂದು ಸೇವೆಯನ್ನು ಯಾವತ್ತೂ ನಾನು ಮರೀಲಿಕ್ಕಿಲ್ಲ. ಅದನ್ನು ಕೂಡ ಈ ಒಂದು ಸಭೆ ಮೂಲಕ ನೆನೆಸಿಕೊಂಡು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ಒಂದು ಸಂಘಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಶುಭ ಹಾರೈಸಿ, ನನ್ನಿಂದ ಏನಾಗಬೇಕು, ಎಂಥದ್ದಾಗಬೇಕು ಅಂತ ಹೇಳುವಂಥದ್ದನ್ನು ಹೇಳಿ, ಮತ್ತು ಯುವಗೌಡ ಸಂಘಕ್ಕೆ ಈಗಾಗಲೇ ವಧುವರರ ಅದನ್ನೊಂದು ಮುಂದುವರಿದ ಕಾರ್ಯಕ್ರಮ ಅಂತೇಳಿ ಕಂಪ್ಲೀಟ್ ಕಾಮಗಾರಿ ಮುಗಿಸೋದಕ್ಕೆ ನಿನ್ನೆ ತಾನೇ ಕೈ ಹಾಕಿದ್ದೇನೆ. ಕೆಲಸ ಸ್ಟಾರ್ಟ್ ಆಗಿದೆ, ನಾಳೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗ್ತದೆ. ಆಮೇಲೆ ವಿಟ್ಲಕ್ಕೆ ಇದೇ ರೀತಿಯ ಫ್ಯಾನು ಕೊಟ್ಟಿದ್ದೇನೆ, ಅದನ್ನು ಕೂಡ ಇಲ್ಲಿ ಹೇಳಿಕೊಳ್ಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ಹಾಗೆ ಬೆಳ್ತಂಗಡಿ ಪದ್ಮಗೌಡರು ನನ್ನನ್ನೊಂದು 3-4 ಸರ್ತಿ ಅಷ್ಟು ಪ್ರೀತಿ ವಾತ್ಸಲ್ಯದಿಂದ ನನ್ನನ್ನು ಕರೆದಿದ್ದರು ಫಂಕ್ಷನ್ಗಳಿಗೆ. ಅವರು ಕೇಳುವ ಸಂದರ್ಭದಲ್ಲಿ ನನಗೆ ನನ್ನ ಡೇಟ್ಸ್, ಫಂಕ್ಷನ್ ಡೇಟ್ಸ್ ಇರ್ಬೋದು, ಕೋರ್ಟ್ ಕಚೇರಿ ಡೇಟ್ಸ್ ಇರ್ಬೋದು, ಯಾವುದು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಆಯಿತು ಬರ್ತೇನೆ ಅಂತೇಳಿ ನನ್ನ PA ಪ್ರಸನ್ನನಿಗೆ ಹೇಳೋದು, ಕೊನೆ ನನಗೆ ಹೋಗ್ಲಿಕ್ಕೆ ಆಗೋದಿರೋದು. ಹಾಗೆ ಪದ್ಮಗೌಡ್ರ ಹತ್ರ ಕೂಡ ಈ ಒಂದು ವೇದಿಕೆ ಮೂಲಕ ಕ್ಷಮೆ ಕಳಿಸ್ತಾ, ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಯಾವುದಿದ್ರೂ ಬರ್ತೀನಿ ಅಂತ ಹೇಳೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೆ ಕೃತಜ್ಞತೆ ಸಲ್ಲಿಸಿ, ಸಂಘಕ್ಕೆ ಇನ್ನೂ ಒಳ್ಳೆಯದಾಗಲಿ, ನಾವೆಲ್ಲರೂ ಒಗ್ಗಟ್ಟಾಗಿರುವ, ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸ್ ಬೇಡ. ಮತ್ತು ಯಾರೇ ಹೊರಗಿದ್ದೀರಿ ಎಲ್ಲ ಬಂದು ಇಲ್ಲಿ ಸೇರಿಕೊಳ್ಳಿ. ಯಾಕೆಂದರೆ ಇದು ಮೂಲ, ಇದು ತಾಯಿ, ಅಪ್ಪೆ ಜೋಕ್ಳು, ಪೂರ ಬಲ್ಲೆ ಸೇರೋಣ್ಲೆ ಅಂತೇಳಿ. ಮತ್ತು ಇನ್ನು ನಮ್ಮ ಒಕ್ಕಲಿಗ ಸಂಘದಲ್ಲಿ ನಾವು ಸಮರಕ್ಕೂ ಸಿದ್ಧ, ಸೌಜನ್ಯಕ್ಕೂ ಬದ್ಧ ಅಂತೇಳುವಂಥ ಮಾತಿದೆ. ಅದನ್ನು ಕೂಡ ಇಲ್ಲಿ ಪಾಲಿಸಿಕೊಳ್ಳೋಣ. ನಾವು ಯಾವಾಗಲೂ ಸೌಜನ್ಯ ಔದಾರ್ಯದಿಂದ ಯಾವಾಗಲೂ ಚೆನ್ನಾಗಿ ಶಾಂತಿಯಿಂದ ಇರುವ ಹಾಗೆ ಅಂತೇಳಿ ಅಗತ್ಯ ಬಿದ್ದಲ್ಲಿ ಸಮರಕ್ಕೂ ಸಿದ್ಧ ಅಂತ ಹೇಳುವಂಥದ್ದು ನಮ್ಮ ಒಕ್ಕಲಿಗ ಸಂಘ ಗೋಡೆಯಲ್ಲಿ ಬರೆದಾಕಿದ್ದಾರೆ. ಅದು ಯಾಕೆಂತೇಳಿದರೆ ಆ ಕೆಂಪೇಗೌಡರ ಒಂದು ತಾಕತ್ತು, ದೌಲತ್ತು ಎಲ್ಲ ಆಗಿನ ಕಾಲದಲ್ಲಿ ಇತ್ತು. ಸೊ ಅದನ್ನು ಕೂಡ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೇನೆ. ಏನೇ ಇರಲಿ, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂದು, ಎಲ್ಲಿ ಕೂಡ ಸಂದಿಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಯಾವತ್ತೂ ನಮ್ಮಲ್ಲಿ ಆ ಸಂದು ಅಂತ ಹೇಳುವಂಥದ್ದು ಇರಬಾರ್ದು ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಒಕ್ಕಲಿಗ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ರೇಣುಕಾ ಪ್ರಸಾದ್ ಕಿವಿ ಅವರಿಗೆ ನಮ್ಮ ಸಮಿತಿ ಪರವಾಗಿ ಕೃತಜ್ಞತೆಗಳು. ಇದೀಗ ಪ್ರಸ್ತುತ ಸಾಲಿಗೆ ರಾಜ್ಯ ಜಿಲ್ಲಾ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಿದ
7 ಜನ ಗಣ್ಯರನ್ನು ಅಭಿನಂದಿಸುವ ಕಾರ್ಯಕ್ರಮ. ಇದರ ವಿವರವನ್ನು ಶ್ರೀಯುತ ಕಿಶೋರ್ ಕುಮಾರ್ ನೆಲಿಕಟ್ಟೆ ಕಾರ್ಯದರ್ಶಿಯವರು ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, ಗೌಡರ ಯಾನೆ ಒಕ್ಕಲಿಗರ ಮಾತೃ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರು, ಸಭಾಧ್ಯಕ್ಷರು ಆಗಿರುವಂಥ ಲೋಕಯ್ಯ ಗೌಡ್ರೆ, ಕರ್ನಾಟಕ ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರು, ನಮ್ಮ ಸಂಘದ ಗೌರವ ಸದಸ್ಯರು, ಇವತ್ತಿನ ಗೌರವ ಉಪಸ್ಥಿತರು ಹೊಂದಿರುವಂಥ ರೇಣುಕಾ ಪ್ರಸಾದ್ರವರೇ, ಹಾಗೂ ವೇದಿಕೆಯಲ್ಲಿರುವಂಥ ಗಣ್ಯರೇ, ಸಭೆಯಲ್ಲಿರುವಂಥ ಗಣ್ಯಾತಿ ಗಣ್ಯರೇ, ಇವತ್ತಿನ ದಿನದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ 7 ವ್ಯಕ್ತಿಗಳನ್ನು ನಾವು ಗುರುತಿಸಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ, ಕೃಷಿ, ವೈದ್ಯಕೀಯ, ಸೇನೆ ಇಂಥ ಕ್ಷೇತ್ರಗಳಲ್ಲಿ ಪ್ರಭಾವಿತರಾಗಿ ಗುರುತಿಸಿಕೊಂಡವರನ್ನು ಗೌರವಿಸಲು ನಾವು ಸನ್ನದ್ಧರಾಗಿದ್ದೇವೆ. ಇವತ್ತಿನ ದಿವಸದಲ್ಲಿ ನಾವು ಪ್ರಾರಂಭದಲ್ಲಿ ಪೂವಾಜೆ ಕುಶಲಪ್ಪ ಗೌಡರು ಇವರು ದಯಮಾಡಿ ವೇದಿಕೆಯನ್ನು ಗೌರವ ಪೀಠವನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿ. ಬೆಳ್ತಂಗಡಿ ಕ್ಷೇತ್ರದಲ್ಲಿ ಗಟ್ಟಿಯಾದ ಹೆಸರು ಮತ್ತು ಸ್ಥಾನ ಹೊಂದಿರುವ ಪೂವಾಜೆ ಕುಶಲಪ್ಪ ಗೌಡರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯರಾಗಿ PACS ಸೊಸೈಟಿಯ ಅಧ್ಯಕ್ಷರಾಗಿ, ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಯಾನೆ ಗೌಡರ ಸಂಘದ ಸ್ಥಾಪಕರಲ್ಲಿ ಓರ್ವರಾಗಿ, ಇದೀಗ ತಾಲೂಕಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಇವರು ಹಲವು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಲ್ಲದೆ ಉತ್ತಮ ಕ್ಷೇತ್ರಕ್ಕೆ ಧುಮುಕಿ ಸೈ ಎನಿಸಿಕೊಂಡವರು. ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯುವ ನೇರ ನುಡಿಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ಪೂವಾಜೆ ಕುಶಲಪ್ಪ ಗೌಡರು ಇಂದಿನ ನಮ್ಮ ಸನ್ಮಾನಿತರ ವೇದಿಕೆ. ಇವರನ್ನು ನಮ್ಮ ಜಿಲ್ಲಾ ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರು ಆಗಿರುವಂಥ KV ಇನ್ನು SN ಮನ್ಮಥ ಇವರು ಇಲ್ಲ. ಅದೇ ರೀತಿ ಹರೀಶ್ ಹಿಂಜಾಡಿ ಅಧ್ಯಕ್ಷರು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ. ಇವರು ಸನ್ಮಾನಿತರ ಪೀಠಕ್ಕೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಸ್ತುತ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ನೂತನ ಅಧ್ಯಕ್ಷರಾದ ಹರೀಶ್ ಹಿಂಜಾಡಿಯವರು ಗುಳುಕಲ್ಲು ಮನೆತನದವರು. ತಂದೆ ಅಧ್ಯಾಪಕ ಶ್ರೀಯುತ ಪುಂಗವಗೌಡ, ತಾಯಿ ಈ ದಂಪತಿಗಳ ಪುತ್ರರಾಗಿ ಇವರು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನಲ್ಲಿ 3 ಬಾರಿ ಸದಸ್ಯರಾಗಿ ಹಲವಾರು ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳಲ್ಲಿ ಕ್ರಿಯಾಶೀಲರಾಗಿ ಸೇವೆ ಸಲ್ಲಿಸುತ್ತಿರುವವರೊಂದಿಗೆ ವ್ಯಾಪಾರ ಉದ್ದಿಮೆಗಳನ್ನು ಮಾಡುತ್ತಿರುವವರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಕ್ರಿಯ ಪದಾಧಿಕಾರಿಗಳಾಗಿರುವ ಇವರು ಪ್ರಸ್ತುತ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವವರು. ಈಗಾಗಲೇ ಹಲವು ಯೋಜನೆಗಳನ್ನು ಜಾರಿಗೆ ತರುವ ಇವರ ಯೋಜನೆಗಳು ಇವರದಾಗಿದ್ದು, ಪ್ರಸ್ತುತ ಇಂದಿನ ಉದ್ಘಾಟಕರಾದ ಡಾಕ್ಟರ್ ರೇಣುಕಾ ಪ್ರಸಾದ್ KV ಅವರು Rs. 1 ಕೋಟಿ ವೆಚ್ಚದಲ್ಲಿ ಬಿಳಿರಥವನ್ನು ಸುಬ್ರಹ್ಮಣ್ಯನಿಗೆ ಅರ್ಪಿಸಲಿದ್ದು, ಇದು ಇವರ ಅವಧಿಯಲ್ಲಿಯೇ ಆಗಲಿದೆ. ಈಗಾಗಲೇ ಸುಬ್ರಹ್ಮಣ್ಯಕ್ಕೆ ಬರುವ ಭಕ್ತಾದಿಗಳಿಗೆ ಬೆಳಗ್ಗಿನ ಉಪಹಾರ ಯೋಜನೆಯನ್ನು ಪ್ರಾರಂಭಿಸಿದ ಕ್ರಿಯಾಶೀಲ ಸಂಘಟನಾಕಾರ ಹರೀಶ್ ಹಿಂಜಾಡಿ ಅವರು. ಇವರಿಗೆ ಸನ್ಮಾನ. ಪುತ್ತೂರು ಜೇನು ಸೊಸೈಟಿಯ ಅಧ್ಯಕ್ಷರಾದಂಥ ಚಂದ್ರ ಕೊಳ್ಚಾರ್ ಇವರು ಗೌರವ ಸನ್ಮಾನಿತರ ಪೀಠಕ್ಕೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಸುಳ್ಯ ತಾಲೂಕಿನವರಾದ ಇವರು ಕೊಳ್ಚಾರ್ ಮನೆತನದವರು. ಐವರ್ನಾಡ್ ಗ್ರಾಮದ ಕೊಳ್ತಿಗೆ ಎಂಬಲ್ಲಿ ಕೃಷಿ ಮಾಡಿಕೊಂಡು ಸಮಾಜ ಸೇವೆಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜ ಸೇವೆ, ಶಿಕ್ಷಣ, ಧಾರ್ಮಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ಈಜಾಡುತ್ತಿರುವವರು. ಐವರ್ನಾಡ್ PACS ಶ್ರೀ ವೆಂಕಟರಮಣ ಸೊಸೈಟಿಯ ಪೂರ್ವಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಜೇನು ವ್ಯವಸಾಯ ಸಹಕಾರಿ ಸಂಘದ
ಪ್ರಸ್ತುತ 2ನೇ ಅವಧಿಗೆ ಅಧ್ಯಕ್ಷರಾಗಿ ಸಂಘದ ಸುಳ್ಯ ಪುತ್ತೂರುಗಳಲ್ಲಿ ಶಾಶ್ವತ ಕಟ್ಟಡ ಕಚೇರಿಗಳನ್ನು ಕಟ್ಟಿಸಿದರು. ಸುಳ್ಯದಲ್ಲಿ ರೂ 3 ಕೋಟಿಯ ವೆಚ್ಚದಲ್ಲಿ ಜೇನು ಸಂಸ್ಕರಣಾ ಘಟಕವನ್ನು ಇತ್ತೀಚೆಗೆ ಲೋಕಾರ್ಪಣೆಗೊಳಿಸಿದರು. ಇವರು ಈ ಬಾರಿ ರಾಜ್ಯ ಮಟ್ಟದ ಸಹಕಾರಿ ಮಹಾಮಂಡಲದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಬಹುಮತದಿಂದ ಆಯ್ಕೆಯಾಗಿರುವರು. ಇವರು ಜೇನು ಸೊಸೈಟಿಯ ಮೂಲಕ ಜೇನು ಚಾಕ್ಲೇಟ್ ಸಂಕೀರ್ಣವನ್ನು ಕೂಡ ಇವರ ನೇತೃತ್ವದಲ್ಲಿ ಅನುಗೊಳಿಸಿರುತ್ತಾರೆ. ಇವರಿಗೆ ಸನ್ಮಾನ. ಕೆ ವೀರಪ್ಪಗೌಡ ಕಣ್ಕಲ್ ಸುಳ್ಯ. ಇವರು ಸುಳ್ಯ ಕಡಬ ತಾಲೂಕಿನ ಕೇನ್ಯ ಗ್ರಾಮದ ಕಣ್ಕಲ್ ಮನೆತನದವರು. ವೃತ್ತಿಯಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿಯಾಗಿ ನಿವೃತ್ತಿ ಪಡೆಕೊಂಡವರು. ಸೇವಾವಧಿಯಲ್ಲಿ ಹಲವು ಇಲಾಖೆಗಳಲ್ಲಿ ದುಡಿದು ಅನುಭವ ಗಳಿಸಿದವರು. ನಿವೃತ್ತಿಯ ನಂತರ ಲಯನ್ಸ್ ಕ್ಲಬ್ ಸುಳ್ಯ ಇದರ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಅಧ್ಯಕ್ಷ ಕ್ಲಬ್ನ ಪ್ರಶಸ್ತಿಗೆ ಆಯ್ಕೆಯಾಗಿರುತ್ತಾರೆ. ಪ್ರಪ್ರಥಮ ಬಾರಿಗೆ ಸರ್ಕಾರದಿಂದ ಜಾರಿಗೆ ಬಂದಿರುವ ರೈತ ಉತ್ಪಾದಕರ ಸಂಸ್ಥೆ ಸುಳ್ಯ ಇದರ ಸ್ಥಾಪಕಾಧ್ಯಕ್ಷರಾಗಿ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುವ ಇವರು ಇತ್ತೀಚೆಗೆ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ರಾಜ್ಯ ಮಟ್ಟದ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರಾಗಿ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಂದ ಅವಿರೋಧವಾಗಿ ಆಯ್ಕೆಗೊಂಡವರು. ಇವರಿಗೆ ಸನ್ಮಾನ. ಅದೇ ರೀತಿ ಭರತ್ ನಕ್ರಾಜೆ ಅವರು ಸುಳ್ಯ ತಾಲೂಕಿನ ಏಣಕಲ್ ಗ್ರಾಮದ ನಕ್ರಾಜೆ ಮನೆತನದವರು. ಯುವಕ ಮಂಡಲ ಸ್ಥಳೀಯ ಏಣಕಲ್ ಫ್ಯಾಕ್ಸ್ ಗುತ್ತಿಗಾರು ರಬ್ಬರ್ ಬೆಳೆಗಾರರ ಸಹಕಾರಿ ಸಂಘದ ನಿರ್ದೇಶಕರಾಗಿ ಜೇಸಿ ಹಾಗೂ ಇನ್ನಿತರ ಸೇವಾ ಸಂಸ್ಥೆಗಳಲ್ಲಿ ಕ್ರಿಯಾಶೀಲರಾಗಿ ದುಡಿಯುತ್ತಿರುವ ಇವರು ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಮಾರಾಟ ಮಹಾಮಂಡಲಗಳ KMF ಇದರ ನಿರ್ದೇಶಕರಾಗಿ ಆಯ್ಕೆಯಾದ ನವತರುಣ ಸಂಘಟಕ ಭರತ್ ನಕ್ರಾಜೆ. ಡಾಕ್ಟರ್ ದಾಮೋದರ್ ನಾರಾಲ್ ಮೂಲತಃ ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮದ ಏರಾಳುವಿನ ನಾರಾಳು ಮನೆತನದವರು. ಇವರ ಶೈಕ್ಷಣಿಕ ಸಾಧನೆ ಅದ್ಭುತವಾಗಿದೆ. ರಸಾಯನಶಾಸ್ತ್ರ ವಿಭಾಗದಲ್ಲಿ ಪದವಿ ಪಡೆದ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ 2002ರಲ್ಲಿ ಡಾಕ್ಟರೇಟ್ ಪದವಿ ಪಡೆಕೊಂಡವರು. 30 ವರ್ಷಗಳ ಬೋಧನಾ ಅನುಭವ ಇರುವ ಇವರು ಹಲವು ತಾಂತ್ರಿಕ ಮಹಾವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ, ಗೈಡರ್ ಆಗಿ, ಮುಖ್ಯಸ್ಥರಾಗಿ ಅಪಾರ ಅನುಭವ ಗಳಿಸಿಕೊಂಡಿರುತ್ತಾರೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಹಲವು ಉನ್ನತ ಹುದ್ದೆಗಳನ್ನು ಸ್ವೀಕರಿಸಿ ನ್ಯಾಯ ಒದಗಿಸಿದರು. ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಯಾಗಿರುವ ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ, ಶಿಕ್ಷಕರಾಗಿ ದುಡಿಯುತ್ತಿದ್ದಾರೆ. ಪ್ರಸ್ತುತ ಇವರು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಮಂಗಳೂರು ವಿಭಾಗದ ವಿಶೇಷ ಅಧಿಕಾರಿಯಾಗಿ ನೇಮಕಗೊಂಡಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಸನ್ಮಾನಿತರೆಲ್ಲರಿಗೂ ಅಭಿನಂದನೆಗಳು. ಅವಕಾಶಕ್ಕಾಗಿ ವಂದನೆಗಳು. ಈ ದಿನದ ಸನ್ಮಾನಗುಣಿತರಿಗೆ ಉಜ್ವಲ ಭವಿಷ್ಯಕ್ಕೆ ಶುಭವನ್ನು ಹಾರೈಸ್ತಾ ಈ ದಿನದ ಅತಿಥಿಗಳಲ್ಲಿ ಗೌರವ ಸಲಹೆಗಾರರೊಬ್ಬರಾದಂಥ ಶ್ರೀಯುತ ಭರತ್ ಮುಂಡೋಡಿ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಶ್ರೀಯುತ ಭರತ್ ಮುಂಡೋಡಿ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ.
ಗೌಡರ ಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘದ ಬೇರೆಯವರಿಗೆ ನೋವಾದರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ಆದ್ದರಿಂದ ಬಹಳ ಎಚ್ಚರದಿಂದ ಮಾತಾಡುವಂಥ ಸದಾ ನನಗೆ ಹಿತನುಡಿಯನ್ನು ಹೇಳ್ತಾ ಇತ್ತು. ಬಹುಶಃ ನಾನು ಜೀವನದಲ್ಲಿ ಅದನ್ನೇ ಪಾಲಿಸಿಕೊಂಡು ಬಂದಿದ್ದೇನೆ. ಯಾವತ್ತೂ ಕೂಡ ಯಾರ ಬಗ್ಗೆಯಾದರೂ ನಾವು ತಾತ್ಸಾರವಾಗಿ ಅಥವಾ ನಮಗೆ ಮನಸ್ಸಿಗೆ ಬೇಸರ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಪದ ಬಳಕೆಯನ್ನು ಮಾಡತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ಒಂದು ಮಾತಿದೆ, ತಿರಸ್ಕರಿಸಿದವರನ್ನು ತಿರುಗಿ ನೋಡುವುದಕ್ಕಿಂತ ತಿರಸ್ಕರಿಸಿದವರು ನಿಮ್ಮನ್ನು ತಿರುಗಿ ನೋಡುವಂಥ ಸಾಧನೆಯನ್ನು ಮಾಡಿ ಅಂತ. ಬಹುಶಃ ಇವತ್ತು ಅದನ್ನು ನೀವು ಮಾಡಿದ್ದೀರಿ ಅಂತ ಹೇಳ್ತಕ್ಕಂಥ ಹೆಮ್ಮೆಯನ್ನು ಪಡಬೇಕಾಗ್ತದೆ. ಲೋಕೇಗೌಡರು ಬಹಳ ವರ್ಷಗಳಿಂದ ಸಂಘಟನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ದುಡಿದವರು. ಮಂಗಳೂರಿನಲ್ಲೇ ಇದ್ದು ನಮ್ಮ ಸಮಾಜದ ಎಲ್ರಿಗೂ ಕೂಡ ಆತ್ಮೀಯರಾಗಿ ಸಂಘಟನೆ, ನಮ್ಮ ಜಾತಿಯ ಸಂಘಟನೆಯನ್ನು ಬಲಪಡಿಸಬೇಕು ಅಂತ ಹೋರಾಟ ಮಾಡಿದವರು. ಕೆಲವು ಸಲ ಲೋಕೇಗೌಡ್ರೆ ಸುದೀರ್ಘವಾದ ಅನುಭವದ ಮೇಲೆ ನಮಗೆ ಅರ್ಥ ಆಗ್ತದೆ, ನಾವು ನಂಬಿಕೊಂಡಂತೆ ಹೇಳಿದಂತೆ ನಮ್ಮ ಬದುಕು ಇಲ್ಲ ಅಂತ. ಬಹುಶಃ ಅದು ನಿಮಗೂ ಅದು ಅನುಭವ ಆಗಿರಬಹುದು. ತಾವೇನು ಬಯಸಿದ್ದೀರಿ, ತಮ್ಮ ಬಯಕೆಗಳೇನಿತ್ತು ಅದು ಈಡೇರದೇ ಇರತಕ್ಕಂಥ ಸಂದರ್ಭಗಳನ್ನು ತಾವು ಎದುರಿಸಿದ್ದೀರಿ. ಆದರೆ ಧೃತಿ ಕೆಡಲಿಲ್ಲ, ಎಲ್ಲರನ್ನ ಒಟ್ಟುಗೂಡಿಸಿದ್ದೀರಿ, ಮಾತ್ರ ಸಂಘವನ್ನು ಕಟ್ಟಿದ್ದೀರಿ. 10 ಕುಟುಂಬ 18 ಗೋತ್ರದ ಜನಾಂಗವನ್ನು ಒಟ್ಟು ಸೇರಿಸಿ ನಮ್ಮ ಶಕ್ತಿ ಏನು ಅಂತ ಹೇಳೋದನ್ನು ಈ ಒಂದು ಜಿಲ್ಲೆಯಲ್ಲಿ ತೋರಿಸಬೇಕು ಅಂತ ಹೇಳತಕ್ಕಂಥ ಪಣವನ್ನು ತೊಟ್ಟಿದ್ದೀರಿ. ಅದನ್ನು ಎಲ್ಲರ ಸಹಕಾರದೊಂದಿಗೆ ಇವತ್ತು ಈಡೇರಿಸಿದ್ದೀರಿ. ಅದಕ್ಕೋಸ್ಕರ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ತಮಗೆ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಬಹುಶಃ ನಾನು ಇವತ್ತು ಕೂತಲ್ಲಿಂದಲೇ ಯೋಚನೆ ಮಾಡಿದೆ, ಈ ಜಿಲ್ಲೆಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ನಮ್ಮ ಸಮಾಜ ಯಾಕೆ ಇನ್ನೂ ಮುಂದೆ ಬಂದಿಲ್ಲ ಅಂತ ಯಾವತ್ತೂ ಕೂಡ ನಾನು ಚಿಂತನೆ ಮಾಡುವವನು ಮತ್ತು ಯೋಚನೆ ಮಾಡುವವನು. ಇವತ್ತು ನನ್ನ ಕಣ್ಣೆದುರಿಗೆ ಕಾಣ್ತು, ಬಹುಶಃ ಎದುರುಗಡೆ ಸಾಕಷ್ಟು ಕುರ್ಚಿಗಳು ಖಾಲಿ ಇದ್ರೂ ಕೂಡ ಸಮಾರಂಭಕ್ಕೆ ಬಂದ ನಮ್ಮವರು ಹಿಂದೆಯೇ ಕೂತ್ಕೊಳ್ತಾ ಇದ್ದಾರೆ. ಎದುರು ಬಂದು ಕೂತವ್ರನ್ನ ಎಬ್ಬಿಸಿ ಕೂರಿ ಅಂತ ನಾನು ಹೇಳೋದಿಲ್ಲ, ಆದರೆ ಎದುರಿರುವ ಖಾಲಿ ಕುರ್ಚಿಯಲ್ಲಿ ಬಂದು ಕೂರುವಷ್ಟು ಧೈರ್ಯವನ್ನ, ಎದೆಗಾರಿಕೆಯನ್ನ ಮತ್ತು ಆ ಒಂದು ಸಾಮರ್ಥ್ಯವನ್ನು ನೀವು ತೋರಿಸದೇ ಇದ್ರೆ ಯಾವತ್ತೂ ಕೂಡ ಸಮಾಜದಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಾವು ಬೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಾವು ಅರ್ಥ ಮಾಡಿಕೊಳ್ಬೇಕು. ಸಂಘಟಕರು ಕರೆದ್ರೂ ಬರೋದಿಲ್ಲ, ನೀವಾಗಿ ಬಂದು ಎದುರು ಕೂತ್ಕೊಳ್ಳೋದಿಲ್ಲ. ಬಹುಶಃ ನೀವು ಬೇರೆ ಸಮಾಜವನ್ನು ನಾವು ಗಮನಿಸಿದರೆ, ಅವರು ಒಂದು ಸ್ಥಾನಮಾನದಲ್ಲಿದ್ದರೆ ಅವರು ಸೀದಾ ಎದುರು ಬರ್ತಾರೆ. ಎದುರು ಬಂದಾಗ ಎದುರಿದ್ದವನು ಎದ್ದು ನಿಂತು ಗೌರವದಿಂದ ಅವನು ಕೂರಿಸಿ ಹಿಂದೆ ಹೋಗ್ತಾನೆ. ಸೊ ಇಡೀ ಸಮಾಜ ನೋಡ್ತದೆ. ಬಹುಶಃ ನಮ್ಮಲ್ಲಿ ಆ ಒಂದು ಹಿಂಜರಿಕೆ ಇದೆ, ಅದರಿಂದ ಮುಕ್ತಿಯನ್ನು ಪಡಿಬೇಕು. ನಾವು ಮುಂದೆ ಬರೋದಕ್ಕೆ ಯಾವತ್ತೂ ಕೂಡ ಅದೇ ಹೇಳಿದೆ ನಾನು, ಕೂತವ್ರನ್ನ ಎಬ್ಬಿಸಿ ನೀವು ಮುಂದೆ ಬರಬೇಡಿ, ಮುಂದೆ ಇರತಕ್ಕಂಥ ಖಾಲಿ ಕುರ್ಚಿಯಲ್ಲಿ ಕೂರೋದಕ್ಕೆ ನೀವು ಮುಂದೆ ಬರುವಂತಹ ಒಂದು ಸನ್ನಿವೇಶಗಳನ್ನು ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಅದನ್ನು ಮಾಡದೇ ಇದ್ದರೆ ಬಹುಶಃ ನಾವು ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳತಕ್ಕಂಥ ಒಂದು ಮಾತನ್ನು ತಮ್ಮ ಮುಂದೆ ಹೇಳ್ತಾ, ಈಗ ಬಹುಶಃ ಹೊತ್ತು ಮೀರಿದೆ. ನನಗೆ ಗೊತ್ತಿದೆ, ಹಸಿದು ಉಣ್ಣುವ ಊಟ ಬಹಳ ಚಂದ ಅಂತೆ. ಹಾಗೆ ಸೋತು ಗೆದ್ದಾಗ ಇರುವಂಥ ಆನಂದವೂ ಅಷ್ಟೇ ಚಂದ. ಹಾಗಾಗಿ ಹಸಿದಾಗ ನಿಮ್ಮನ್ನು ಊಟಕ್ಕೆ ಬಿಡದೇ ಇದ್ದರೆ ಬಹುಶಃ ತಮಗೆ ಖಂಡಿತವಾಗಿ ನೋವಾಗಬಹುದು. ಹಸಿದು ಉಣ್ಣುವ ಊಟ ಯಾವತ್ತೂ ಚಂದ. ಹಾಗಾಗಿ ಭೋಜನದ ವ್ಯವಸ್ಥೆಯನ್ನು ಮಾಡಿರುವಾಗ ತಾವೆಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ, ಬಹುಶಃ ಗೌರವ ಸಲಹೆಗಾರರಾಗಿ ನಮ್ಮನ್ನು ಕೆಲವರನ್ನು ಆಯ್ಕೆ ಮಾಡಿದ್ದೀರಿ. ಎಷ್ಟರ ಮಟ್ಟಿಗೆ ನಮಗೆ ಸಲಹೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದು ನನಗೆ ಗೊತ್ತಿಲ್ಲ, ಆ ಸಾಮರ್ಥ್ಯ ನಮಗೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ನಾನು ಬದುಕಿ ಬಂದಂಥ ರೀತಿ ಮತ್ತು ಹಲವು ಕಡೆ ನಾನು ಮಾತಾಡಿದಾಗ ಹೇಳ್ತಾ ಇದ್ದೆ,
ಮುಖಸ್ತುತಿಗಾಗಿ ನಾನು ಇನ್ನೊಬ್ಬರನ್ನ ಹೊಗಳುವಂಥ ಒಂದು ಜಾಯಮಾನವನ್ನು ನಾನು ಇಟ್ಕೊಂಡಿಲ್ಲ. ಮತ್ತು ನನ್ನ ಮುಖದ ಎದುರು ಕಾಣುವಂಥ ತಪ್ಪುಗಳನ್ನು ಹೇಳದೇ ಇರತಕ್ಕಂಥ ಮನುಷ್ಯತ್ವವನ್ನು ಕೂಡ ನಾನು ಇಟ್ಟುಕೊಂಡಿಲ್ಲ. ಬಹುಶಃ ಇದು ನನ್ನ ರಾಜಕೀಯ ಜೀವನದ ದೌರ್ಬಲ್ಯವೂ ಹೌದು, ಶಕ್ತಿಯೂ ಹೌದು. ಹಾಗಾಗಿ ಖಂಡಿತವಾಗಿ ನಾನು ಸಲಹೆ ಕೊಡುವಾಗ ಯಾವುದಾದರೂ ತಮ್ಮ ತಪ್ಪುಗಳಿದ್ದರೆ ಅಥವಾ ಅದನ್ನು ಸರಿಪಡಿಸಿಕೊಳ್ಳುವ ರೀತಿಯಲ್ಲಿ ನಾನು ಸಲಹೆಯನ್ನು ಕೊಡಲಿಕ್ಕೆ ಯಾವತ್ತೂ ಕೂಡ ಬದ್ಧನಿದ್ದೇನೆ. ಮತ್ತು ಅದನ್ನು ಯಾವತ್ತೂ ಕೂಡ ಲೋಕೇಗೌಡರ ಯಾವತ್ತೂ ಕೂಡ ಸಾರ್ವಜನಿಕವಾಗಿ ಅದನ್ನು ಹೇಳುವಂಥ ವ್ಯಕ್ತಿ ನಾನಲ್ಲ. ಸಲಹೆಗಳಿದ್ದರೆ ಅದನ್ನು ತಮ್ಮನ್ನು ಕರೆದು ಮುಕ್ತವಾಗಿ ತಮ್ಮ ಆಡಳಿತದವರನ್ನ ಕರೆದು ನಮ್ಮ ಸಲಹೆಗಳನ್ನು ತಮಗೆ ನೀಡುತ್ತೇವೆ. ಅಂತಹ ಒಳ್ಳೆಯ ಸಲಹೆಗಳಿದ್ದರೆ ಅದನ್ನು ಸ್ವೀಕಾರ ಮಾಡಿ ಅಂತ ಹೇಳುತ್ತಾ, ಬಹುಶಃ ನಾವೆಲ್ಲರೂ ಒಟ್ಟಾಗಿರೋಣ, ಒಂದಾಗಿರೋಣ. ನಮಗೆಲ್ಲ ಗೊತ್ತಿದೆ, ನಾನು ಪದೇ ಪದೇ ಹೇಳೋದಿದೆ, ಸಮಾಜವನ್ನು ಒಟ್ಟು ಮಾಡಬೇಕಾದಂಥದ್ದು ಬಹುಶಃ ಮಠಾಧೀಶರುಗಳ ಕರ್ತವ್ಯ. ಆದರೆ ದುರಾದೃಷ್ಟ ನಮ್ಮ ಜಿಲ್ಲೆಯಲ್ಲಿ ಅದು ಯಾಕಾಯಿತೋ, ಏನಾಯಿತೋ, ಹೇಗಾಯಿತೋ ಅನ್ನೋದರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಸಮಾಜ ಇಬ್ಬಾಗ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಮಗೆ ಬಹಳ ಖೇದಕರವಾದಂಥ ವಿಚಾರ. ಇನ್ನಾದರೂ ನಾನು ಅವರಿಗೆ ಹೇಳ್ತೇನೆ, ದಯವಿಟ್ಟು ಅವತ್ತೊಂದು ಸಲ ಕರೆದ್ರು, ನಮ್ಮನ್ನು ಕರೆದು ಮಾತುಕತೆಯನ್ನು ಮಾಡಿದರು, ಎಲ್ಲರನ್ನ ಎದುರು ನಿಲ್ಲಿಸಿ ಫೋಟೋ ತೆಗೆದರು, ಪೇಪರ್ನಲ್ಲಿ ಪಬ್ಲಿಸಿಟಿ ಬಂತು. ಆಗ ಇದ್ದಂಥ ನಮ್ಮಲ್ಲಿದ್ದಂಥ ಆವೇಶಗಳು, ಆಗವಿದ್ದಂಥ ನಮ್ಮಲ್ಲಿ ಏನೋ ಒಂದು ಸಂಘಟನೆ ಮಾಡಬೇಕು ಅಂತ ಹೇಳತಕ್ಕಂಥ ಒಂದು ಬೃಹತ್ತಾದಂಥ ಆವೇಶ ಅಲ್ಲಿಗೆ ತಗ್ಗಿ ಹೋಯಿತು. ಬಹುಶಃ ದಿನ ಕಳೆದಂತೆ ಬದಲಾವಣೆಗಳು ಸಹಜ. ನಿನ್ನೆ ಮೊನ್ನೆ ನಾವೆಲ್ಲ ಹೇಳ್ತಾ ಇದ್ದೆವು, ಸೆಕೆ ಮಳೆ, ಈ ಸೆಕೆ ಏನು ಟೆಂಪರೇಚರು ಅಂತ ಹೇಳ್ತಾ ಇದ್ದೆವು. ಒಂದೆರಡು ದಿವಸ ಕಳೆದಾಗ ಅಯ್ಯೋ ಮಳೆ ಏನು ಮಳೆ ಅಂತ ಹೇಳ್ತೇವೆ. ಹಾಗಾಗಿ ಸಮಯ ಕಳೆದ ಹಾಗೆ ಬದಲಾವಣೆಗಳಾಗ್ತದೆ. ಬಹುಶಃ ಅವತ್ತೇ ಸಮಾವೇಶ ಮಾಡುತ್ತಿದ್ರೆ, ಆ ಒಂದು ಸಂದರ್ಭದಲ್ಲೇ ನಾವು ಸುಳ್ಯದಲ್ಲಿ ಸಮಾವೇಶ ಮಾಡುತ್ತಿದ್ರೆ, ಈ ಹಾಲಲ್ಲ, ಮೇಲ್ಗಡೆ ಎಲ್ಲ ಹಿಂದ್ಗಡೆ ಸಾಕು ಸೇರುವಂಥ ಜನರನ್ನು ಸೇರಿಸ್ತಕ್ಕಂಥ ಆವೇಶ ಇತ್ತು ನಮಗೆ, ಆ ನೋವಿತ್ತು. ಯಾಕೆ ಹೀಗೆ ಈ ಸಮಾಜವನ್ನು ನಮ್ಮನ್ನು ತಾತ್ಸಾರವಾಗಿ ಎಲ್ಲ ನಮ್ಮ ತಾಲೂಕಿನ ಸಂಘಟನೆಗಳನ್ನು ತಿರಸ್ಕಾರ ಮಾಡಿ ಅವರಿಗೆ ಯಾವುದನ್ನು ತಿಳಿಯಪಡಿಸದೆ ಈ ರೀತಿ ಏಕಾಏಕಿಯಾಗಿ ಸಾರ್ವಭೌಮತೆಯನ್ನು ತೋರಿರತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ನಾವು ಸರಿಯಾದಂಥ ಪ್ರತಿರೋಧವನ್ನು ತೋರಬೇಕು ಅಂತ ಆವತ್ತಿನ ಮನಸ್ಸಿತ್ತು. ಆದರೆ ಇವತ್ತು ಸ್ವಲ್ಪ ನಮ್ಮ ಏನು ಆವೇಶ ಕಡಿಮೆ ಆದ್ದರಿಂದ ಎಷ್ಟೊಂದು ಜನಸಂಖ್ಯೆಯಲ್ಲಿ ಸೇರಿದ್ದೀರಿ. ಇನ್ನೂ ಹೆಚ್ಚಿನ ಒಂದು ಜನಸಂಖ್ಯೆಯಿಂದ ಈ ಒಂದು ನಾಡಿನಲ್ಲಿ ನಮ್ಮ ಒಂದು ಸಮಾಜದ ಗೌರವವನ್ನು ಇನ್ನಷ್ಟು ಏರಿಸುವ ಕಾರ್ಯಕ್ಕೆ ನಾವೆಲ್ಲರೂ ತೊಡಗಿಸ್ಕೋಣ. ನಮ್ಮ ಶಕ್ತಿಯನ್ನು ನಾವು ಸಮಾಜಕ್ಕೆ ದಾರೆ ಎರೆಯೋಣ ಅಂತ ಹೇಳತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶವನ್ನು ಕಲ್ಪಿಸಿದಂತಹ ಸಂಘಟಕರಿಗೆ ಮತ್ತು ಅತ್ಯಂತ ತಾಳ್ಮೆಯಿಂದ 4 ಮಾತುಗಳನ್ನು ಈ ಹೊತ್ತಿನಲ್ಲೂ ಆಲಿಸಿದ ಎಲ್ಲ ಸಮಾಜ ಬಾಂಧವರಿಗೆ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಸಂಘದ ಗೌರವ ಸಲಹೆಗಾರರಾದಂಥ ಶ್ರೀಯುತ ಭರತ್ ಮುಂಡೋಡಿ ಸರ್ ಇವರಿಗೆ. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ತಾಲೂಕುಗಳ ಅಧ್ಯಕ್ಷರ ಪರವಾಗಿ ಶ್ರೀಯುತ ಕುಶಾಲಪ್ಪಗೌಡ ಪೂವಾಜಿ ಅವರಿಂದ ಒಂದೆರಡು ಮಾತು. ಮೊದಲಾಗಿ ಕುಲದೇವರಿಗೆ ವಂದಿಸುತ್ತಾ, ಗೌಡರಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘದ ಸದಸ್ಯರುಗಳ ಪ್ರಥಮ ಮಹಾಧಿವೇಶನ ಮತ್ತು ನೂತನ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಜಿಲ್ಲಾ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷರಾಗಿರುವಂತಹ ಲೋಕೇಗೌಡ್ರೆ, ಮಾನ್ಯ ಉಪಾಧ್ಯಕ್ಷರು ರಾಜ್ಯ ಒಕ್ಕಲಿಗ ಸಂಘ ಬೆಂಗಳೂರು ಡಾಕ್ಟರ್ ರೇಣುಕಾಪ್ರಸಾದ್ರವರೇ, ಅಧ್ಯಕ್ಷರು ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಬಂಟ್ವಾಳ ತಾಲೂಕು ಕೆ ಕುಶಾಲಪ್ಪಗೌಡ್ರೆ, ಅಧ್ಯಕ್ಷರು ಗೌಡರ ಯಾನೆ ಯುವ ಸೇವಾ ಸಂಘ ಸುಳ್ಯ ತಾಲೂಕು PS ಗಂಗಾಧರ ಗೌಡ್ರೆ, ಅಧ್ಯಕ್ಷರು ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಮಂಗಳೂರು ಶ್ರೀಮತಿ ಸೌಮ್ಯ ಸುಕುಮಾರ್ರವರೇ, ರವಿ ಮುಗುಳಿಮನೆಯವರೇ, ಸುರೇಶ್ ಬೈಲ್ರವರೇ, ದಿನೇಶ್ ಮಡಪಾಡಿಯವರೇ, ಎಲ್ಲ ಅನ್ಯನ್ಯ ಜವಾಬ್ದಾರಿಯನ್ನು ಹೊತ್ತ ಹಿರಿಯ ಕಿರಿಯ ಪದಾಧಿಕಾರಿಗಳೇ ಹಾಗೂ ಎದುರು ಭಾಗದಲ್ಲಿ ಕೂತಿರುವಂಥ ನನ್ನ ಸಹೋದರ ಸಹೋದರಿಯರೇ,
ಮಾಧ್ಯಮ ಮಿತ್ರರೇ, ಬಹಳಷ್ಟು ಹೊತ್ತು ಸಮಯ ತಗೊಂಡು ಲೋಕಾಯುಗೌಡರ ಯೋಜನೆಗಳು ಎಲ್ಲ ವಿವರವಾಗಿ ನಮ್ಮ ದಿನೇಶ್ ಮಡಪಾಡಿಯವರು ಹೇಳಿದ್ದಾರೆ ಮತ್ತು ಬಾಕಿಯವರು ಅದನ್ನು ಉಲ್ಲೇಖ ಮಾಡಿ ಮತ್ತೆ ಪದೇ ಅದನ್ನು ಹೇಳಿದ್ದಾರೆ. ಮಾತೃ ಸಂಘ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು, ಅದನ್ನು ಬೆಳೆಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಮಾತೃ ಸಂಘವನ್ನು ಸ್ಥಾಪನೆ ಮಾಡಿದ್ದೇವೆ. ಹೊರತು ಯಾರನ್ನು ದೂಷಿಸಲಿಕ್ಕೆ, ಯಾರನ್ನು ಬೈಲಿಕ್ಕೆ ಅಲ್ಲ. ದಿನೇಶ್ ಗೌಡರು ಮಡಪಾಡಿಯವರು ಬಹಳ ಚಂದವಾಗಿ ಮಾತಾಡಿದ್ದಾರೆ. ಯಾಕಂದರೆ ನಾನು ಮಾತಾಡುವ ರೀತಿಯಲ್ಲಿ ಅವರು ಮಾತಾಡಬೇಕಂತ ಇಲ್ಲ. ಯಾಕಂದರೆ ಅವರು ಯುವಕರು ಸ್ವಲ್ಪ ಆವೇಶದಲ್ಲಿ ಮಾತಾಡ್ತಾರೆ, ಸಹಜವಾಗಿ ಅದು ಸರಿ. ಯಾಕೋ ದುರದೃಷ್ಟ, ಅವತ್ತು ಎಲ್ಲ ಸರಿಯಾಗಿ ಹೋಗಬೇಕಿತ್ತು, ಸರಿಯಾಗಿ ಹೋಗಲಿಲ್ಲ. ತುಂಬ ಸಮಯ ಕಾದೆವು ನಾವು. ನಮ್ಮನ್ನೆಲ್ಲ ಗೊತ್ತಿಲ್ಲದೇ ಬೇರೆಯೇ ಒಂದು ಸಂಘ ಕಟ್ಟಿಕೊಂಡು ನಮ್ಮನ್ನು ದೂರ ಮಾಡಿದರು. ಅದಕ್ಕೋಸ್ಕರ ನಮ್ಮದು ಮೊದಲಿದ್ದೇ ಸಂಘವನ್ನು ನಾವು ಉಳಿಸ್ತಾ ಇದ್ದೇವೆ. ಅದಕ್ಕೆ ಇವತ್ತಿನ ಸಭೆ ಬಹಳ ಸಂತೋಷದ ವಿಚಾರ ಅಂತ ಹೇಳಿದರೆ ಎಲ್ಲ ಕಡೆಯಿಂದ ಎಲ್ಲ ಸದಸ್ಯರು ಬಂದಿದ್ದಾರೆ. ಬಹಳಷ್ಟು ಕಾರ್ಯಕ್ರಮಗಳು ಇವತ್ತು ನಾಳೆ ಇರುವುದರಿಂದ ಕೆಲವರು ಬಂದು ಹೋಗಿದ್ದಾರೆ. ಹಾಗಾಗಿ ನಾವು ಮುಂದಿನ ನಮ್ಮ ಯೋಜನೆ ಅಧ್ಯಕ್ಷರು ಈಗ ಇನ್ನು ಹೇಳಲಿಕ್ಕಿದ್ದಾರೆ, ನಾನು ಹೇಳುವುದಿಲ್ಲ ಅದನ್ನು. ನಾವು ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಗೌಡರ ಒಕ್ಕಲಿಗರ ಸಂಘವು ಬಹಳ ಉತ್ತಮವಾಗಿ ಬೆಳಿಬೇಕು. ನಮ್ಮ ಸಮಾಜದ ಕನಿಷ್ಠ ಕಡು ಬಡವರನ್ನು ಗುರುತಿಸುವಂಥ ಕೆಲಸವನ್ನು ಆಗಬೇಕು. ಯಾರು ವಿದ್ಯಾರ್ಥಿಗಳು ಆ ಕಡು ಬಡವರಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ರ್ಯಾಂಕನ್ನು ತೆಗೆಯುತ್ತಾರೆ, ಅವರನ್ನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವರಿಂದ ಸಾಧ್ಯ ಇಲ್ಲದಾದರೆ ನಮ್ಮ ಮಾತೃ ಸಂಘದಿಂದ ಅವರಿಗೆ ಒಂದು ಸಹಾಯ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಮಂಗಳೂರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಮಂಗಳೂರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ. ನಮಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲ. ನಮ್ಮ ಮಾತೃ ಸಂಘ ಒಂದು ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಉಳ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಹಾಸ್ಟೆಲ್ನಾಗೆ ಮಾಡಿದರೆ ಬಹಳ ಒಳ್ಳೆಯದು, ನಮ್ಮಿಂದ ಆಗಬೇಕು. ನಾವು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಅಧ್ಯಕ್ಷರೇ. ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಸಹಕಾರ ಕೊಡ್ತಾರೆ, ಖಂಡಿತ ಯಾರು ಕೊಡುವುದಿಲ್ಲ ಅಂತಲ್ಲ. ನಮ್ಮ ಗೌಡರೇನ ಒಕ್ಕಲಿಗ ಸಂಘದ ರಾಜ್ಯ ಉಪಾಧ್ಯಕ್ಷರು ಆತ್ಮೀಯರಾದ ವೇಣುಪ್ರಸಾದ್ರವರಿಗೆ ನನ್ನೊಂದು ಮನವಿ. ರಾಜ್ಯದಲ್ಲಿ ಜಿಲ್ಲೆಯವರಿಗೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಏನು ಅಲ್ಲಿ ಒಕ್ಕಲಿಗರ ಸಂಘದಲ್ಲಿ ನಡೀತದೆ ಅಂತ. ನಾನು ಒಮ್ಮೊಮ್ಮೆ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಉಂಟು. ನಮಗೆ ಯಾವುದು ತಿಳಿಯುವುದಿಲ್ಲ. ಒಮ್ಮೆ ಪೇಪರಲ್ಲಿ ಬಂದರೆ ನಾವು ನೋಡ್ತೇವೆ, ಮತ್ತೆ ಅದನ್ನು ಮರೆತು ಬಿಡ್ತೇವೆ. ಹಾಗಂತ ಹೇಳಿ ತುಂಬ ಜನರಿಗೆ ಅಲ್ಲಿ ಸಹಾಯ ಆಗುವಂಥ ವ್ಯವಸ್ಥೆ ಉಂಟು ಅಂತ ನಮಗೆ ಗೊತ್ತುಂಟು. ನೀವು ಒಂದೆರಡು ಸಲ ನಮ್ಮ ಸಂಘಕ್ಕೆ ಬಂದಿದ್ದೀರಿ. ಇದನ್ನು ಇನ್ನಷ್ಟು ಪ್ರಚಾರ ಮಾಡಲಿಕ್ಕೆ ಮಾತೃ ಸಂಘದ ಪ್ರತಿ ಸಭೆಗೆ ತಾವು ಬಂದರೆ ಬಹಳ ಒಳ್ಳೆಯದು ಅಂತ ನನ್ನ ಮನವಿ. ಇನ್ನೊಂದು, ನಾವು ಜಿಲ್ಲಾ ಸಮಿತಿ ರಾಜ್ಯ ಮಟ್ಟಕ್ಕೆ ಚುನಾವಣೆಗೆ ಅರ್ಹತೆಯಾಗಬೇಕಾದ್ರೆ ಅದರ ಮೆಂಬರ್ ಆಗಬೇಕು. ಆ ಮೆಂಬರನ್ನು ಕೂಡ ತಾವುಗಳು ಜಿಲ್ಲಾ ಮಾತೃ ಸಂಘಕ್ಕೆ ಏನೇನು ವ್ಯವಸ್ಥೆ ಬೇಕು ಅದನ್ನು ಹೇಳಿ ನಾವು ಅದನ್ನು ಮೆಂಬರ್ ಆಗಲಿಕ್ಕೆ ತಯಾರಿದ್ದೇವೆ. ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ತಾವುಗಳು ಅನುವು ಮಾಡಬೇಕಂತ ಹೇಳಿಕೊಂಡು ನಮ್ಮ ಎಲ್ಲ ಸದಸ್ಯರಿಗೆ ನಾನು ನಿಮಗೆಲ್ಲರಿಗೂ ಅಭಿನಂದನೆ ಹೇಳ್ತಾ ಇದ್ದೇನೆ. ನಾನು ಇದನ್ನೇ ಹೇಳ್ತಾ ಇದ್ದೇನೆ ಮತ್ತೆ ನಮ್ಮ ಮಾತೃ ಸಂಘ ನಮ್ಮ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಹೊರತು ಯಾರನ್ನು ದ್ವೇಷ ಮಾಡಲಿಕ್ಕೆ ಅಲ್ಲ, ಯಾರನ್ನು ದೂಷಿಸಲಿಕ್ಕೂ ಅಲ್ಲ. ಬೆಳ್ತಂಗಡಿ ತಾಲೂಕಲ್ಲಿ ಬಹಳ ವರ್ಷದಿಂದ ಕಷ್ಟಪಟ್ಟು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು 2,500ಕ್ಕಿಂತ ಜಾಸ್ತಿ ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಸಂಘ ಅಂತ ಹೇಳಿದರೆ ಒಬ್ಬಂದಲ್ಲ, ಒಬ್ಬನ ವೈಯಕ್ತಿಕವಾಗಿ ಇದರಿಂದ ಒಳ್ಳೆಯದು ಮಾಡ್ಬೋದಿತ್ತು. ಸಂಘ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು. ಹಾಗಾಗಿ ನಮಗೆ ಹೆಮ್ಮೆ ಉಂಟು, ನಮ್ಮ ಹಿರಿಯರು ಈ ರೀತಿಯೊಂದು ಚಿಂತನೆ ಮಾಡಿ ನಮ್ಮ ಸಮಾಜದ ಬಡವರ ಮಕ್ಕಳಿಗೆ
ಮಧ್ಯಮ ವರ್ಗದ ಮಕ್ಕಳಿಗೆ ಮಾತ್ರ ಆ ಶಿಕ್ಷಣವನ್ನು ಕೊಡಬೇಕು. ಶುಲ್ಕದ ಏನು ಫೀಸನ್ನು ಎಲ್ಲ ಕಾಲೇಜುಗಳಲ್ಲಿ 90,000 ಲಕ್ಷ ರೂಪಾಯಿ ತಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಇನ್ನೂ ಕೂಡ 25,000ಕ್ಕೆ PCMBಯನ್ನು ಕಲಿಸ್ತಾ ಇದ್ದೇವೆ. ಇದು ಯಾವ ಶಾಲೆಯಲ್ಲೂ ಸಿಗಲಿಲ್ಲ, ಯಾವ ಜಿಲ್ಲೆಯಲ್ಲೂ ಸಿಗಲಿಕ್ಕಿಲ್ಲ. ಇಂಥ ಶಿಕ್ಷಣವನ್ನು ಕೊಡುವಂಥ ಶಿಕ್ಷಣ ಸಂಸ್ಥೆ ನಮ್ಮ ಗೌಡರಾಯನ ಒಕ್ಕಲಿಗರ ಸಂಘ ಬೆಳ್ತಂಗಡಿಯಲ್ಲಿ ನಡೀತಾ ಉಂಟು. ಹಾಗಾಗಿ ಈ ವಿಚಾರವನ್ನು ಯಾಕೆ ನಾನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, 30 ವರ್ಷದಿಂದ 35 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಾವು ಏನು ಮಾಡ್ತಾ ಇಲ್ಲ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಮನೆಯಲ್ಲಿ ಬಿಟ್ಟು, ನಮ್ಮ ವ್ಯವಹಾರವನ್ನು ಬಿಟ್ಟು ಈ ಶಿಕ್ಷಣ ಸಂಸ್ಥೆಗೆ ಮತ್ತು ಸಂಘಕ್ಕೆ ನಾವು ದುಡಿತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಬಂಧುಗಳೇ. ಹಾಗಾಗಿ ಹೇಳಿದರು ಈಗ ಭರತ ಮುಂಡೋಡಿಯವರು, ಯಾರನ್ನು ಸಸಾರ ಮಾಡಬೇಡಿ, ಯಾರಿಗೆ ನೋಯಿಸಬೇಡಿ ಅಂತ. ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹಿರಿಯರು ಇವತ್ತು ಕೆಲವರು ಇದ್ದಾರೆ, ಕೆಲವರು ಇಲ್ಲ. ಆದರೆ ಇದ್ದವರು ಇದಕ್ಕೆ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಸಂಸ್ಥೆ ಇನ್ನಷ್ಟು ಬೆಳೀಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗೆಯೇ ಮಾತೃ ಸಂಘ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನು ಉಳಿಸಿಕೊಂಡು ಬೆಳೆಸುವಂಥ ಕೆಲಸ ನಾವೆಲ್ಲರೂ ಮಾಡೋಣ. ಜಿಲ್ಲಾ ಸಮಿತಿಗೆ ಸದಸ್ಯರಾಗದವರು ಎಲ್ಲರೂ ಸದಸ್ಯರಾಗಿ ಅಂತ ಹೇಳಿ ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಧನ್ಯವಾದಗಳು ಸರ್. ಇದೀಗ ಉದ್ಘಾಟನಾ ಅತಿಥಿಗಳಾಗಿ ಡಾಕ್ಟರ್ ರೇಣುಕಾ ಪ್ರಸಾದ್ರವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರು ಪ್ರಪ್ರಥಮವಾಗಿ ಮಹಾಪೋಷಕ ಸದಸ್ಯತ್ವವನ್ನು ಪಡೆದಿದ್ದಾರೆ. ಅವರಿಗೆ ಆ ನಿಟ್ಟಿನಲ್ಲಿ ಈಗ ಗೌರವ ಸಮರ್ಪಣೆ. ಶ್ರೀಯುತ ಡಾಕ್ಟರ್ ರೇಣುಕಾ ಪ್ರಸಾದ್ರವರನ್ನು ಗುರುತಿಸಿ ಗೌರವಿಸುವಂಥ ಕ್ಷಣ. ಪೈರಸ್ಪಿನಿ ನದಿ ತೀರದ ಕುರುಂಜಿ ಬ್ಯಾಗನ್ನು ಅರಳಿಸಿದ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಸುಪುತ್ರ, ಅವರ ಕನಸನ್ನು ನನಸು ಮಾಡುತ್ತಾ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಹಕಾರವನ್ನು ನೀಡುತ್ತಾ 4 ಬಾರಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ, ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿರುವಂಥ ಡಾಕ್ಟರ್ ರೇಣುಕಾ ಪ್ರಸಾದ್ರವರು ನಮ್ಮ ಸಂಘದ ಸಲಹೆ ಸೂಚನೆಗಳು ನೀಡುವುದರ ಮೂಲಕ ತಾಲೂಕಿನ ಎಲ್ಲ ಸಂಘಗಳ ನಿಕಟ ಸಂಬಂಧಗಳನ್ನು ಇಟ್ಟುಕೊಂಡು ಎಲ್ಲ ಸಂಘಗಳಿಗೂ ಕೂಡ ಸಹಕಾರ ಸಹಾಯ ನೀಡುತ್ತಾ ಸಾರ್ವಜನಿಕವಾಗಿ ಸಂಘ ಸಂಸ್ಥೆಗಳಲ್ಲಿ ಪ್ರೋತ್ಸಾಹಿಸ್ತಾ ಸುಳ್ಯದ ಹೆಮ್ಮೆಯ ಸುಪುತ್ರನಾಗಿ ಮುಂದುವರಿಯುತ್ತಿದ್ದಾರೆ. ಡಾಕ್ಟರ್ ರೇಣುಕಾ ಪ್ರಸಾದ್ರವರಿಗೆ ಗೌಡ್ರಯಾನಿ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಅವರಿಗೆ ವಿಶೇಷ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಇನ್ನಷ್ಟು ಅವರು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಲಿ ಎನ್ನುವಂಥ ಶುಭ ಹಾರೈಕೆಯೊಂದಿಗೆ ನಮ್ಮ ಮಾತೃ ಸಂಘದ ಪರವಾಗಿ ಅವರಿಗೆ ವಿಶೇಷ ಗೌರವ ಸಮರ್ಪಣೆ. ಗೌಡ್ರಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಮಾತೃ ಸಂಘದ ಸರ್ವ ಸದಸ್ಯರ ಪ್ರಥಮ ಮಹಾ ಅಧಿವೇಶನ ಮತ್ತು ನೂತನ ಪದಾಧಿಕಾರಿಗಳ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಗೌಡ್ರಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘದ ಮಂಗಳೂರು ಇದರ ಅಧ್ಯಕ್ಷರಾದಂಥ ಶ್ರೀ ಲೋಕಯ್ಯ ಗೌಡ. ಇವರು ಬಹಳ ವರ್ಷಗಳಿಂದ ನಮ್ಮ ಜಿಲ್ಲಾ ಸಂಘವನ್ನು ಕಟ್ಟಬೇಕು ಎನ್ನುವಂಥ ಒಂದು ಮಹದಾಶೆಯನ್ನು ಇಟ್ಟುಕೊಂಡವರು. ಅವರ ಕನಸು ಈಗ ನನಸಾಗಿದೆ. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಅಧ್ಯಕ್ಷ ಭಾಷಣವನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ಬದಲಾವಣೆ. ನಮ್ಮ ಗೌರವ ಸಲಹೆಗಾರರನ್ನು ಕಾರ್ಯಕಾರಿ ಸಮಿತಿ ಆಡಳಿತ ಮಂಡಳಿ ಪದಾಧಿಕಾರಿಗಳನ್ನು ಶಾಲು ಹಾಕಿ ಅಭಿನಂದಿಸುವ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಇದನ್ನು ಶ್ರೀಯುತ ರಾಮಣ್ಣಗೌಡ ಕೊಡೆಂಗಾಯಿ
ನೀವು ನಿರ್ವಹಿಸಿಕೊಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಸಂಘ ಬೆಳಿಬೇಕು ಅಂತಾದರೆ ಅದರಲ್ಲಿ ಹಗಲಿರುವ ಅನೇಕ ಕಾರ್ಯಕಾರಿ ಸಮಿತಿಯ ಗೌರವ ಸಲಹೆಗಾರರು, ಕಾರ್ಯಕಾರಿ ಸಮಿತಿಯ ನಿರ್ದೇಶಕರು ಕೆಲಸ ಮಾಡಿದ್ದಾರೆ. ಅವರನ್ನ ಈ ಒಂದು ಸಭೆಗೆ ಪರಿಚಯಿಸುವಂತ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ದೂರದ ಮಂಗಳೂರಿನಿಂದ ಸುಳ್ಯ, ವಿಟ್ಲ, ಪುತ್ತೂರು, ಬೆಳ್ತಂಗಡಿ, ಕಡಬ ಎಲ್ಲ ಪ್ರದೇಶಗಳಲ್ಲಿ ನಮ್ಮ ಒಂದು ಈ ದಕ್ಷಿಣ ಕನ್ನಡ ಜಿಲ್ಲಾ ಗೌಡರಾಯನ ಒಕ್ಕಲಿಗರ ಮಾತೃ ಸಂಘದ ಆ ಸದಸ್ಯತ್ವ ಅಭಿಯಾನವನ್ನು ನಡೆಸಬೇಕು ಅಂತ ನಾವು ಕಾರ್ಯಕ್ರಮ ಹಮ್ಮಿಕೊಂಡಾಗ ನಮ್ಮ ಪ್ರತಿ ತಾಲೂಕಿಂದ ನಾವು 15 ಮಂದಿಯಾಗಿ ನಿರ್ದೇಶಕರುಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಪ್ರತಿ ತಾಲೂಕಿಂದ 2 ಜನ ಗೌರವ ಸಲಹೆಗಾರರು, ಹಾಗೆ ಅಧ್ಯಕ್ಷರು, ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಖಜಾಂಜಿಯವರು, 2 ಕಾರ್ಯದರ್ಶಿಗಳು, 5 ಉಪಾಧ್ಯಕ್ಷರುಗಳು, ಈ ರೀತಿ ನಮ್ಮ ಒಂದು 103 ಜನರ ಸದಸ್ಯರ ಒಂದು ಆಡಳಿತ ಮಂಡಳಿ ನಾವು ಆಯ್ಕೆ ಮಾಡಿಕೊಂಡದ್ದು. ಹಾಗೆ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ತಿರುಗಾಡಿ ನಮಗೆ ಸದಸ್ಯತ್ವವನ್ನು ಸಂಗ್ರಹಿಸುವಲ್ಲಿ ಮತ್ತು ನಮ್ಮ ಸಂಘದ ವಿಚಾರಗಳನ್ನು ಜನಗಳಿಗೆ ಸದಸ್ಯರಿಗೆ ತಿಳಿಸಿದವರು ಅಥವಾ ಜನಗಳಿಗೆ ತಿಳಿಸಿ ಸದಸ್ಯತ್ವವನ್ನು ಮಾಡಿದ ಪ್ರತಿಯೊಬ್ಬರನ್ನು ನಾವು ಗೌರವಿಸಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದು. ಅದೇ ರೀತಿ ಈಗ ನಾನು ಹೆಸರು ಹೇಳಿದ ಹಾಗೆ ದಯವಿಟ್ಟು ಬಂದು ಅಧ್ಯಕ್ಷರು ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ರೇಣುಕಾ ಪ್ರಸಾದ್ ಸರ್ ಅವರಿಂದ ಗೌರವ ವಂದನೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸುಳ್ಯ ಕಾರ್ಯಕಾರಿ ಸಮಿತಿ ನಿರ್ದೇಶಕರು ಚಂದ್ರ ಕೋಲ್ಚಾರು ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ಶ್ರೀಮತಿ ಲತಾ ಪ್ರಸಾದ್ ಕುದುಪಾಜಿಯವರು, ಪುತ್ತೂರು ಕಾರ್ಯಕಾರಿ ಸಮಿತಿ ನಿರ್ದೇಶಕರುಗಳು UP ಮುರಳೀಧರ್ ಕೆಮ್ಮಾರ, IC ಕೈಲಾಸ್, ಕಡಬದಿಂದ ಶ್ರೀಮತಿ ಸರೋಜಿನಿ MJ ಸುಂದರಗೌಡ, ನಾಗೇಶ್ ಕೆ, ವಿಟ್ಲ ಬಂಟ್ವಾಲದಿಂದ ಮೋಹನ್ ಗೌಡ, ಶ್ರೀ ಮೋಹನಪ್ಪಗೌಡ, ಶ್ರೀಮತಿ ಧರ್ಮಾವತಿ PB, ಬೆಳ್ತಂಗಡಿಯಿಂದ ಜಯಾನಂದ ಗೌಡ, ಶ್ರೀ ಗಣೇಶ್ ಗೌಡ, ಮಂಗಳೂರಿನಿಂದ ಶ್ರೀ ಬಾಲಕೃಷ್ಣ ಗೌಡ, ಶ್ರೀ ಪದ್ಮನಾಭ ಅತ್ಯಾಡಿ, ಸುಳ್ಯದಿಂದ PC ಜಯರಾಮ್ ಅವರು, AV ತೀರ್ಥರಾಮರವರು, ಶ್ರೀ S ಮನ್ಮಥರವರು, ಶ್ರೀ ವೆಂಕಟ ದಂಬೆಗೋಡಿಯವರು, ಇಲ್ಲಿ ಬನ್ನಿ ಶ್ರೀ PS ಗಂಗಾಧರ್ ಅವರು, ಶ್ರೀ ದೊಡ್ಡಣ್ಣ ಬರೆಮೇಲ್ರವರು, ಶ್ರೀ ತಿಮ್ಮಯ್ಯ ಪಿಂಡಿ ಮನೆಯವರು, ಶ್ರೀಮತಿ ಹೇಮಲತಾ ದೇಂಗೋಡಿ, ಶ್ರೀಮತಿ ಚಂದ್ರಾವತಿ ಚಿದ್ಗಲ್, ಪುತ್ತೂರು ತಾಲೂಕು ವ್ಯಾಪ್ತಿಯಿಂದ ಶ್ರೀ ತೀರ್ಥಾನಂದ ದುಗ್ಗಳ, ಶ್ರೀ ಲೋಕೇಶ್ ಚಾಕೋಟೆ, ಶ್ರೀ ಶೀನಪ್ಪ ಬೆರಿಗೇರಿ, ಶ್ರೀ ಕವಿರಾಜ್ ಗುಂಡ್ಯ, ಶ್ರೀಮತಿ ಪ್ರಮೀಳಾ ಸುಬ್ರಹ್ಮಣ್ಯ ನೆಕ್ಕಿಲಾಡಿ, ಶ್ರೀ ಗದಾಧರ ಮಲ್ಲಾರ, ಶ್ರೀ ದೀಪಕ್ ಮುಂಡ್ಯ, ಶ್ರೀಧರ್ ಗೌಡ ಅಂಗಡಿ ಹಿತ್ಲು. ಬಹುಶಃ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಆದಷ್ಟು ಬೇಗ ನೀವೇನೇ ತಿಳ್ಕೊಂಡು ಬಂದರೆ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಗೊತ್ತಿದೆ, ತಾವು ತುಂಬ ಶ್ರಮಪಟ್ಟಿದ್ದೀರಿ ಈ ಒಂದು ಕಾರ್ಯದಲ್ಲಿ. ನಾವು ಹೇಳೋದಕ್ಕೂ ಮೊದಲು ತಾವೇ ರೆಡಿ ಆದರೆ ಒಳ್ಳೆಯದು. ಶ್ರೀಮತಿ ಅಕ್ಷತಾ ಚಿಕ್ಕ ಮುಡ್ನೂರು, ಶ್ರೀಮತಿ ಶೋಭಾ ಸತೀಶ್, ಶ್ರೀ ದಾಮೋದರ ಗೌಡ ಗೆಣಸಿನ ಕುಮೇರು, ಶ್ರೀ ರಾಮಣ್ಣಗೌಡ ದೋಳ,
ಶ್ರೀ ಸುಬ್ರಹ್ಮಣ್ಯಗೌಡ ಯರ್ಮಾಳ್ ಕಡಬದಿಂದ ಶ್ರೀ ರಾಧಾಕೃಷ್ಣ ಕೊಳ, ಶ್ರೀ ಶೇಖರಗೌಡ ಅನಿಲ ಭಾಗ, ಶ್ರೀ ಲಿಂಗಪ್ಪಗೌಡ ಕಾನದ ಬಾಗಿಲು, ಶ್ರೀ ನಾಗೇಶ್ ಗೌಡ ಕೋಡಿಂಬಾಲ, ಶ್ರೀ ಪ್ರಶಾಂತ್ ಅಂಬುಲ, ಶ್ರೀ ಸದಾನಂದಗೌಡ ಕುಂಡಕೋರಿ, ಶ್ರೀ ಮಧುಸೂದನ್ ಕೈಕುರೆ, ಶ್ರೀ ದುರ್ಗಾ ಪ್ರಸಾದ್ ಕೆಪಿ, ವಿಟ್ಲ ಬಂಟ್ವಾಲದಿಂದ ಶ್ರೀ ಕುಶಾಲಪ್ಪಗೌಡ ಚೆನ್ನಕಜೆ, ಶ್ರೀ ಬಿ ವಿಶ್ವನಾಥಗೌಡ, ಶ್ರೀ ಎ ವೆಂಕಪ್ಪಗೌಡ, ಶ್ರೀ ಚಿದಾನಂದಗೌಡ ಪಿಲಂತಿಜ, ಶ್ರೀ ತನಿಯಪ್ಪಗೌಡ, ಶ್ರೀ ಮಾವಲಗೌಡ, ಶ್ರೀ ದಿನೇಶ್ ಗೌಡ ಮಡ್ತೇಲು, ಶ್ರೀ ಈಶ್ವರಪ್ಪಗೌಡ, ಶ್ರೀ ನಾರಾಯಣಗೌಡ, ಶ್ರೀಮತಿ ಅಮಿತಾ ಕೃಷ್ಣ, ಶ್ರೀಮತಿ ಜಯಂತಿ ಕೆ ಬೆಳ್ತಂಗಡಿಯಿಂದ, ಶ್ರೀ ಗೋಪಾಲಕೃಷ್ಣ ಗುಲ್ಲೋಡಿ, ಶ್ರೀ ಡಿ ಎಂ ಗೌಡರು, ಶ್ರೀನಾಥ್ ಕೆ ಎಂ, ಶ್ರೀ ಮೋಹನ್ಗೌಡ ಕೊಯ್ಯೂರು, ಶ್ರೀ ಕೃಷ್ಣಪ್ಪ ಗೌಡ ಸವನಾಲ್, ಕೃಷ್ಣಪ್ಪಗೌಡರು ಕೃಷ್ಣಪ್ಪಗೌಡ ಸವನಾಲ್, ಶ್ರೀ ಗಣೇಶ್ ಗೌಡ ಕಲಾಯಿ, ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿಯವರು, ಶ್ರೀಮತಿ ಶೋಭಾ ನಾರಾಯಣಗೌಡ, ಶ್ರೀಮತಿ ಭವಾನಿಗೌಡ ಭಾರ್ಯ, ಶ್ರೀ ಶೇಖರಗೌಡ ಉಜಿರೆ, ಶ್ರೀ ಆನಂದಗೌಡ, ಮಂಗಳೂರಿಂದ ಶ್ರೀ ಪುರುಷೋತ್ತಮಗೌಡ ಕರಂಗಲ್ಲು, ಶ್ರೀ ಪದ್ಮನಾಭಗೌಡ ದೇವಸ್ಯ, ಶ್ರೀ ಸದಾನಂದಗೌಡ ಡಿಪಿ, ಶ್ರೀಮತಿ ಸೌಮ್ಯ ಕರಂಗಲ್, ಶ್ರೀಮತಿ ಸೌಮ್ಯ ಸುಕುಮಾರ್, ಶ್ರೀಮತಿ ಕಲಾವತಿ ಗೋಪಾಲಕೃಷ್ಣ, ಶ್ರೀಮತಿ ಇಂದ್ರಾವತಿ ಎನ್, ದಾಮೋದರ ನಾರಾಲ್, ಡಾಕ್ಟರ್ ಶ್ರೀ ದಾಮೋದರ್ ನಾರಾಲ್, ಶ್ರೀ ಮಂಜುನಾಥ್ ಬಿಟಿ, ಶ್ರೀ ಪುರುಷೋತ್ತಮ ಕಮಿಲ ಪುರುಷೋತ್ತಮ್, ಸಂದೀಪ್ ಎನ್ ಆರ್, ಶ್ರೀಮತಿ ಜಯಶ್ರೀ. ಇಲ್ಲಿ ಯಾರದಾದ್ರೂ ಹೆಸರು ಬಿಟ್ಟೋಗಿದ್ರೆ ತಮಗೆ ಗೊತ್ತಿದೆ, ದಯವಿಟ್ಟು ವೇದಿಕೆಗೆ ಬನ್ನಿ. ಸುಳ್ಯದಲ್ಲಿ ಶ್ರೀ ಪಿ ಸಿ ಜಯರಾಮ್ ಅವರು, ಶ್ರೀ ಎ ವಿ ತೀರ್ಥರಾಮ್, ಶ್ರೀ ಮನ್ಮಥ, ಶ್ರೀ ವೆಂಕಟ ದಂಬೆಕೋಡಿ ಅದೆಲ್ಲಾಗಿದೆ ಅಲ್ಲ, ಶ್ರೀ ಸಂತೋಷ್ ಜಾಕೆ, ಶ್ರೀಮತಿ ಪುಷ್ಪಾವತಿ ರಾಧಾಕೃಷ್ಣ ಅವರು. ರಾಧಾಕೃಷ್ಣ ಮಾಡಿಬಿಟ್ಟ ಗೌರವ ವಂದನೆ ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ದಿನದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನು ಚಂದಗಾಣಿಸಿಕೊಟ್ಟಂತ ಸಭಾಧ್ಯಕ್ಷರಾದ ಶ್ರೀಯುತ ಲೋಕಯ್ಯ ಗೌಡ್ರ ಇವರು ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರಗಳು. ಜಿಲ್ಲಾ
ಮಾತೃ ಸಂಘದ ಸರ್ವ ಸದಸ್ಯರುಗಳ ಪ್ರಥಮ ಮಹಾಧಿವೇಶನ ಮತ್ತು ನೂತನ ಪದಾಧಿಕಾರಿಗೆ ಅಭಿನಂದನಾ ಕಾರ್ಯಕ್ರಮ, ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಮಾನ್ಯ ಉಪಾಧ್ಯಕ್ಷರಾದಂಥ ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾದಂಥ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರೇ, ಆಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ನಮ್ಮ ವೇದಿಕೆಯ ಎಲ್ಲ ಮಾನ್ಯರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಸದಸ್ಯರೇ ಮತ್ತು ಸಮಾಜ ಬಾಂಧವರೇ, ಪತ್ರಿಕಾ ವರದಿಗಾರರೇ, ಚಾನಲ್ನವರೇ, ನಿಮಗೆಲ್ಲ ಸ್ವಾಗತವನ್ನು ಬಯಸ್ತಾ ಅಧ್ಯಕ್ಷನಾಗಿ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕಿದ್ದೇನೆ. ಎಲ್ಲರಿಗೆ ಹಸಿವಾಗಿದೆ, ದಯವಿಟ್ಟು ಒಂದು 5-10 ಮಿನಿಟ್ನಲ್ಲಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ನಮ್ಮ ಈ ಜಿಲ್ಲಾ ಸಂಘಕ್ಕೆ ಸದಸ್ಯರಾಗಿ ನಾನು ಸುಮಾರು ಒಂದು 80 ಮೆಂಬರ್ಗಳನ್ನು ಮಾಡಿದೆ. ಇದಕ್ಕೆ ಸಹಕರಿಸಿದಂಥ ನಮ್ಮ ಊರಿನವರಾದಂಥ ಸೋಮಶೇಖರ ಕೊಯ್ಂಜಾದೆ, ದಾಮೋದರ ಮಾಸ್ಟ್ರು, ಅಬೀರ ಜಯರಾಮಗೌಡ, KP ಜಗದೀಶ, ಪೆರಂಗೋಡಿ ಜಗದೀಶ ಹಾಗೂ ಭೂತಕಲ್ಲಿನ ಯತಿರಾಜ್, ಆಮೇಲೆ ದಿವಾಕರ್, ಇವರಿಗೆಲ್ಲ ನನ್ನ ಹೃತ್ಪೂರ್ವದ ಕೃತಜ್ಞತೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಮಂಗಳೂರಿನ ನಮ್ಮ ಆಡಳಿತ ಮಂಡಳಿಯಿದ್ದಂಥ ಕಲಾವತಿ ಅವರು 40 ಜನ ಮಾಡಿದರು. ಆಮೇಲೆ ಪೂರ್ಣಿಮರವರು 40 ಜನ ಮೆಂಬರ್ ಮಾಡಿದ್ದಾರೆ. ಇಂದಿರಾವತಿ ಅವರು 40 ಮೆಂಬರ್ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವು ಕೆಂಪೇಗೌಡರು, ಆನಂತರ ಕೆದಮಾಡಿ ರಾಮೇಗೌಡರು ಮತ್ತು ಕುರಿಂಜಿ ವೆಂಕಟರಾಮಗೌಡರು, ಇವರತ್ತು ನಾವು ಅವರನ್ನು ಸ್ಮರಿಸಿಕೊಂಡಿದ್ದೇವೆ. ಯಾಕೆಂದರೆ ಬೆಂಗಳೂರು ನಿರ್ಮಾಣ ಮಾಡಿದವರೇ ಕೆಂಪೇಗೌಡರು. ಅವತ್ತು ಬ್ರಿಟಿಷರೊಟ್ಟಿಗೆ ಹೋರಾಟ ಮಾಡಿದವರು ಕೆದಮಾಡಿ ರಾಮೇಗೌಡರು. ಶಿಕ್ಷಣದಲ್ಲಿ ಹೋರಾಟ ಮಾಡಿದವರಂದರೆ ಅದು ನಮ್ಮ ಕುರಿಂಜಿ ವೆಂಕಟರಾಮಗೌಡರು. ಇಡೀ ಜಿಲ್ಲೆಯನ್ನು ಅವರ ಒಂದು ಪ್ರೋತ್ಸಾಹದಿಂದ ಪ್ರತಿ ತಾಲೂಕಿನವರು ಈಗ ಇವತ್ತು ಅವರವರ ಆರ್ಥಿಕವಾಗಿ ಅವರವರ ಕಾಲ ಮೇಲೆ ನಿಲ್ಲುವಂಥ ಒಂದು ವ್ಯವಸ್ಥೆ ಆಗಿದ್ದರೆ ಅದು ಕುರಿಂಜಿಗೆ ವೆಂಕಟರಾಮಗೌಡರಿಂದ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಪ್ರತಿ ಮನೆ ವಿದ್ಯಾವಂತರಾಗಲಿ ಕೂಡ ಕುರಿಂಜಿ ವೆಂಕಟರಮಣಗೌಡರು ಕಾರಣಕರ್ತರು. ಹಾಗೆ ಅವರನ್ನು ನಾವು ನೆನಪಿಸಿಕೊಳ್ಳುವಂಥದ್ದು ಅದು ನಿಜವಾಗಿ ಒಂದು ಮೆಚ್ಚುವಂಥ ವಿಷಯ. ಹಾಗೆ ಜಿಲ್ಲಾ ಸಂಘ ಮಾತೃ ಸಂಘ ಯಾಕೆ ಆಯಿತು ಅಂತ ಹೇಳುವಂಥದ್ದು ಅದು ಒಂದು ಈಗಾಗಲೇ ನಮ್ಮ ದಿನೇಶ ಮಡಪಾಡಿಯವರು ಹೇಳಿದ್ದಾರೆ. ಕುರುಕ್ಷೇತ್ರವನ್ನು ಗೆದ್ದಂಥ ಅರ್ಜುನನ ರೀತಿಯಲ್ಲಿ ಅವರು ಇವತ್ತು ಅವರ ಭಾಷಣವನ್ನು ಮಾಡಿದ್ದಾರೆ. ನಾನು ಧರ್ಮರ ರೀತಿಯಲ್ಲಿ ಮಾತಾಡಬೇಕಾಗ್ತದೆ. ಯಾಕೆಂದರೆ ನಮಗೆ ಒಂದು ಭರತ ಮುಂಡೋಡಿಯವರೊಂದು ಒಳ್ಳೆ ಮಾತು ಹೇಳಿದ್ದಾರೆ. ಯಾರಿಗೆ ನೋವಾಗದಂತೆ ಮನಸ್ಸಲ್ಲಿ ಉಳಿಯುವಂತೆ ಮಾತಾಡಬೇಕು. ಭರತ ಮುಂಡೋಡಿಯವರ ಮಾತಂತಾರೆ ನಾನು ಕೆಲವರಲ್ಲಿ ಹೇಳಿದ್ದೇನೆ. ಅದು ಅಷ್ಟು ಅಚ್ಚುಕಟ್ಟು ಅಷ್ಟು ಅರ್ಥಪೂರ್ಣವಾದಂಥ ಮಾತು. ಸಭೆಯಲ್ಲಿ ಅವರು ಭರತ ಮುಂಡೋಡಿಯೊಂದು ಮಾತಾಡಿದ್ರಂದರೆ ಅದನ್ನು ಕಿವಿ ಕೊಟ್ಟು ಕೇಳುವ ಅಂತ ಹೇಳುವಂಥ ಒಂದು ಮನಸ್ಥಿತಿ ಎಲ್ರಿಗೂ ಆಗ್ತದೆ. ಹಾಗೆ ಅದು ಇವತ್ತು ನನ್ನ ಕಿವಿಯಿಂದಲೇ ಕೇಳಿದ್ದೇನೆ. ಒಂದು ಸಭೆಯನ್ನು ಭಾಳ ಒಳ್ಳೆ ರೀತಿಯಲ್ಲಿ ಅವರು ಮಾತಾಡಿ ಎಲ್ರಿಗೂ ಖುಷಿ ಕೊಟ್ಟಿದ್ದಾರೆ. ಕೆದಮಾಡಿ ರಾಮೇಗೌಡರ ವಿಷಯ ಬಂದಾಗ ನಾವು NS ದೇವಪ್ರಸಾದನ್ನು ನೆನಪು ಮಾಡಬೇಕು, MB ಸದಾಶಿವರನ್ನು ನೆನಪು ಮಾಡಬೇಕು, ಆಮೇಲೆ ಶ್ರೀಶೈಲ ಪ್ರಭಾಕರ ಶಿಷ್ಯನನ್ನು ನೆನಪು ಮಾಡಬೇಕು. ಯಾಕಂತಂದರೆ ಸುಮಾರು 25 ವರ್ಷಗಳ ಹಿಂದೆ ಕಲ್ಯಾಣಪ್ಪನ ಕಾಟಕಾಯಿ ಅಂತ ಹೇಳುವಂಥ ಒಂದು ಆಧಾರ ಇಟ್ಟುಕೊಂಡು ಸುಳ್ಯದಿಂದ 3 ದಿವಸ ಕಾಲ್ನಡಿಗೆ ಜಾಥಾದಲ್ಲಿ ಬಂದು ಮಂಗಳೂರಿನಲ್ಲಿ ಇದರ ಬೀಜ ಬಿತ್ತಿದವರ NS ದೇವಪ್ರಸಾದ್. ಅದು ಹೆಚ್ಚಿನವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ.
ಇಂದು ಅವರ ಆ ಪ್ರಯತ್ನ ಫಲ ಕೊಟ್ಟಿದೆ. ಇದು ಮಂಗಳೂರಿನಲ್ಲಿ ಇವತ್ತು ಕೆದಮಡಿ ರಾಮೇಗೌಡರ ಒಂದು ಪ್ರತಿಮೆ ಸ್ಥಾಪನೆ ಆಗಿದೆ ಅಂತ ಹೇಳಿದರೆ ಅದರ ಮೂಲ ಪ್ರಯತ್ನ NS ದೇವಿಪ್ರಸಾದರು ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಈಗ ನಾನು ಹೇಳಿದಾಗೆ ಈ ನಮ್ಮ ಮಾತೃ ಸಂಘ ಯಾಕೆ ಆಯಿತು, ಜನರಲ್ಲಿ ಒಂದು ಏನಂತ ಹೇಳಿದ್ರೆ ಅದಕ್ಕೆ ಗೊಂದಲ ಒಂದು ವಾತಾವರಣ ಉಂಟಾಗಿತ್ತು. ನವೆಂಬರ್ 9ನೇ ತಾರೀಕಿಗೆ ನಾವು ಸುಳ್ಯದಲ್ಲಿ ಒಂದು ಬೃಹತ್ ಸಭೆ ಮಾಡುವುದು ಅಂತ ನಿರ್ಣಯ ಮಾಡಿದ್ದೆ. ಭರತರು ಹೇಳಿದಾಗೆ ಅವತ್ತಿನ ಉತ್ಸವವೇ ಬೇರೆ ಇತ್ತು. ಆನಂತರ ನಮ್ಮ 2 ತಂಡದೊಳಗೆ ಒಂದು ರಾಜ್ಯ ಪಂಚಾಯತಿಗೆ ಮಾಡಿದರು. ಆ ರಾಜ್ಯ ಪಂಚಾಯತಿಗಳಲ್ಲಿ ನಾನು ಯಾವುದೇ ವಿಚಾರನ ಮಾತಾಡಿರಲಿಲ್ಲ. ಆದರೆ ಮಾಡಿದ ರೀತಿ ಸರಿ ಇರಲಿಲ್ಲ. ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡು ಮಾಡಿದಂಥ ಒಂದು ನಿರ್ಣಯ ಅಂತ ನಿಮ್ಮ ಎದುರು ನಾನೀಗ ಬಾಯಿ ಬಿಡ್ತಾ ಇದ್ದೇನೆ. ಅದು ಮುಂದುವರಿದ ಮೀಟಿಂಗ್ ಅಂತ 2ನೇ ದಿವಸ ಆಯಿತು. ಮುಂದುವರಿದ ಮೀಟಿಂಗ್ನಲ್ಲಿ ಏನಿತ್ತು ಅಂತಂದರೆ 103 ಜನ ಅಥವಾ 102 ಜನರಲ್ಲಿ ನೀವು ಮಾಡಬಾರ್ದು, ಕೇವಲ 20-25 ಜನದೊಳಗೆ ಸೀಮಿತ ಆಗಬೇಕು ಅಂತ ಹೇಳುವಂಥ ಕಂಡೀಷನ್ ಮೊದಲನೇ ದಿನವೇ ಇಟ್ಟರು. ಇಷ್ಟು ಸಮಾಜದಲ್ಲಿ ಕೆಲಸ ಮಾಡಿದವರು, ಸಮಾಜಕ್ಕಾಗಿ ದುಡಿದವರು, ಇವರ ಹೆಸರನ್ನು ನಾವು ಹುಡುಕಿ ಎಲ್ಲ ತಾಲೂಕುಗಳಿಂದ ಸೆಲೆಕ್ಟ್ ಮಾಡಿದ ಜನಗಳನ್ನು ಬಿಡಬೇಕು ಅಂತ ಇವರು ಹೇಳಿದರೆ ಅಲ್ಲೇ ನಮಗೆ ಒಡಕು ಮನಸ್ಸಿನೊಳಗೆ ಬಂತು. ಇದು ನಾವು ಹೇಳಿದಾಗಿಲ್ಲ, ಅವರು ಹೇಳಿದಾಗ ಆಗ್ತದೆ. ಅವರು ಒಳ್ಳೇದು ಹೇಳಿದ್ರೆ ನಾವು ಕೇಳ್ಬೋದು, ಆದರೆ ಒಳ್ಳೆಯ ರೀತಿಯಲ್ಲಿ ಇರಲಿಲ್ಲ. ಹಾಗೆ ನಾವು ಏನು ಮಾಡಿದೆ ಅಂತ ಹೇಳಿದರೆ ಬೆಳ್ತಂಗಡಿಯಲ್ಲಿ ಒಂದು ಮೀಟಿಂಗ್ ಮಾಡಿದರು. ಅಲ್ಲಿಯ ಊರುಗೌಡರು, ಮಾಗಣೆಗೌಡರು, ಒತ್ತುಗೌಡರು ಬಂದರು. ಅವರಲ್ಲಿ ಅಭಿಪ್ರಾಯ ಕೇಳಿದಾಗ ಅವರು ಒಂದೇ ಒಂದು ಮಾತು ಹೇಳಿದಂತಂದರೆ ಅಗಲೊಟ್ಟಿಗೆ ಎಂಕ್ಲ ಸೇರಿಜ್ಜಿ ಸೇರಿನ ಬರ್ಪುಜೋ. ಅದೇನು 1-2 ದಿನ 50-60 ಜನ ಬಂದಂಥ ಒಂದು ಸಭೆ ಅದು. ನಮಗೆ ಒಬ್ಬನ 60 ಇರಲಿ, 100 ಇರಲಿ, 50 ಇರಲಿ, 25 ಇರಲಿ, ಒಬ್ಬನ ಮನಸ್ಥಿತಿ ಏನು ಅಂತ ನಮಗೆ ಗೊತ್ತಾದರೆ ಸಾಕು. ಆದ ಕಾರಣ ಇದು ಅವರ ಮನಸ್ಸಿಗೆ ಏನು ಭಾವನೆ ಬಂದಿದೆ ಅಂದರೆ ಇದು ಒಟ್ಟಾಗಬಾರ್ದು, ಒಟ್ಟಾದರೆ ಸರಿ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ನಾವಾಗ ನಿರ್ಣಯ ತಗೊಂಡೆ. ನವೆಂಬರ್ 9ರ ಒಂದು ಸಭೆಯನ್ನು ಮುಂದೆ ಹಾಕಿದೆ. ಕಾರಣಾಂತರಗಳಿಂದ ಈ ಸಭೆಯನ್ನು ಮುಂದಡಲಾಗಿದೆ ಅಂತ ಹೇಳಿದೆ. ಜನಗಳಲ್ಲಿ 2 ಭಾವನೆ ಬರಲಿಕ್ಕೆ ಶುರು ಆಯಿತು. ಇದೇನು ಮೊನ್ನೆ ಒಟ್ಟಾಯಿತು, ಇವತ್ತು ಬೇರೆ ಆಯಿತು ಅಂತ ಹೇಳುವಂಥ ಇದರಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು ಮೆಂಬರ್ಶಿಪ್ ಮಾಡಲಿಕ್ಕೆ. ಈಗ ಇವರು 1200 ಲೆಕ್ಕ ಕೊಟ್ಟರು, ಆದರೆ 2000 ಮೇಲೆ ಮೆಂಬರ್ ಆಗಿದೆ. ಇನ್ನೂ ಮೆಂಬರ್ಶಿಪ್ಪು ನಮಗೆ ಪುಸ್ತಕ ಬರಲಿಕ್ಕಿದೆ. ನಮ್ಮ ಉದ್ದೇಶ ಏನಿದ್ರೆ ಖಾಲಿ 2000-4000ದಲ್ಲ, ನನ್ನ ಅವಧಿ ಅಂದರೆ 2 ವರ್ಷ, ಅದರಲ್ಲಿ ಈಗಾಗಲೇ 9 ತಿಂಗಳು ಮುಗಿದಿದೆ. ಇನ್ನು ಇರುವಂಥ 15 ತಿಂಗಳಲ್ಲಿ 10,000 ಮೆಂಬರ್ ಮಾಡುವಂಥ ಆ ಒಂದು ಧೈರ್ಯ ನನಗಿದೆ. ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಬೇಕು. ಹಾಗೇನಾಯ್ತಂದರೆ ಈ ಬೆಳ್ತಂಗಡಿ ಅವರ ನಿರ್ಣಯವನ್ನೇ ನಾವು ಅದನ್ನು ಜಾರಿ ಮಾಡಿದ್ದೀವಿ. ನಮ್ಮ ಸಂಘದಲ್ಲಿ ಈಗ ನೀವು ಬಂದವರೆಲ್ಲ ಏನಂತಂದರೆ ಒಂದೇ ಮನಸ್ಸಿನವರು. ಒಂದು ಮನಸ್ಸಿದ್ದರೆ ಯಾವ ಕೆಲಸವನ್ನು ಮಾಡಲಿಕ್ಕಾಗ್ತದೆ, 2 ಕೆಲಸ ಇದ್ದರೆ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಾವು ಏನು ಮಾಡಿ ತೀರ್ಮಾನ ತಗೊಂಡಂದರೆ ನಮಗೆ ಒಂದು ಸಂಘ ಆಗಬೇಕು ಅಂತ ಹೇಳೋದಕ್ಕೆ ಮಾತೃ ಸಂಘ ಅಂತ ಹೇಳುವಂಥ ನಾವು ಹುಟ್ಟಾಕಿದೆ. ಯಾಕೆಂದರೆ ತಾಯಿ ಒಂದೇ ಇರೋದು. ಆದ ಕಾರಣ ಇನ್ನೂ ಯಾವುದು ಹುಟ್ಟುವಂಥದ್ದು ಆಗ ನಮ್ಮ ರೇಣುಕ ಪ್ರಸಾದ್ ಇನ್ನು ಮಕ್ಕಳಾಗಿದ್ದವರು. ಇದು ಮೊದಲಾಗಿ ಆದಂಥ ಒಂದು ಸಭೆ, ಆ ಒಂದು ಸಂಘ, ಇದರ ಹೆಸರನ್ನು ಅವರಿಟ್ಟುಕೊಂಡು ಮಾಡಿದ ಸಂಘ. ಈಗ ಏನಾಗ್ತದೆ ನನ್ನ ಭಾವನೆಯಲ್ಲಿ ಏನುಂಟು ಅಂತಂದರೆ ಹಾಲಿಗೆ ನೀರು ಹಾಕಿದರೆ ಗೊತ್ತಾಗೋದಿಲ್ಲ, ಅದು ಹಾಲಿಗೆ ತುಪ್ಪ ಹಾಕಿದರೂ ಇದು ಶಕ್ತಿಗೆ ಒಳ್ಳೆಯದು. ಹಾಲಿಗೆ ನಿಮ್ಮ ಜೇನು ಹಾಕಿದ್ರೂ ಅದು ಒಳ್ಳೆಯದು, ಅದು ಕಾಯಿಲೆ ಕೂಡ ಆಗ್ತದೆ. ಹಾಗಿರೋ ಜೇನು, ತುಪ್ಪ ಬೆರೆಸಿದರೆ ವ್ಯತ್ಯಾಸ ಆಗೋದಿಲ್ಲ. ಆದ ಕಾರಣ ನೀವೆಲ್ಲ ಜೇನು ತುಪ್ಪಗಳಾಗಿದ್ದೀರಿ, ನಮಗೆ ಯಾವುದೇ ಸಮಸ್ಯೆಗಳಿಲ್ಲ. ಆದರೆ ಇದೇ ಹಾಲಿಗೆ ನೀವು ಒಂದು ತೊಟ್ಟು ಹುಳಿ ಹಿಂಡಿದರೆ ಏನಾಗ್ಬೋದು, ಅದು ಹಾಲು ಹಾಳಾಯಿತು. ಆದ ಕಾರಣ ಹಾಳು ಮಾಡುವಂಥ ಒಂದು ತೊಟ್ಟು ಆ ಹುಳಿ ನಮಗೆ ಬೇಡ. ಇದಕ್ಕೆ ಬೇಕಾಗಿ ನಾವು ನಿರ್ಣಯ ತಗೊಂಡಿದ್ದೇವೆ. ಈಗ ನಾನು ಹೇಳಿದಾಗ 10,000 ಮೆಂಬರ್ ಮಾಡಿದಾಗ ಏನು ಸಮಸ್ಯೆ ಇಲ್ಲ. ಈಗಾಗಲೇ 2,000 ಆದರೆ ಇನ್ನೊಂದು 3-6 ತಿಂಗಳಲ್ಲಿ ಇನ್ನೊಂದು 2,000 ಮಾಡ್ತೇವೆ. ಮತ್ತು ಇನ್ನೊಂದು ನನ್ನ ವರ್ಷದ ಅವಧಿಯಲ್ಲಿ ಖಂಡಿತ 10,000 ಮಾಡಿದ ಅದು ನನಗೆ ಸಮಸ್ಯೆ ಅಲ್ಲ ಅಂತ ನನ್ನ ಭಾವನೆ ಇದೆ. ನೀವೆಲ್ಲ ಬಂದವರಂತ ನಮಗೆ ಮಾಡಬೇಕಾದ್ರೆ ಕೇವಲ ಒಂದು ಸದಸ್ಯರು ನೀವಾಗಬೇಕು ಮತ್ತು ಮಾಡುವವರು ನೀವು ಹುಡುಕಿ ನಮಗೆ ಕೊಡಬೇಕು. ಏನಿದ್ದರೆ ಒಂದು ಸಂಘಕ್ಕೆ ಇರುವಂಥದ್ದು ಒಂದು ಶಕ್ತಿ ಅಂದರೆ ಅದು ಸದಸ್ಯತ್ವದಲ್ಲಿ ಇರುವಂಥದ್ದು. ನೀವು ಸದಸ್ಯತ್ವ ಎಷ್ಟು ಮಾಡಿದಿರಿ ಅಂತ ಹೇಳೋದಲ್ಲ ಆ ಸಂಘಕ್ಕಿರೋ ಶಕ್ತಿ. ಆದ ಕಾರಣ ನೀವು ಏನು ಬೇಕು ಅಂತ ಸಮಾಜದಲ್ಲಿ ನೀವು ಈ ಸಮಾಜಕ್ಕೆ, ನಮ್ಮ ಈ ಒಂದು ಸಂಘಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು. ಅದನ್ನು ನಾನು ಅಧ್ಯಕ್ಷನಾಗಿ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ
ಈಗ ನಮ್ಮ ಸಂಘದ ಉದ್ದೇಶ ಹೆಚ್ಚಿನ ಸಂಘಗಳು ಆಗ್ತವೆ, ಕೆಲವು ಸತಿ ಆಗದಾಗಿ ಇರ್ತವೆ ಅಥವಾ ಇರ್ತವೆ, ಕೆಲಸ ಮಾಡೋದಿಲ್ಲ. ಹಾಗೆಲ್ಲ ನಾನು ಅಂದರೆ ಒಂದು ಸಂಘದಲ್ಲಿ ಅಂದರೆ 45 ವರ್ಷ ನಮ್ಮ ಮಂಗಳೂರಿನಲ್ಲಿ ನಿರಂತರ 1 ವರ್ಷ ಕೂಡ ಬಿಡದೆ ಅಲ್ಲಿ ಸೇವೆ ಮಾಡಿದಂಥ ನಾನು ಒಬ್ಬ ವ್ಯಕ್ತಿ. ಈಗ 77 ವರ್ಷ ಆಯಿತು ಅಂತ ಹೇಳಿದರೆ ನನಗೆ ಆ ವರ್ಷವೇ ನನಗೆ ಲೆಕ್ಕಕ್ಕೆ ಕಾಣಲಿಲ್ಲ, ಈಗಲೂ ನನಗೆ ಕಾಣೋದಿಲ್ಲ. ಹಾಗಿರುವಾಗ ನಾವು ಏನಂತಂದರೆ ದುಡಿಬೇಕು. ನಾನು ಹೇಳ್ತಾ ಇದ್ದೇನೆ, ನೀವು ಸಮಾಜಕ್ಕೆ ದುಡಿ, ನಿಮಗೆ ಹೆಸರು ಖಂಡಿತ ಬರ್ತದೆ. ಆದರೆ ಹೆಸರಿಗೆ ದುಡಿಬೇಡಿ, ನಿಮಗೆ ಹೆಸರು ಬರೋದಿಲ್ಲ, ಇದ್ದ ಹೆಸರು ಹಾಳಾಗ್ತದೆ. ಇದು ನಾನು ಹೇಳುವಂಥ ಮಾತು, ಇದು ನನ್ನ ಅನುಭವದ ಮಾತು ಕೂಡ. ಹಾಗಿರುವಾಗ ನಾವು ಯಾಕೆ ಇದನ್ನು ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮಲ್ಲಿ ಇನ್ನು ನಿಖರವಾದ ಒಂದು ಸಂಖ್ಯೆ ಯಾರಿಗೂ ಗೊತ್ತಿಲ್ಲ. ನಾವು ಅಂದಾಜಲ್ಲಿ ಹೇಳ್ತೇವೆ 3.5 ಲಕ್ಷ ಇದ್ದೇವೆ, 4 ಲಕ್ಷ ಇದ್ದೇವೆ, 5 ಲಕ್ಷ ಇದ್ದೇವೆ. ಇಲ್ಲ, ನಾನು ನಮ್ಮ ತಂಡದ ಒಟ್ಟಿಗೆ ನಮ್ಮ ಆಡಳಿತ ಮಂಡಳಿ ಒಂದು ಸಹಕಾರದಿಂದ ಊರೂರು ತಿರುಗ್ತೇನೆ ನಾನು. ನಮಗೆ ಆಗ ನೀವು ಒಂದು ಮಧ್ಯಾಹ್ನದ ಅಂದರೆ ಊಟ ಕೊಟ್ಟರೆ ಸಾಕು, ಸಂಜೆ ಬಂದರೆ ಕಾಫಿ ಕೊಟ್ಟರೆ ಸಾಕು, ಅಥವಾ ನಾವು ಕೇಳಿ ಯಾರು ಕೊಡ್ಕೊಳ್ತೇವೆ. ಆ ಸಂದರ್ಭದಲ್ಲಿ ನೀವು ಮಾಡಬೇಕಂತಂದರೆ ನಮಗೆ ಸಹಕಾರ ಕೊಡುವಂಥದ್ದು. ಯಾವ ರೀತಿಯಲ್ಲೇ ಮಾಡ್ತೇವೆ ಅಂತಂದರೆ, ಈಗ ಹೆಚ್ಚಿನ ಮನೆಯವರಿಗೆ ಕುಟುಂಬ ಅಂತ ಒಂದಿದೆ. ಆ ಕುಟುಂಬ ಬೇರೆ ಕಡೆ ಹೋಗೋ ಬೇರೆ ಹೆಸರಲ್ಲಿ ಆ ಕುಟುಂಬ ಇರ್ತದೆ. ಆದ ಕಾರಣ ಮೂಲ ಸ್ಥಾನ ಯಾವುದು ನಿಮ್ಮದು, ಅದು ಯಾವುದು, ಈಗ ಇರುವಂಥದ್ದು ಯಾವುದು ಅಂತ ಹೇಳುವಂಥ ನಿಖರವಾದಂಥ ನಾವು ಅಂಕಿಅಂಶ ತೆಗಿಲಿಕ್ಕೆ ಮಾಡ್ತೇವೆ. ಆಮೇಲೆ ಜನಸಂಖ್ಯೆ 18 ವರ್ಷದ ಕೆಳಗೆ, 18 ವರ್ಷ ಮೇಲೆ. 18 ವರ್ಷದ ಕೆಳಗೆ ಯಾಕಂತ ಕೇಳ್ಬೋದು, ಮೇಲೆ ಯಾಕಂದ್ರೆ ಮೇಲೆ ಅಂದರೆ 18 ವರ್ಷದವರು ಎಷ್ಟು ವೋಟರ್ಸ್ ಇದ್ದಾರೆ ಅಂತ ಗೊತ್ತಾಗ್ತದೆ. ಆದ ಕಾರಣ ಅದಕ್ಕೆ ಬೇಕಾಗಿ ಅದನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಆರ್ಥಿಕ ಪರಿಸ್ಥಿತಿ ನಾವೊಂದು ಮಾನದಂಡ ಮಾಡ್ತೇವೆ. ಎಷ್ಟೊಂದು ಕೆಳಗೆ ಇದ್ದಾರೆ, ಎಷ್ಟೊಂದು ಮೇಲೆ ಇದ್ದಾರೆ ಅಂತ ಹೇಳುವಂಥದ್ದು. ಆಗ ನಮ್ಮ ಆರ್ಥಿಕ ಸ್ಥಿತಿಗತಿ ಅಂದಾಜು ನಮಗೇನು ಇನ್ಕಮ್ ಟ್ಯಾಕ್ಸ್ ಕೊಡ್ತೇನೆ ಅಂತ ಹೆದರಿ ಏನು ಸುಳ್ಳು ಹೇಳಬೇಕಂತಿಲ್ಲ, ಇದ್ದದನ್ನು ಹೇಳ್ಬೋದು, ಅದು ನಮ್ಮೊಳಗೆ ಇರ್ತದೆ. ಹಾಗೆ ಈ ಆರ್ಥಿಕ ಪರಿಸ್ಥಿತಿ ಬೇಕು. ಆನಂತರ ನಮ್ಮಲ್ಲಿರುವಂಥ ಎಷ್ಟು ಡಾಕ್ಟರ್ಸ್ ಇದ್ದಾರೆ, ಎಷ್ಟು ಇಂಜಿನಿಯರ್ಸ್ ಇದ್ದಾರೆ, ಎಷ್ಟು CAಗಳಿದ್ದಾರೆ, ಎಷ್ಟು ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಆಫೀಸರ್ಸ್ ಇದ್ದಾರೆ, ಸರ್ಕಾರಿ ಅಲ್ಲದ ಖಾಸಗಿಯಲ್ಲಿ ಎಷ್ಟಿದ್ದಾರೆ, ಖಾಸಗಿ ಅಲ್ಲದವರು ಎಷ್ಟಿದ್ದಾರೆ ಅಂತ ಹೇಳುವಂಥ ಒಂದು ನಮ್ಮ ಒಂದು ಉದ್ಯೋಗಸ್ಥರನ್ನು ಲೆಕ್ಕವನ್ನು ಕೂಡ ನಾವು ಮಾಡ್ತೇವೆ. ಹಾಗಿರುವಾಗ ನಮಗೆ ಜನಸಂಖ್ಯೆ ಸಿಕ್ಕಿತು, ನಮ್ಮ ಆರ್ಥಿಕ ನೆಲೆಯಲ್ಲಿ ನಮ್ಮಲ್ಲಿರುವ ಉದ್ಯೋಗಸ್ಥ ಹುಡುಗರು ಸಿಗ್ತಾರೆ. ಹಾಗಿರುವ ಇದು 100ಕ್ಕೆ 100 ಸರಿ ಅಂತ ನಾನು ಹೇಳುವುದಿಲ್ಲ, ಅದು 100ಕ್ಕೆ 90 ಆಗೋದಕ್ಕೆ ಯಾವುದೇ ಒಂದು ಇದು ಡೌಟ್ ಬೇಡ. ಹಾಗಿರುವಾಗ ನಾವು ಈ ಒಂದು ಕಾನೇಶ್ವರಿಯನ್ನು ಕೆಲವೇ ಸಮಯಗಳಲ್ಲಿ ಶುರು ಮಾಡ್ತೇವೆ. ಯಾಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾಕೆಂದರೆ ಒಂದು ಸಂಘ ಏನು ಮಾಡ್ತದೆ ಅಂತ ಕೇಳ್ತಾರೆ, ಏನು ಮಾಡ್ತದೆ ನಾವು ಮಾಡಿ ತೋರಿಸ್ಬೇಕು. ಮಾಡಿ ತೋರಿಸಿದ್ರೆ ನಿಮ್ಮ ಸಹಕಾರ ಬೇಕು. ಆಮೇಲೆ ಕುಟುಂಬ ಗೋತ್ರ, ಈಗ ನಾನು ಆಗ ಹೇಳಿದೆ ಗೋತ್ರ ಎಷ್ಟು ಹುಟ್ಟಿದ ಕೆಲವರಿಗೆ ಗೋತ್ರ ಗೊತ್ತಿಲ್ಲ. ಅಟ್ಲೀಸ್ಟ್ ನಮ್ಮ ಹಿರಿಯರು ನಮ್ಮ ಮಕ್ಕಳಿಗೆ ಗೋತ್ರ ಹೇಳಬೇಕು. ನೀವು ಯಾವ ಗೋತ್ರದವರು, ಕುಟುಂಬದ ಹೆಸರು ಹೇಳಬೇಕು. ಇದೆಲ್ಲ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಟ್ರೆ ಅವ್ರಿಗೆ ಬರ್ತದೆ. ಇಲ್ಲದ್ರೆ ಈಗ IT BT ಮಕ್ಕಳಿಗೆ ಗೋತ್ರ ಎಂತ ಗೋತ್ರ ಅಲ್ಲ, ನಮ್ಮ ಸಂಸ್ಕೃತಿ ನಮ್ಮ ಏನು ಉಂಟು ನಮ್ಮ ಹಿರಿಯರ ಪಾಲನೆ ಮಾಡಿಕೊಂಡು ಅದನ್ನು ನಮ್ಮ ಮಕ್ಕಳಿಗೆ ಸ್ವಲ್ಪ ಆದರೆ ಹೇಳಬೇಕು. ಇದನ್ನು ನಾವು ಹಿರಿಯರಾಗಿ ತಂದೆ ತಾಯಿಯಾಗಿ ಅದನ್ನು ಮಾಡುವ ಕರ್ತವ್ಯ ಅಂತ ತಿಳ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ಇನ್ನೊಂದೇನಂತಂದರೆ, ನಾವು ಬೇರೆ ಸಮಾಜನ ಹೆಸರಲ್ಲಿ ಹೇಳುವುದಿಲ್ಲ. ಭರತರ ಹೇಳಿದಾಗೆ ಹಿಂದೆ ಕೂತ್ಕೊಳ್ಳಲ್ಲ, ಮುಂದೆ ಕೂತ್ಕೊಳ್ಳಲಿಕ್ಕೆ ನಮ್ಮ ಹತ್ರ ಒಂದು ಎದೆದಾರಿಕೆ ಇರಬೇಕು. ನಮ್ಮ ಹತ್ರ ಎಜುಕೇಷನ್ ಇದ್ದರೆ, ನಮ್ಮ ಹತ್ರ ವಿಷಯದ ಮೇಲೆ ನಮಗೆ ಪಾಂಡಿತ್ಯ ಇದ್ದರೆ ನಾವು ಯಾರಿಗೂ ಹೆದರಬೇಕಂತಿಲ್ಲ. ನಮಗೆ ಅದು ಎರಡೂ ಇಲ್ಲದ್ರೆ ನಾವು ಹಿಂದೆ ಬೀಳ್ತೇವೆ, ನಾವು ಹಿಂದೆ ಹೋಗೋದೇ ಅದಕ್ಕೆ. ಒಂದು ವಿಷಯದ ಮೇಲೆ ಪಾಂಡಿತ್ಯ ಇದ್ದರೆ ನಮ್ಮ ಮಾತಾಡೋದಕ್ಕೆ ನಮಗೇನು ಹೆದರಿಕಿಲ್ಲ. ಈಗ ನೀವು ಭರತ ಮುಂಡೋಡಿಯವರ ಮಾತು ಕೇಳಿರ್ಬೋದು, ಅದು ಏನು ಅರ್ಥ, ಅದು ಎಲ್ಲಿಂದ ಅವ್ರಿಗೆ ಬರ್ತದೆ ಅಂದರೆ ಅವರು ಅದನ್ನು ಒಂದು ಇದರೊಳಗೆ ಸಾಧಿಸಿಕೊಂಡು ಬಂದದ್ದಲ್ಲದೆ ಉಳಿಸಿಕೊಂಡು ಬಂದದ್ದು. ಈ ಒಂದು ಪ್ರಯತ್ನ ನಮಗೆ ಕೇಳಿದವರಿಗೆಲ್ಲ ಇರಬೇಕು. ಅದು ನಾನು ಕೂಡ 4 ಜನ ಎದುರಲ್ಲಿ ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಬೇಕು. ಹಿಂದೆ ಹೋದರೆ ಹಿಂದೆ ಇದನ್ನು ನಾವು ಮಾಡಬೇಕು, ಆಗ ನಮ್ಮ ಸಮಾಜ ಮುಂದೆ ಬರ್ತದೆ. ಅವರು ಆಗ ಒಂದು ಹೇಳಿದರು, ಹಿಂದೆ ಇದ್ದವ ಮುಂದೆ ಬಂದ ಕೂಡಲೇ ಮುಂದೆ ಇದ್ದವ ಎದ್ದು ಸೀಟ್ ಕೊಡ್ತಾನೆ ಅಂತ. ಅವರ ವ್ಯಕ್ತಿತ್ವ ಕೊಡ್ತಾರೆ. ಆ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಬೇಕು. ನಾವು ನಮ್ಮ ಸಮಾಜ ಇನ್ನೂ ಕೂಡ ಹಿಂದೆ ಇದ್ದೇವೆ, ನಮ್ಮಲ್ಲಿ ಲೀಡರ್ಸ್ಗಳು ಇದ್ದಾರೆ, ಆದರೆ ಧೈರ್ಯ ಕಡಿಮೆ ಉಂಟು ನಮಗೆ. ಇದನ್ನು ಬೆಳೆಸಿಕೊಳ್ಳಿಕ್ಕೆ ನಮ್ಮ ಸಮಾಜ ಪ್ರಯತ್ನ ಮಾಡಬೇಕು. ನಾನೊಂದು ಹೇಳೋದುಂಟು, ಯಾವುದಾದ್ರು ಫಂಕ್ಷನಿಗೆ ಹೋಗುವಾಗ ಹೆಂಗಸರ ಇಲ್ಲಿ ಇದ್ದೀರಿ, ಇದನ್ನೊಂದು 2 ಸರ್ತಿ ಹೇಳಿದ್ದೇನೆ. ನೀವು ಜರಿ ಸೀರೆ ಸಿಲ್ಕು ಸೀರೆ ಹೋಗಿ ಬನ್ನಿ, ಇನ್ನೊಬ್ಬರು ನೋಡುವಾಗಲಿ ಅವು ಏನಂತ ಕೇಳಿದ್ರೆ ಯಾವ ಒಂದು ಸಮಾಜದವರಂತೂ ಇನ್ನೊಬ್ಬ ಗುರುತಡಿಯುವಂತೂ ಆ ಕೆಲಸವನ್ನು ನಾವು ಮಾಡಬೇಕು. ನಮಗೆ ಒಂದು ವರ್ಷದಲ್ಲಿ 1-2 ಸೀರೆ ತೆಗಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ, ಅದನ್ನು ಮನೆಯವರು ಅದನ್ನು ಮಾಡಬೇಕು. ನಾನು ಮಾಡಲಿಲ್ಲ,
ಅಂತ ಹೇಳಿದ್ವಿ. ಹಾಗೆ ನಮ್ಮ ಗಂಡಸರು ಕೂಡ ನೀಟಾಗಿ, ಮುಂದೆ ನಮ್ಮ ಅಜ್ಜನವರಿಗೆ ನಮ್ಮ ತಂದೆಯವರಿಗೆ ಒಳ್ಳೆ ಹೈಟ್ ವೇಟ್ ಇತ್ತು, ಮೀಸೆ ಇತ್ತು. ಕ್ರಮೇಣ ಈಗ ಮೀಸೆ ಇಲ್ಲದೇ ಇರೋದೇ ಜಾಸ್ತಿ, ಗಡ್ಡ ಜಾಸ್ತಿ ಬಂದಿದೆ. ಆದರೆ ಈಗಿನ ಜನರೇಷನ್ ಹುಡುಗರು ನಾನು ಕಂಡ ಹಾಗೆ ಗಡ್ಡ ಇಟ್ಟು ಕೂಡ ಸ್ವಲ್ಪ ಎತ್ತರದವರ ಇದ್ದಾರೆ. ನಾನು ಸ್ವಲ್ಪ ಕುಳ್ಳ, ಆದರೆ ನನ್ನ ಮಗ ಸ್ವಲ್ಪ ಉದ್ದ ಇದ್ದಾನೆ. ಹಾಗೆ ಹೆಚ್ಚಿನವರ ಸೈಜ್ ಸಣ್ಣದಾದರೂ ಈಗ ಮಕ್ಕಳ ಲೆವೆಲ್ನಲ್ಲಿ ಒಂದು ಎತ್ತರ ತೋರದಾಗಿ ನಮ್ಮ ಸಮಾಜ ಕಾಣುವ ರೀತಿಯಲ್ಲಿ ಇದ್ದಾರೆ. ಆದ ಕಾರಣ ನಾವು ಎತ್ತರ ತೋರದಲ್ಲಿ ಇರಲಿ, ಭರತಣ್ಣಗ ತೋರ ಎತ್ತರ ಇಲ್ಲ, ಆದರೆ ಅವರ ಮಾತಿಗೆ ಎಲ್ಲರೂ ಬಗ್ಗುವಾಗೆ ಇರ್ತದೆ ಮತ್ತು ಅವರ ಮಾತು ಅಷ್ಟೇ ತೀಕ್ಷ್ಣ ಇರ್ತದೆ. ಹಾಗೆ ಇಷ್ಟನ್ನು ಹೇಳಿಕೊಂಡು ಮತ್ತೆ ಇನ್ನೊಂದು ನಾನು ಹೇಳ್ತೇನೆ, ಬಾಲ್ಯ, ಯೌವನ ಮತ್ತು ಮುಪ್ಪು ಇದು ಎಲ್ರಿಗೂ ಯಾರನ್ನು ಬಿಡುವುದಿಲ್ಲದು. ಬಾಲ್ಯದಲ್ಲಿ ಮಾಡಿದ ತಪ್ಪುಗಳಲ್ಲ. ಬಾಲ್ಯದಲ್ಲಿ ತಪ್ಪು ಮಾಡಿದರೆ ಅವನಿಗೆ ಕ್ಷಮೆ ಇದೆ, ಆ ಹುಡುಗ ಆದ ಕಾರಣ ಅವನು ಬಿಟ್ಟು ಬಿಡುವ. ಆದರೆ ಯೌವನದಲ್ಲಿ ಮಾಡುವ ತಪ್ಪೇ. ಯೌವನದಲ್ಲಿ ಮಾಡುವ ತಪ್ಪಿಗೆ ಅದಕ್ಕೆ ಕ್ಷಮೆ ಇಲ್ಲ. ಆದರೆ ಈ ಯೌವನದಲ್ಲಿ ಮಾಡಿದಂಥ ಒಂದು ಏನು ಪ್ರಯತ್ನ ಇದೆ, ಮಾಡಿದ ತಪ್ಪುಗಳಿದೆ, ಅದು ಮುಪ್ಪಿನಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಬೋದು. ಅದು ಹೇಗೆಂತಂದರೆ, ಮುಪ್ಪಿನ ಸಂದರ್ಭದಲ್ಲಿ ನಾವು ನಮ್ಮ ಜೀವನದಲ್ಲಿ ಮಾಡಿಟ್ಟ ಹಣದಲ್ಲಿ ದಾನ ಕೊಡೋದರಲ್ಲೇ ಆಗಲಿ, ದೇಣಿಗೆ ಕೊಡೋದರಲ್ಲೇ ಆಗಲಿ, ಅಥವಾ ಒಳ್ಳೆ ಕೆಲಸ ಮಾಡೋದರಲ್ಲೇ ಆಗಲಿ, ಸಮಾಜದಲ್ಲಿ ಕೆಲಸ ಮಾಡೋದರಲ್ಲೇ ಆಗಲಿ, ಹಾಗೇನಾಗ್ತದೆ ಅಂದರೆ ಅವನಿಗೆ ಅವತ್ತು ಮಾಡಿದ ತಪ್ಪು ಅದು ಹೋಗಿ ಅವನ ವೃದ್ಧಾಪ್ಯದಲ್ಲಿ ಅವನ 4 ಜನಕ್ಕೆ ಬೇಕಾಗುವಂಥ ಒಂದು ಜನ ಆಗ್ತಾನೆ. ಆದ ಕಾರಣ ನಾವು ವೃದ್ಧಾಪ್ಯದಲ್ಲಿ ಯೌವನದಲ್ಲಿ ಮಾಡಿದಂಥ ಕೆಲಸ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಒಳ್ಳೆ ಕೆಲಸ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತೇಳಿ ಒಂದು 6 ಷಡ್ಯರುಗಳು ಎಲ್ಲರಲ್ಲಿ ಉಂಟು. ಆದರೆ ಹೇಗೆ ಅಂತ ಹೇಳಿದರೆ ಸ್ವಲ್ಪ ಪರ್ಸೆಂಟೇಜ್ ಇರ್ತದೆ. ಕೆಲವರಿಗೆ ಅದು ಜಾಸ್ತಿ ಇರ್ತದೆ. ಜಾಸ್ತಿ ಇದ್ದರೆ ಅದರ ಪರಿಣಾಮನ ಅವರ ಜೀವನದಲ್ಲಿ ಅನುಭವಿಸ್ತಾರೆ. ಅದರಲ್ಲಿ ಏನೂ ಇಲ್ಲದೆ ಸ್ವಲ್ಪ ಇದ್ದರೆ ಅವರ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಆದ ಕಾರಣ ಯೌವನದಲ್ಲಿ ಮಾಡಿದ ತಪ್ಪನ್ನು ಮುಪ್ಪಿನಲ್ಲಿ ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಇದ್ದು, ಹೇಗೆ ನಾನು ಈಗ ಹೇಳಿದಾಗೆ ದಾನ ಧರ್ಮ, ಸಮಾಜ ಸೇವೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದು ಇಂಥದ್ದಲ್ಲಿ ಆದರೆ ನಾವು ಯೌವನದಲ್ಲಿ ಮಾಡಿದ ತಪ್ಪು ಹೋಗಿ ಅವನು ಒಳ್ಳೆ ಜನ, ಎಡ್ಡೆ ಜನ ಅಂತ ಹೇಳುವಂಥ ಕೆಲಸಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳುವಂಥ ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಆಮೇಲೆ ದೇವರಾಧನೆ ಮತ್ತು ದೈವಾರಾಧನೆ ಇದು ನಮ್ಮ ಗೌಡ ಜಾತಿದೊಂದು ಸಂಸ್ಕೃತಿ, ಆಚಾರ ವಿಚಾರಗಳು. ಇದನ್ನು ನಾವು ಆಚರಿಸುವುದು ಮತ್ತು ಅಲ್ಲದೆ ನಮ್ಮ ಮಕ್ಕಳಿಗೆ ಕೂಡ ನಾವು ತಿಳಿ ಹೇಳಬೇಕು. ಈಗ ಪ್ರಾರ್ಥನೆ ಮಾಡುವಂಥ ಸಂದರ್ಭ ಬರುವಾಗ ಮನೆಯೊಳಗಿನ ದೈವಕ್ಕೆ ಪ್ರಾರ್ಥನೆ ಮಾಡುವಾಗ ಸೋಮವಾರ 8 ತಿಂಗಳೆಲ್ಲ ಎಂಥದ್ದು ಮಾಡ್ತಾರೆ, ಪ್ರಾರ್ಥನೆ ಮಾಡಿಕೊಳ್ತಾರೆ ಸ್ವಲ್ಪ ತಿಳಿದವರು. ಈ ದೈವ ದೇವರುಗಳು ಬೇರೆ ಯಾವುದಲ್ಲ, ನಮ್ಮ ಹಿರಿಯರು ನಮ್ಮ ಅಜ್ಜನ ಕಾಲದಲ್ಲಿ ಅಜ್ಜನ ಅಜ್ಜ ಆದರೆ 100ಕ್ಕೆ 100 ಸತ್ಯ ಮಾತಾಡುವರು. ನನ್ನ ತಂದೆ ಕಾಲ ಬೇಕಾದ್ರೆ 100ಕ್ಕೆ 50 ಬಂತು, ನನ್ನ ಕಾಲಕ್ಕೆ 25 ಬಂತು ಸತ್ಯ ಮಾತಾಡೋದು. ಮತ್ತು ಇನ್ನೂ ಹೇಗೆಂತ ದೇವರಿಗೆ ಗೊತ್ತು. ಆದ ಕಾರಣ ಯಾರು ಸತ್ಯ ಮಾತಾಡ್ತಾನೋ, ಯಾರು ಸತ್ಯದಲ್ಲಿ ನಡೀತಾನೋ ಅವನೇ ದೈವತ್ವವನ್ನು ಒಂದು ಸಾಧಾರಣ ಹೊಂದಿದವಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಈಗ ಕೊಲೆಗಿಡ್ತೇವೆ ಅಂತ ಹೇಳಿದರೆ ಯಾರು? ನಮ್ಮ ಹಿರಿಯರೇ. ಅದು ಮತ್ತು ಯಾರಲ್ಲ. 16ಕ್ಕೆ ಇಡುವುದಂದರೆ ಯಾರು? ನಮ್ಮ ಹಿರಿಯರೇ. ಆದ ಕಾರಣ ಅವರು ನಡ್ಕೊಂಡ ರೀತಿ ಹೇಗಿತ್ತು ಅಂತ ತಿಳ್ಕೊಂಡು ನಾವು ಇಂದಿನ ಏನು ಜನಾಂಗ ಉಂಟು ಅದನ್ನು ತಿಳ್ಕೊಂಡು ನಾವು ನಡಿಬೇಕು ಅಂತ ನನ್ನ ಒಂದು ವಿನಂತಿ. ಮತ್ತು ಇನ್ನೊಂದು ಏನು ಹೇಳ್ತೇನೆ ಅಂದರೆ, ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ಕೃಷಿ ಜೊತೆಗೆ ನಾವು ಉಪಕಸುಬು ಮಾಡಬೇಕು. ಆರ್ಥಿಕವಾಗಿ ಈಗ ಕೃಷಿ ಮಾಡಿದವನಿಗೆ ಗೊತ್ತಿದೆ, ಏನು ಕೃಷಿ ಮಾಡಿದರೂ ಕೂಡ ಅದು ಅಷ್ಟಕ್ಕಷ್ಟೇ. ಈಗಿನ ಆರ್ಥಿಕ ಒಂದು ರೇಟ್ ಒಂದು ಇದ್ದ ಕಾರಣದ ಕೆಲವು ಬಚಾವಲ್ಲದೆ, ಇಲ್ಲದ್ರೆ ಕೃಷಿ ಅವನಿಗೆ ಭಾರಿ ಕಷ್ಟ. ಅದ ಕಾರಣ ಉಪಕಸುಬು ಮಾಡಿದರೆ ಮಾತ್ರ ನಾವು ಮೇಲೆ ಬೆಳಲಿಕ್ಕೆ ಸಾಧ್ಯ ಇದೆ. ಈ ಬೇರೆ ಸಮಾಜದವರು ಅವ್ರದ್ದು ಕೃಷಿ ಕಡಿಮೆ, ಬೇರೆ ವ್ಯಾಪಾರವೋ ಕೈಗಾರಿಕೆಯೋ ಉದ್ಯಮವನ್ನು ಮಾಡಿಕೊಂಡು ಅವ್ರ ಮೇಲೆ ಬೀಳ್ತಾರೆ, ಬೇಕಾದಷ್ಟು ದಾನ ಧರ್ಮ ಮಾಡ್ತಾರೆ. ಆದರೆ ಈಗ ಈ ಕೃಷಿಯನ್ನು ಹೊಂದಿಕೊಂಡು ನಾವು ಹೆಚ್ಚಿನವರಿದ್ದಾರೆ, ಅದರ ಕೃಷಿಯೊಟ್ಟಿಗೆ ನೀವು ಬೇರೆ ಉದ್ಯಮ ಮಾಡಿ ಹಣ ಗಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆಮೇಲೆ ಇನ್ನೊಂದು, ಇದು ಕಡೆಯದಾಗಿ, ನಾವು ನಮ್ಮ ಹಿರಿಯರು ಮಾಡಿಕೊಂಡು ಪಾಲಿಸಿಕೊಂಡು ಬಂದ ಅಂಥ ಪದ್ಧತಿ ನಿಮಗೆ ಗೊತ್ತಿದ್ದಾಗೆ, ನಮಗೆ ಗುರುಗಳು, ಈಗ ನಮ್ಮ ಸಮಾಜದ ಗುರುಗಳು ಆದಿಚುಂಚನೆ ಗುರುಗಳಿದ್ದಾರೆ, ಅವರಿಗೆ ನಾವು ಗೌರವ ಕೊಡ್ತೇವೆ, ಕೊಡಬೇಕು, ಅದರಲ್ಲಿ 2 ಮಾತಿಲ್ಲ. ಆದರೆ ನಮ್ಮ ಹಿರಿಯರು ಏನು ಮಾಡಿದರು? ಅವರು ಶೃಂಗೇರಿ ಮಠವನ್ನು ಆಶ್ರಯಿಸಿದ್ದರು. ನಾವು ಅದನ್ನು ಮರ್ತಿದ್ದೇವೆ. ನಮಗೆ ಗುರುಪೀಠ ಅಂತಂದ್ರೆ ಶೃಂಗೇರಿ ನೆನಪಿರಲಿ, ಬೇರೆ ಯಾವ ಗುರುಗಳು ನಾವು ಬಿಡಬೇಕು ಮರಿಬೇಕು ಅಂತ ಹೇಳುವಂಥದ್ದಲ್ಲ.
ಅದರೊಟ್ಟಿಗೆ ಶೃಂಗೇರಿ ನಾವು ಮಠವನ್ನು ನಾವು ಇನ್ನೂ ಕೂಡ ಅಲ್ಲಿಗೆ ಹೋಗಬೇಕು. ನಮ್ಮ ಗುರು ಕಾಣಿಕೆ ಏನಾದರೂ ಇದ್ದರೆ ಕೊಡಬೇಕು. ಕೊಟ್ಟು ನಾವು ನಮ್ಮ ಹಿರಿಯರು ಮಾಡಿದಂಥ ಒಂದು ಏನು ಉಂಟು ಇದು ಅದನ್ನು ಅನುಸರಿಸಿಕೊಂಡು ಬರಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಾನು. ಶೃಂಗೇರಿ ಮಠವನ್ನು ನಾವು ಬಿಡಬಾರ್ದು. ನಮ್ಮ ಗುರುಪೀಠ ಅಂದರೆ ಶೃಂಗೇರಿ. ಇದು ಇನ್ನು ಮುಂದೆ ಆದರೆ ನೀವು ಶೃಂಗೇರಿಗೆ 1 ವರ್ಷವೋ 2 ವರ್ಷವೋ ಯಾವಾಗಾರು ಹೋಗಿ ನಮ್ಮಿಂದ ಏನು ಕಾಣಿಕೆ ಉಂಟಲ್ಲಿ ಕಾಣಿಕೆ ಕಟ್ಟಿ ಗುರು ಒಂದು ದಕ್ಷಿಣೆ ಕೊಟ್ಟು ನಾವು ಅದನ್ನು ಮುಕ್ತಿ ಆಗಬೇಕು. ನಮ್ಮ ಮಕ್ಕಳಿಗೆ ನಾವು ಅದನ್ನು ಒಂದನ್ನು ಕಟ್ಟಿ ಇಡಬಾರ್ದು. ನಾನು ಹೇಳುವುದುಂಟು, ಒಳ್ಳೆಯದು ಮಾಡಿದರೂ ನಮ್ಮ ಮಕ್ಕಳಿಗೆ, ಕೆಟ್ಟದ್ದು ಮಾಡಿದರೂ ನಮ್ಮ ಮಕ್ಕಳಿಗೆ, ಅದು ಯಾರಿಗೆ ಗೊತ್ತಾಗೋದಿಲ್ಲ. ನಾವು ಏನು ಒಳ್ಳೆಯದು ಮಾಡಿದರೆ ನಮ್ಮ ಮಕ್ಕಳಿಗೆ ತಲುಪ್ತದೆ ಅದು ಹಾಗೆ ಏನು ಕೆಟ್ಟದ್ದು ಮಾಡಿದರೆ ಕೂಡ ಅವರಿಗೆ ತಲುಪ್ತದೆ. ಹಾಗೆ ನಾವು ಜೀವನದಲ್ಲಿ ಆದಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಕಲಿಬೇಕು. ನಮ್ಮ ಮಕ್ಕಳಿಗೂ ಕೂಡ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಕಲಿಸಬೇಕು ಅಂತ ಹೇಳ್ತಾ, ನಾನು ಅಥವಾ ನಮ್ಮ ಆಡಳಿತ ಮಂಡಳಿಯವರು ಏನು ಇಡೀ ಜಿಲ್ಲೆಯನ್ನು ಸರ್ವೆ ಮಾಡಬೇಕು ಅಂತ ನಾವು ಹೊರಟಿದ್ದೇವೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಇನ್ನೊಂದು 2 ವರ್ಷದಲ್ಲಿ ನಾವು ಸಾಧಾರಣ 8 ರಿಂದ 10 ಸಾವಿರ ಮೆಂಬರ್ ಮಾಡುವಂಥ, ನಾವು ಸಾಧಾರಣ 3-4 ಲಕ್ಷದಷ್ಟು ಇರುವಾಗ 8-10 ಸಾವಿರ ಮೆಂಬರ್ ಮಾಡೋದು ದೊಡ್ಡ ಕಷ್ಟ ಅಲ್ಲ. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ, ಇವತ್ತು ಬಂದು ಈ ಸಭೆಯನ್ನು ಚಂದ ಕಾಣಿಸಿಕೊಟ್ಟಂಥ ನಿಮಗೆಲ್ಲ ವಂದಿಸಿ ನನ್ನ 2 ಮಾತು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈ ಒಂದು ಜಿಲ್ಲಾ ಮಾತೃ ಸಂಘದ ಸ್ಥಾಪನೆಗೆ ಹಗಲಿರುಳು ಶ್ರಮಿಸಿದ ಹಾಗೂ ಅಧ್ಯಕ್ಷ ಭಾಷಣ ಮಾಡಿದಂಥ ಲೋಕೇಗೌಡವರಿಗೆ ಅಭಿನಂದನೆಗಳು. ಇದೀಗ ವಿಶೇಷ ಸದಸ್ಯತ್ವವನ್ನು ಹೊಂದಿರುವಂಥ ಅವರನ್ನು ಗುರುತಿಸುವಂಥ ಕಾರ್ಯಕ್ರಮ ಶ್ರೀಯುತ ದಿನೇಶ್ ಮಡಪಾಡಿಯವರಿಂದ. ಆದ್ಮೇಲೆ ಬೆಳ್ತಂಗಡಿಯ ಕಿರಣಚಂದ್ರ ಪುಷ್ಪಗಿರಿಯವರು ಒಂದು ಕಾರ್ಯಕ್ರಮಕ್ಕೆ ನಮಗೆ ಪೋಷಕ ಸದಸ್ಯತ್ವ, ಗೌರವ ಪೋಷಕ ಸದಸ್ಯತ್ವ ರೂಪಾಯಿ 25,000 ನೀಡಿ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ. ತಾವು ದಯವಿಟ್ಟು ಬರಬೇಕು. ನಮ್ಮ ಆಹಾರ ಒಂದು ಶ್ರೀಗಂಧ ಹಾರ ಮತ್ತು ಸಾಲನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಬಹಳಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕಿರಣಚಂದ್ರ ಪುಷ್ಪಗಿರಿಯವರು 10 ಹಲವು ಸಂಸ್ಥೆಗಳಿಗೆ, 10 ಹಲವು ಜನಗಳಿಗೆ, ವಿಶೇಷವಾಗಿ ನಮ್ಮ ಜನಾಂಗದವರಿಗೆ, ಸಮಾಜದವರಿಗೆ ಕೊಡುಗೆ ಕೊಡ್ತಕ್ಕಂಥ ಕಿರಣಚಂದ್ರ ಪುಷ್ಪಗಿರಿಯವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೋರ್ತಾ ಅವರ ಕೆಲಸ ಕಾರ್ಯಗಳಿಗೆ ಇನ್ನಷ್ಟು ಸಹಕಾರವನ್ನು ನಾವು ನೀಡ್ತಿದ್ದೇವೆ. ಗೌರವ ಸದಸ್ಯತ್ವ ನೀಡಿದವರಿಗೆ ಧನ್ಯವಾದಗಳು. ಮುಂದೆ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ಸಂಸ್ಥೆಯ ಅಧ್ಯಕ್ಷದ ಲೋಕೇಗೌಡರಿಗೆ ಒಂದು ಸನ್ಮಾನ. ಬಹುಶಃ ಅವರಿಗೆ ಇದು ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. ನಾನು ಆಗಲೇ ಹೇಳಿದಾಗೆ 27 ವರ್ಷದಲ್ಲಿ ನಮ್ಮನ್ನೇ ಹುರಿದುಂಬಿಸಿ ಮಾಡುವ ಕೆಲಸ ಅಂತ ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಿದ ಲೋಕೇಗೌಡರು. ಬಹುಶಃ ಅವರಿಗೊಂದು ನಮ್ಮೆಲ್ಲರ ಪದಾಧಿಕಾರಿಗಳ ಪರವಾಗಿ ಒಂದು ಸಣ್ಣ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಇದ್ದೇವೆ. ಅವರನ್ನು ಆಸನಕ್ಕೆ ಕುಳಿತುಗೊಳಿಸಿ ನಮ್ಮ ಅತಿಥಿಗಳು ಡಾಕ್ಟರ್ ರೇಣುಕ ಪ್ರಸಾದರು, ಭರತ್ ಮುಂಡೋಡಿ, ಜಾಕಿ ಮಾಧವಗೌಡರು, ನಿತ್ಯಾನಂದ ಮುಂಡೋಡಿ ಸನ್ಮಾನ ಮಾಡಬೇಕು ಕೇಳ್ಕೊಳ್ತೇನೆ. ನಮ್ಮ ಸಂಘದ ಅಧ್ಯಕ್ಷರು, ಕ್ರಿಯಾಶೀಲ ಆದಂಥ ಶ್ರೀಯುತ ಲೋಕೇಗೌಡರನ್ನ ನಮ್ಮ ಸಂಘದ ವತಿಯಿಂದ ಈಗ ಹಾರ ಹಾಕಿ, ಸಾಲ ಹಾಕಿ, ಜಿಲ್ಲಾ ಮಾತೃ ಸಂಘದ 77 ವರ್ಷದ ಯುವ ಉತ್ಸಾಹ ನಿಮ್ಮೆಲ್ಲರ ಪರವಾಗಿ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮ. ಒಂದು ಜಿಲ್ಲಾ ಸಂಘವನ್ನು ಕಟ್ಟುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಷ್ಟು ಎಲ್ಲ ತಾಲೂಕುಗಳನ್ನು ಸಂಪರ್ಕಿಸಿ ಒಂದು ಸುಭದ್ರವಾದಂಥ ಎಲ್ಲ ತಾಲೂಕುಗಳಿಗೆ ಒಂದು ಕೊಂಡಿಯನ್ನು ಮಾಡುವುದರ ಮೂಲಕ ಎಲ್ಲ ಹಿರಿಯರನ್ನ ಕಿರಿಯರನ್ನ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸು ಬಗೆ ಎನ್ನುವ ಹಾಗೆ ಎಲ್ಲರನ್ನ ಹೊಂದಿಸಿ ಒಂದು ಜಿಲ್ಲಾ ಮಾತೃ ಸಂಘವನ್ನು ಕಟ್ಟಿದಂಥ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಮತ್ತು ಇವರ ತಂಡದ ಎಲ್ಲರ ಪರವಾಗಿ ಅವರನ್ನು ಹೃದಯ ತುಂಬಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಅವರಿಗೆ ಇನ್ನಷ್ಟು ಉತ್ತಮ ಉಜ್ವಲ ಭವಿಷ್ಯ ಒದಗಿ ಬರಲಿ, ಅವರ ಆಯುರಾರೋಗ್ಯ ಇನ್ನಷ್ಟು ಚೆನ್ನಾಗಿರಲಿ ಅಂತ ಶುಭ ಹಾರೈಕೆಯೊಂದಿಗೆ ಇದೀಗ ಧನ್ಯವಾದ ಕಾರ್ಯಕ್ರಮದ ಮೊದಲು ಬಹಳ ಅತ್ಯುತ್ತಮವಾದ ಪ್ರಾರ್ಥನೆಯನ್ನು ಹಾಡಿದಂಥ ನಮ್ಮ ಸುಳ್ಯ ತಾಲೂಕು ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ, ಸಂಗೀತ ಶಿಕ್ಷಕಿ ಶ್ರೀಮತಿ
ಸವಿತಾ ಸಂತೋಷ್ ದಯವಿಟ್ಟು ವೇದಿಕೆ ಬರಬೇಕು, ಒಂದು ಸಾಲನ್ನ ಸ್ವೀಕರಿಸಬೇಕು ಕೇಳ್ಕೊಳ್ತೇನೆ. ಶ್ರೀಮತಿ ಸವಿತಾ ಸಂದೇಶ್ ಸಂಗೀತ ಶಿಕ್ಷಕಿ, ಸುಳ್ಳಿ ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಕ್ಕಂಥ ಕ್ರಿಯಾಶೀಲ, ಇವರನ್ನ ಸಾಲು ಹಾಕಿ ಗೌರವಿಸಬೇಕು. ಇನ್ನೊಬ್ಬರು ಇಂದಿನ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಣೆ ಮಾಡಿದ ವಿಶ್ವನಾಥ ಗೌಡಬಿ ಇವರು ಬರಬೇಕು, ಸನ್ಮಾನವನ್ನ ಸಾಲನ್ನು ಹಾಕಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಹೇಳ್ತೇನೆ. ನಮ್ಮ ವಿಶ್ವನಾಥ ಮಾಸ್ಟರು ವಿಟ್ಲ ಇವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದಾರೆ, ಅವರಿಗೂ ಧನ್ಯವಾದಗಳು ಮತ್ತು ಅವರಿಗೆ ಸಾಲು ಹಾಕಿ ಗೌರವಿಸಿದ್ದಾರೆ. ವಿಶೇಷ ಅಂದರೆ ನಮ್ಮ ಇಂದಿನ ಈ ಒಂದು ಅಧಿವೇಶನ ಕಾರ್ಯಕ್ರಮಕ್ಕೆ ಡಾಕ್ಟರ್ ರೇಣುಕ ಪ್ರಸಾದ್ ಅವರು ₹50,000 ದೇಣಿಗೆ ನೀಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸುವುದು ಬಹಳ ಸಂತೋಷ ಉಂಟಿದೆ. ಅವರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದ ಅರ್ಪಿಸ್ತಾ, ನಮ್ಮ ಪುಷ್ಪಗಿರಿ ಕಿರಣಚಂದ್ರ ಅವರು ಈ ಒಂದು ಹೊತ್ತಿನ ಅನ್ನದಾನಕ್ಕೆ ವ್ಯವಸ್ಥೆಗಾಗಿ ₹25,000 ಮತ್ತೆ ಅವರು ನೀಡಿ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ, ಅವರಿಗೂ ಸಹ ವಿಶೇಷ ಧನ್ಯವಾದ ಅರ್ಪಿಸ್ತೇವೆ. ಧನ್ಯವಾದಗಳು. ಇದೀಗ ಧನ್ಯವಾದ ಕಾರ್ಯಕ್ರಮ ನಮ್ಮ ಜಿಲ್ಲಾ ಸಂಘದ ಕೋಶಾಧಿಕಾರಿಯಾಗಿರುವಂತಹ ಶ್ರೀಯುತ ಪದ್ಮಗೌಡ ಇವರಿಂದ. ಅದರ ಮಧ್ಯೆ ನಮ್ಮ ಗೌರವ ಉಪಸ್ಥಿತರಿಗೆ, ತಾಲೂಕು ಉಪಾಧ್ಯಕ್ಷರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ನಮ್ಮ ಉಪಾಧ್ಯಕ್ಷರ ಶ್ರೀ ನಿತ್ಯಾನಂದ ಮುಂಡೋಡಿಯವರು ಶ್ರೀಯುತ ರಾಮದಾಸ್ ಗೌಡರನ್ನ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿ ಗೌರವ ಉಪಸ್ಥಿತರಿಗೆ, ತಾಲೂಕು ಉಪಾಧ್ಯಕ್ಷರಿಗೆ, ಶ್ರೀಯುತ ಸುಳ್ಯದ ಗೌಡ ಯುವ ಸಂಘದ ಅಧ್ಯಕ್ಷರ PS ಗಂಗಾಧರ್ ಅವರಿಗೆ ಶ್ರೀಯುತ ನಿತ್ಯಾನಂದ ಮುಂಡೋಡಿಯವರು ಸ್ಮರಣಿಕೆ ನೀಡಿ ಗೌರವಿಸಿ ಕೇಳಿಕೊಳ್ತೇನೆ. ವಿಟ್ಲದ ಅಧ್ಯಕ್ಷರ ಶ್ರೀಯುತ CK ಕುಶಾಲಪ್ಪ ಗೌಡ ಅವರಿಗೆ, ರಾಮದಾಸ್ ಗೌಡರು ಸೌಮ್ಯ ಸುಕುಮಾರ್ ಅವರಿಗೆ ನಿತ್ಯಾನಂದ ಮುಂಡೋಡಿದರು, ರಾಮದಾಸ್ ಗೌಡರು ವಿಟ್ಲದವರ ಅಧ್ಯಕ್ಷರಿಗೆ ನೀಡಬೇಕು ಕೇಳ್ತೇನೆ. PS ಗಂಗಾಧರ್ ಅವರಿಗೆ, ಕೊಡಿ 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 ಆಯ್ತಲ್ಲ. ಕೊನೆಯದಾಗಿ ವಂದನಾರ್ಪಣೆ ನಮ್ಮ ಸಂಘದ ಕ್ರಿಯಾಶೀಲ ಕೋಶಾಧಿಕಾರಿ, ಬೆಳ್ತಂಗಡಿ ತಾಲೂಕು ಒಕ್ಕಲಿಗರಾಣಿ ಗೌಡ ಸಂಘದ ಗೌರವಾಧ್ಯಕ್ಷ ಪದ್ಮಗೌಡ ಬೆಲ್ಲ ಅವರಿಂದ. ಎಲ್ರಿಗೂ ನಮಸ್ಕಾರ. ಈ ಸುಂದರ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂತಹ ಡಾಕ್ಟರ್ ರೇಣುಕಾ ಪ್ರಸಾದ್ರವರೇ, ಈ ಸಮಾರಂಭದ ಅಧ್ಯಕ್ಷರಾದ ಲೋಕೇಗೌಡರವರೇ, ಎಲ್ಲ ಹಿರಿಯರೇ, ಬಂದಂತಹ ಎಲ್ಲ ಸಮಾಜ ಬಾಂಧವರೇ, ಈ ಒಂದು ಪ್ರಥಮ ಮಹಾ ಅಧಿವೇಶನ ಇವತ್ತು ಸಂಪನ್ನವಾಗಿದೆ. ಈ ಒಂದು ಅಧಿವೇಶನವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಂಡ ಪ್ರಕಾರ ಇವತ್ತು ಬಹಳ ಸಂತೋಷದಿಂದ ಇಲ್ಲಿ ಬಂದು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ ಅವರ ಕುಟುಂಬದ ಪರಂಪರೆಯಂತೆ ಇಡೀ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯ ಎಲ್ಲ ಏನೇ ಯಾವುದೇ ಸಂದರ್ಭದಲ್ಲಿ ಎಲ್ಲಿ ಸಮಾಜದ ಕೆಲಸಗಳಾಗಿದೆಯೋ ಅಲ್ಲಿ ಪೂಜ್ಯ ವೆಂಕಟರಮಣ ಗೌಡರ ಹೆಸರು ಇದ್ದೇ ಇದೆ. ಅವರ ಸುಪುತ್ರರಾದ ಶ್ರೀ ಡಾಕ್ಟರ್ ರೇಣುಕಾ ಪ್ರಸಾದ್ರವರು ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂಘದ ಅಧ್ಯಕ್ಷರಾಗಿ, ಈ ಸಮಾರಂಭದ ಅಧ್ಯಕ್ಷರಾಗಿ 77ರ ಯುವಕ ನಮ್ಮ ಲೋಕೇಗೌಡರು ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಂಘವನ್ನು ಮತ್ತು ಈ ಸಮಾರಂಭವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಗೌರವ ಉಪಸ್ಥಿತರಾಗಿರುವಂತಹ ಬೆಳ್ತಂಗಡಿ ತಾಲೂಕು ಗೌಡರಯಾನೆ ಒಕ್ಕಲಿಗರ ಸೇವಾ ಸಂಘದ ಅಧ್ಯಕ್ಷರಾದ ಪೂಜೆ ಕುಶಾಲಪ್ಪ ಗೌಡರು, ಹಾಗೆ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾದ CK ಕುಶಾಲಪ್ಪ ಗೌಡರು, ಸುಳ್ಯ ತಾಲೂಕಿನ ಅಧ್ಯಕ್ಷರಾದ PS ಗಂಗಾಧರ್ ಅವರು, ಹಾಗೆ ಮಂಗಳೂರು ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಸುಕುಮಾರ್, ತಮಗೆಲ್ಲರಿಗೂ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತು ಅಮೋಘ ಸಾಧನೆಗಳನ್ನು ಮಾಡಿ
ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಉತ್ಸಾಹಿ ತರುಣ ನಮ್ಮ ಸಂಘದ ಕಾರ್ಯದರ್ಶಿ ಶ್ರೀ ದಿನೇಶ್ ಮಡಪಾಡಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯದರ್ಶಿಗಳಾದಂತಹ ಶ್ರೀ ರಾಮಣ್ಣಗೌಡ, ಕಿಶೋರ್ ಕುಮಾರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರುಗಳಾದ ನಿತ್ಯಾನಂದ ಮುಂಡೋಡಿಯವರು, ಲಿಂಗಪ್ಪ ಗೌಡರು, ರಾಮದಾಸ್ ಗೌಡರು, ತಿಮ್ಮಪ್ಪ ಗೌಡರು ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೌರವ ಸಲಹೆಗಾರರಾದಂತಹ ಶ್ರೀ ಭರತ್ ಮುಂಡೋಡಿ, ಶ್ರೀ ಎನ್ ಎ ರಾಮಚಂದ್ರ, ಶ್ರೀ ಮಾಧವಗೌಡ ಜಾಕೆ, ಶ್ರೀ ಗಂಗಾಧರಗೌಡ ಕೆಮ್ಮಾರ, ಶ್ರೀ ಲಕ್ಷ್ಮಣಗೌಡ ಕುಂಟಿಕಾನ, ಶ್ರೀ ಭಾಸ್ಕರಗೌಡ ಕೋಡಿಂಬಾಳ, ಚಂದ್ರಶೇಖರ್ ಗೌಡ, ಶ್ರೀ ರಾಮಣ್ಣಗೌಡ, ಶ್ರೀ ಸೋಮೇಗೌಡ, ಶ್ರೀಮತಿ ಪೂರ್ಣಿಮಾ ಕೆಎಂ, ಹಾಗೆ ಕುಸುಮಾಧರ ಬೇರ್ಯ ಇವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕಾರಿ ಸಮಿತಿ ನಿರ್ದೇಶಕರುಗಳಾದ ಚಂದ್ರ ಕೋಲ್ಚಾರ್, ಶ್ರೀಮತಿ ಪ್ರಸಾದ್ ಕುತ್ಪಾಜೆ, ಶ್ರೀ ಎಸ್ ಪಿ ಮುರಳೀಧರ್ ಕೆಮ್ಮಾರ, ಶ್ರೀ ಐ ಸಿ ಕೈಲಾಸ್, ಶ್ರೀಮತಿ ಸರೋಜಿನಿ, ಶ್ರೀ ಸುಂದರಗೌಡ, ಶ್ರೀ ನಾಗೇಶ್ ಕೆ, ಶ್ರೀ ಮೋಹನಗೌಡ, ಶ್ರೀ ಮೋನಪ್ಪಗೌಡ, ಶ್ರೀಮತಿ ಧರ್ಮಾವತಿ, ಶ್ರೀ ಜಯಾನಂದಗೌಡ, ಶ್ರೀ ಗಣೇಶ್ ಗೌಡ, ಶ್ರೀ ಬಾಲಕೃಷ್ಣಗೌಡ, ಶ್ರೀ ಪದ್ಮನಾಭಗೌಡ ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಆಡಳಿತ ಮಂಡಳಿಯ ಎಲ್ಲ 6 ತಾಲೂಕುಗಳ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದು ಈ ಒಂದು ಸುಂದರವಾದ ಸಭಾಭವನವನ್ನು ನಮಗೆ ಒದಗಿಸಿಕೊಟ್ಟಂತಹ ಪುತ್ತೂರು ತಾಲೂಕು ಗೌಡರೆಯನೆ ಒಕ್ಕಲಿಗರ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಮಾಡಿದಂತಹ ಶ್ರೀಮತಿ ಸವಿತಾ ಸಂದೇಶ್ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದ ನಿರೂಪಣೆಯನ್ನು ಮಾಡಿದಂತಹ ವಿಶ್ವನಾಥ್ ಮಾಸ್ಟರ್ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬಂದಂತಹ ಎಲ್ಲ ಸಮಾಜ ಬಾಂಧವರು, ಎಲ್ಲ ಹಿರಿಯರು, ಸಮಾಜದ ಎಲ್ಲ ಮುಖಂಡರು, ಬೇರೆ ಬೇರೆ ತಾಲೂಕಿನಿಂದ ಬಂದಂಥ ಎಲ್ಲ ಮುಖಂಡರುಗಳಿಗೆ ತಮ್ಮೆಲ್ಲರ ಸಹಕಾರ ಇನ್ನು ಮುಂದೆಯೂ ನಮಗೆ ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಇನ್ನು ಈಗಾಗಲೇ ನಮ್ಮ ಲೋಕೇಗೌಡರು ಹೇಳಿದಾಗೆ ಸದಸ್ಯತ್ವ ಅಭಿಯಾನ ಮತ್ತೆ ಮುಂದುವರಿಯಲಿಕ್ಕಿದೆ. ಆ ಸಂದರ್ಭದಲ್ಲಿ ತಾವೆಲ್ಲರೂ ಸಹಕಾರ ನೀಡಬೇಕಾಗಿ ವಿನಂತಿಸ್ತಾ ತಮ್ಮ ಇರುವಿಕೆಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಮಾರಂಭಕ್ಕೆ ಸಹಾಯಧನವನ್ನು ಕೊಟ್ಟಂತಹ ಕಿರಣ್ ಪುಷ್ಪಗಿರಿ ಅವರು, ಹಾಗೆ ವಿಶೇಷವಾಗಿ ಈ ಅನೇಕ ಜನ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜಿಲ್ಲಾ ಕೋಶಾಧಿಕಾರಿಯಾಗಿರುವಂಥ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡಲಿಕ್ಕೆ ಬಂದಂತಹ
ಮಾಧ್ಯಮದ ಎಲ್ಲ ಮಿತ್ರರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಜಿಲ್ಲಾ ಕೋಶಾಧಿಕಾರಿಯಾಗಿರುವಂಥ ತಮಗೂ ನಮ್ಮ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ರಾಷ್ಟ್ರಗೀತೆ ಎಲ್ಲರ ಗಮನಕ್ಕೆ ರಾಷ್ಟ್ರಗೀತೆ. ಸಭೆಯ ಕೊನೆಗೆ ಮಹಾಬಲಣ್ಣ ರಾಷ್ಟ್ರಗೀತೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ तव शुभाशिष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ.